ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದ. Check, 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 check. Mic test hall check. This is mic test check. Test check. Mic check. Test check. Mic check. Test hall check. Testing mic. Testing hall. This is mic testing. Check one. Shabari sounds. Test check. Mr. Jesh hall check. Mic. Hello, check. Hello, check. Check, check.
ಸಜ್ಜನ ಭಗವದ್ಭಕ್ತರೇ, ಆತ್ಮೀಯ ಕಲಾಭಿಮಾನಿಗಳೇ, ಉದ್ಯಾವರ ಶ್ರೀ ದೈವಗಳ ವರ್ಷಾವಧಿ ಉತ್ಸವ ಹತ್ತೂರಿನಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ, ರಾಜರಸ್ತೆಗೆ ತಾಗಿಕೊಂಡಿರುವಂಥ ಬಹಳಷ್ಟು ಒಂದು 13-14 ಎಕರೆಯಷ್ಟು ವಿಶಾಲವಾದಂಥ ಪ್ರದೇಶದಲ್ಲಿ ಕಂಗೊಳಿಸುವ ಒಂದು ಕ್ಷೇತ್ರವೇ ಉದ್ಯಾವರ ಶ್ರೀ ದೇವಗಳ ನೆಲೆಯರಿಗುವಂಥ ಉದ್ಯಾವರ ಮಾಡಕ್ಷೇತ್ರ. ಅರಸು ಮಂಜುನಾಥ ದೈವಗಳ ಪುಣ್ಯದ ಮಣ್ಣಿನಲ್ಲಿ ನಿನ್ನೆ ಧ್ವಜಾರೋಹಣಗೊಂಡು ಇವತ್ತು 2ನೇ ದಿವಸದ ಉತ್ಸವ ಶ್ರೀ ದೈವಗಳ ಕೊಟ್ಯದಾನ ನೇಮೋತ್ಸವ. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಾವು ಸಾಂಸ್ಥಿಕ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಈ ವರ್ಷ ಕೂಡ ವಿಶೇಷವಾಗಿ ಭಾಳಷ್ಟು ವರ್ಷಗಳ ಹಿಂದೆ ಇಲ್ಲಿ ರಸಮಂಜರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಆ ಕಾರ್ಯಕ್ರಮನ ನಾವು ಭಕ್ತಿ ರಸಮಂಜರಿ ಕಾರ್ಯಕ್ರಮವಾಗಿ ಮಾಡ್ತಾಯಿದ್ದೇವೆ. ಈ ವರ್ಷ ಎಲ್ಲ ನಮ್ಮ 4 ಗ್ರಾಮಗಳ ಆ ಒಂದು ಉತ್ಸವ ಸಮಿತಿ ರೂಪೀಕರಣ ಆಗುವಾಗ ಎಲ್ಲ 10 ಸಂಸ್ಥರು ಈ ವರ್ಷ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಮುಂಚಿನ ಹಾಗೆ ಆರ್ಕೆಸ್ಟ್ರಾ ರಸಮಂಜರಿ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತಿನ ದಿವಸ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ನಮ್ಮೆಲ್ಲರ ಆತ್ಮೀಯರಾದಂಥ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಒಬ್ಬ ವಿಶೇಷವಾದ ಧ್ವನಿ ಮುದ್ರಣದಲ್ಲಿ ತಾಂತ್ರಿಕತೆಯನ್ನು ಪಡೆದಂಥ ಸ್ವರ ಸಾಮ್ರಾಟ್ ಎಂಬ ಬಿರುದನ್ನು ಪಡೆದಂಥ ನಮ್ಮ ಜಯೇಶ್ ಅವರು ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಉದ್ಯಾವರ ದೈವಗಳ ಕ್ಷೇತ್ರದ ಒಬ್ಬರು ಭಕ್ತರಾಗಿದ್ದುಕೊಂಡು ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಒಂದು ಭಕ್ತಿ ರಸಮಂಜರಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಮಾಡ ಜಾತ್ರೆ ಎಂಬ ವಿಶೇಷವಾದ ಹೆಸರಿನೊಂದಿಗೆ ಶಬರಿ ಮೆಲೋಡಿಸ್ ಇವರು ಇಂದು ಈ ಒಂದು ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ ವಿಶೇಷವಾದಂಥ ಸಂಗೀತ ಕಾರ್ಯಕ್ರಮನ ನಮ್ಮ ಮುಂದೆ ನೀಡಲಿದ್ದಾರೆ. ಕೇರಳ ಕರ್ನಾಟಕದ ಸುಪ್ರಸಿದ್ಧ ಗಾಯಕರು, ಅದೇ ರೀತಿಯಲ್ಲಿ ಸಂಗೀತವನ್ನು ನುಡಿಸುವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಶ್ರೀ ದೈವಗಳ ಆಡಳಿತ ಮಂಡಳಿ ಹಾಗೂ ಉತ್ಸವ ಸಮಿತಿಯ ಪರವಾಗಿ ಬಂದಂಥ ಎಲ್ಲ ಭಗವದ್ಭಕ್ತರನ್ನ ಕಲಾಭಿಮಾನಿಗಳೆಲ್ಲ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ, ಶಬರಿ ಮೆಲೋಡಿಸಿನ ಎಲ್ಲ ಕಲಾವಿದರನ್ನು ಕೂಡ ಗಾಯಕರನ್ನು, ಅದೇ ರೀತಿಯಲ್ಲಿ ವಿಶೇಷವಾಗಿ ಬೇರೆ ಬೇರೆ ಸಂಗೀತದಲ್ಲಿ ಪರಿಣಿತಿಯನ್ನು ಪಡೆದಂಥ ಹಲವಾರು ಗಾಯಕರು ಕಲಾವಿದರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಉದ್ಯಾವರ 4 ಗ್ರಾಮಗಳ ಜನತೆಯ ಪರವಾಗಿ, ಪರವೂರ ಎಲ್ಲ ಭಗವದ್ಭಕ್ತರ ಪರವಾಗಿಯೂ ನಾವು ಈ ವೇದಿಕೆಗೆ ಅವರನ್ನು ಸ್ವಾಗತಿಸ್ತಾ ಬರಮಾಡಿಕೊಳ್ಳುತ್ತಾ, ಇದೀಗ ನಿಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಬರಿ ಮೆಲೋಡ್ಸ್ ಇವರಿಂದ ರಸಮಂಜರಿ ಕಾರ್ಯಕ್ರಮ ಬಂದಂಥ ಎಲ್ಲ ಭಗವದ್ಭಕ್ತರನ್ನ ಮಗದೊಮ್ಮೆ ನಾವು ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಾಯಕರನ್ನು, ಹಿಮ್ಮೇಳದವರನ್ನು ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದಾ ಸರ್ವಮಂಗಳಮಾಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ನೆರೆದಕ್ಕಂಥ ಎಲ್ಲ ಕಲಾಭಿಮಾನಿಗಳನ್ನು, ಭಕ್ತಾಭಿಮಾನಿಗಳನ್ನು ಉದ್ಯಾವರ ಶ್ರೀ ದೇವಗಳು ಇದರ ವರ್ಷವಧಿ ಬಂಡಿ ಉತ್ಸವದ ಪ್ರಯುಕ್ತ ನಡೆಯುವಂಥ ಸಾಂಸ್ಕೃತಿಕ ವೇದಿಕೆಯ ಪ್ರಯುಕ್ತ ನಡೆಯುವಂಥ ಶಬರಿ ಮೆಲೋಡಿಸ್ ಸಂಗೀತ ರಸಮಂಜರಿ ತಂಡದ ಪರವಾಗಿ ಬರೀ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ವಾಡಿಕೆ ಏನಪ್ಪ ಅಂದರೆ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವ ಗಣಪತಿಯ ಶ್ಲೋಕ ಮಾಡುವುದು ನಮ್ಮ ಸಂಪ್ರದಾಯ. ಹಾಗಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮುನ್ನ ದೇವರನ್ನು ಸ್ತುತಿಸುವುದು ನಮ್ಮ ವಾಡಿಕೆ. ಆ ನಿಟ್ಟಿನಲ್ಲಿ ವಿಘ್ನ ವಿನಾಶಕನ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ದೂರದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ವೇದಿಕೆ ಮುಂಭಾಗದಲ್ಲಿ ಅದೆಷ್ಟೋ ಆಸನಗಳು ಖಾಲಿವೆ, ದಯವಿಟ್ಟು ಕುಳಿತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಬಹುಶಃ ಎದೆ ತುಂಬಿ ಹಾಡುವೆನು ಖ್ಯಾತಿಯ ಯಶವಂತ್ ಉಡುಪಿ ಅವರ ಕಂಠಸಿರಿಯಲ್ಲಿ ತಮ್ಮಗಳ ಜೋರಾದ ಚಪ್ಪಾಳೆಯ ಆಶೀರ್ವಾದದೊಂದಿಗೆ. Check.
ಗಣಪತಿಯ ಶ್ಲೋಕದೊಂದಿಗೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ ಮಾಡ ಶ್ರೀ ದೇವಗಳ ಸುಂದರವಾದ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮಾತೆರೆಗಳ ತುಳು ಅರ್ಥಾಪಣೆನ್ನುವೆ ಕಾರ್ಯಕ್ರಮದ ಎಂಕಲು ಪಾತೆರಡುಂದಾಂಡ ನಿಕಲ್ನ ಚಪ್ಪಾಳೆ ಅತ್ಯಾಗತ್ತೆ ಮುಲ್ಪ ಸೇರಿದಿನ ಮಾತೆರ್ಲ ಹೊರ ಜೋರಾದ ಕೈತಾಟಿ ಬೊಟ್ಟಿ ಅರ್ದಾಂಡ ಎದೆ ತುಂಬ ಹಾಡುವೆನು ಖ್ಯಾತಿಯ ಯಶವಂತ್ ಉಡುಪಿ ಬಹುಶಃ ಅರೇನು ಮಾಧ್ಯಮ ಮಾತೆರ್ಲ ತುದುಪರ ಅರ್ನ ಕಂಠ ಸಿರಿಟ್ಟು ಗಣಪತಿಯ ಶ್ಲೋಕದೊಟ್ಟಿಗೆ ಕ್ಷೇತ್ರದ ಕಾರ್ನಿಕಲ್ನ ಭಾರಿ ಪೊರ್ಲ ಗಂಟದ ಭಕ್ತಿ ಸುಗಿಬೋದು ನಿಕಲ್ನ ತುಂಬ ಚೈ ಇದು ಮಾನಿಟರ್ ಕೊಡಿ ಮಾನಿಟರ್. ಚೆಕ್ ಚೆಕ್ ಟೆಸ್ಟ್. ಓಕೆ ಸಾಕು ಜಯಶಣ, ರೈಟ್. ಬ್ರಹ್ಮೇಂದ್ರಾದಿ ಸುರೇಶ್ವರಾರ್ಚಿತ ಪದ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಕಾರುಣಿಕದ ಸತ್ಯೋಲೇನ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೆರಿಲೆ. ಕಾರುಣಿಕದ ಸತ್ಯೋಲೇನ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೂಲೆ.
ಸತ್ಯೋಲೆ ಮಾಡೋದ ಮಹಿಮೆ ಆದಿನಾರಾಯಣನ ಮಾಯುದ ಮಹಿಮೆ ಮಾವೇನ ಸತ್ಯೋಲೆ ಮಾಡೋದ ಮಹಿಮೆ ಏಳು ಗ್ರಾಮಡು ಮಲ್ಲ ದೇವಲು ಆದು ಉದಿಪು ಕುಮಾಡ ಕೊಟ್ಟ ಕಟ್ಟಾದು ಉದಿಪು ಕುಮಾಡ ಕೊಟ್ಟ ಕಟ್ಟಾದು ಮದಿಪುನ ಭಕ್ತರೆ ಉದ್ಧರಗಾದು ಮದಿಪುನ ಭಕ್ತರೆ ಉದ್ಧರಗಾದು ಕಾರುಣಿಕದ ಸತ್ಯೋಲೇನ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ಕಾರುಣಿಕದ ಸತ್ಯೋಲೇನ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ನಲಿ ತುಂದು ಬತ್ತದು ಬಂಡಿ ಸವಾರಿ ನೇ ಮೋಡೆ ಸಿರಿ ಮುಡಿತಾವಲ ಸಾರಿ ನಲಿ ತುಂದು ಬತ್ತದು ಬಂಡಿ ಸವಾರಿ ನೇ ಮೋಡೆ ಸಿರಿ ಮುಡಿತಾವಲ ಸಾರಿ ಮಾಡದ ಮಣ್ಣದ ಮಾಡದ ಮಣ್ಣದು ಉದ್ಧಾರಗಾದು ನೆನೆಯದು ಕುಂದುಲೆ ಕಣ್ಣು ಬುಲಾದ ನೆನೆಯದು ಕುಂದುಲೆ ಕಣ್ಣು ಬುಲಾದ ಕಾರುಣಿಕದ ಸತ್ಯೋಲೆ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ಕಾರುಣಿಕದ ಸತ್ಯೋಲೆ ಬತ್ತು ತೂಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ಮಾಡದ ಮಣ್ಣದ ಸತ್ಯ ತೆರಿಲೆ ಈ ಕಲಾವಿದರಿಗೆ ಇನ್ಸ್ಪಿರೇಷನ್ ಅದಕ್ಕೆ ಎನ್ನಗ ಕಲಾಭಿಮಾನಿಲ್ಲ ಚಪ್ಪಾಳದ ಆಶೀರ್ವಾದಾಗ ಬಹುಶಃ ಕೆಲವರು ಕುಲ್ದು ಒಂದುಲ್ಲೇರು ಕೆಲವರು ಇಲ್ಲಡುಕೊಳ್ಳೋದು ನೇರ ಪ್ರಸಾರ ಒಂದುಲ್ಲೇರು ಕೆಲವರು ಉಂತು ಒಂದುಲ್ಲೇರು ಅಂಚಾದು ಪುನಗ ಒಂಜಿ ಮೇಟ್ ನಂಗೆ ಜಾತ್ರದ ಧ್ವನಿ ಐತ ಒಟ್ಟಿಗೆ ಪಿರೋಡು ಆ ಸಂತೆ ಜೋಕುಲು ಬೊಬ್ಬೆ ಬಣ್ಣ ಆಯ್ತು ಒಟ್ಟಿಗೆ ಎಂಗೆಲ್ಲ ಸ್ಟೇಜ್ ಎದುರುಡು ಕಾರ್ಯಕ್ರಮ ಆನಾಗ ನಿಂಗೆಲ್ಲ ಚಪ್ಪಾಳೆ ಒಂತ ಕಮ್ಮಿ ತಂದಾಣ ಕಲಾವಿದರಿಗೆ ಅವಕ್ಕೇನು ದಾದನ ಜನಕ್ಲೆ ಬೇಜಾರಾಪಣದು
ಅಂಜಜ್ಜಿ ಏತು ಜನ ಸೇರಿದಾರೆ ನಿಗಲ ಕೈಟಿ ಎಂಚಿನ ಪೂರ ಐಟಮ್ ಉಂಡ ಅವನು ಬರಿತ ಚೇರ್ ಹಿಡ್ದಿದ್ದು ಇಜನೆ ಜಕ್ಕೆ ಹಿಡ್ದಿದ್ದು ಅವರ ಮಾತಿರ್ಲ ಕೈ ಮಿತ್ತು ಮಲ್ದದ ತಾಟಿ ಬತ್ರಿ ಎರಡ ಎಂಕಲಿಗ್ಲ ಮಸ್ತ್ ಖುಷಿ ಆಪುಂಡು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕಾರ್ಯಕ್ರಮದ ಉದ್ದಕ್ಕೂ ನಿಮ್ಮ ಚಪ್ಪಳೆಯ ನಿರೀಕ್ಷೆಯಲ್ಲೇ ಎತ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಭಕ್ತಿಗೀತೆಗೆ ಧ್ವನಿಯಾಗ್ತಾ ಇದ್ದಾರೆ. ಬಹುಶಃ ಅರೆಗೆ ತುಳು ಬತ್ತ ಜಿಂಡಲ ಸುಪ್ರಸಿದ್ಧ ಗಾಯಕಿ ಮಾಲಿನಿ ಕೇಶವ ಅವರ ಕಟೆಸರಿಯಲ್ಲಿ ಶಿವನ ಸುಂದರ ಭಕ್ತಿಗೀತೆ ತಮಗಳ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಮಾಲಿನಿ ಕೇಶವ ಪ್ರಸಾದ್. ಜಯಶಣ್ಣ ಒಂದು ವಾಲ್ಯೂಮ್ ಬೇಸ್ ಟೆಸ್ಟ್ ಹಾಲ್ ಚೆಕ್ ಟೆಸ್ಟ್ ಚೆಕ್ ಮೈಕ್ ಚೆಕ್. ಹಲೋ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ
ಭಾರಿ ಸುಪ್ರಸಿದ್ಧ ಕ್ಷೇತ್ರ, ಪ್ರಸಿದ್ಧ ಕ್ಷೇತ್ರ, ಐತಿಹಾಸಿಕ ಕ್ಷೇತ್ರ. ಬಹುಶಃ ನಾವೆಲ್ಲರೂ ಕೇಳಿದ್ದೇವೆ. ಬಹುಶಃ ನಮಗೂ ಒಂದು ಇಲ್ಲಿ ಒಂದು ಹಾಡುವಂಥ ಯೋಗ್ಯ ಭಾಗ್ಯವನ್ನು ನಮ್ಮ ಜಯೇಶ್ ಅಣ್ಣ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸ್ಪೆಷಲಿ ಇಡೀ ವಾದ್ಯವೃಂದ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಹಳಷ್ಟು ಅಪೇಕ್ಷೆ ಗೀತೆಗಳನ್ನು ಕೇಳಿದ್ದಾರೆ. ಅಂಥದ್ರಲ್ಲೊಂದು ಗಣೇಶನ ಬಾರಿ ನೀವೆಲ್ಲರೂ ಕೇಳಿರ್ಬೋದು, ದೇವಶ್ರೀ ಗಣೇಶ, ದೇವಶ್ರೀ ಗಣೇಶ. ಜೊತೆಗೆ ನೀವೆಲ್ಲರೂ ಚಪ್ಪಾಳೆ ತಟ್ಟದಾದರೆ ನಮ್ಮ ಗಾಯಕರು ಬಹುಶಃ KGF ಚಿತ್ರ ಎಷ್ಟು ಮಂದಿ ನೋಡಿದಿರಿ? ದಯವಿಟ್ಟು ಒಂದು ಡೌಟ್ ಇದೆ, ಕೈ ಮೇಲೆ ಮಾಡಿ. KGF ಯಶ್ ಅವರ ಅಭಿನಯದ KGF ಉರಿಯದು ದಿನ ತುಳು ಅರ್ಥ ಪಣದೆ ಮಾತೆರೆಗಳ ಎಂಗಲೊಟ್ಟಿಗೆ ನಿಕಲ್ ಒಂಚೂರು ಸಾತ್ ಕೊರಿಯರ್ ಅನ್ನ ಕಾರ್ಯಕ್ರಮ ಎಡ್ಡ ಹಾಕೊಂಡು ಕೆಲವೊಂದು ಪ್ರಶ್ನೆಲುಂಡು. ಬಹುಶಃ ಐಕ ಬಂಪರ್ ಪ್ರೈಸ್ ಪೂರ ದೀತೇರು. ಒಂದು ಪ್ರಶ್ನೆ ಆಯ್ತು, KGF ಚಿತ್ರ ಏರು ಪೂರ ತೂತೇರು, ಜಸ್ಟ್ ಒಂಚೂರು ಕೈ ಮಿತ್ತು ಮಲ್ತಾರಡ. ಓಕೆ, ನೆಟ್ ಹಿನ್ನೆಲೆ ಗಾಯನ ಮಲ್ದಿನಾರ ನಮ್ಮ ಸುಪ್ರಸಿದ್ಧ ಕುಳ್ಳದ ಸುಪ್ರಸಿದ್ಧ ಗಾಯಕಿ ಪ್ರಕಾಶ್ ಮಹಾದೇವನ್ ನಮ್ಮೊಟ್ಟುಗೊಳ್ಳೆರು ಬರ ಜೋರಾಯಿನ ಕೈತಾಟಿಯಾರೆ. ಸೊ ಬಾರಿ ಅಪೇಕ್ಷಿತ ಪದನ ನೆಕ್ಲೆಗೋಸ್ಕರ ಪ್ರಸ್ತುತಪಡಿಸುತ್ತಿದ್ದಾರೆ. ತಮ್ಮಗಳ ಜೋರಾದ ಚಪ್ಪಳೆಯೊಂದಿಗೆ ದೇವ ಶ್ರೀ ಗಣೇಶ ಗೀತೆ ಹಾಡುವ ನಿಟ್ಟಿನಲ್ಲಿ ಪ್ರಕಾಶ್ ಮಹಾದೇವನ್. Hal test. Hal test. Monitor. Test. Check this out. देव श्री गणेश, 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 देव श्री गणेश। सी जलती है आंखों में जिसके भी दिल में तेरा नाम है, करवा भी क्या मुस्कान कैसा है और कैसा परिणाम है। धरती अंबर सितारे उसकी नजरें उतारे, दर भी उससे डरा रे जिसकी रखवाली रे, करता साया तेरा हे देवा श्री गणेश, देव 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 श्री गणेश।
तेरी सब है पहरेदारी तेरी आपकी आती आनात हो कभी ज्योति नारी तेरी अपनी तकदीर का वो खुद सिकंदर हुआ रे भूल के ये जहाँ रे लोग बन के जहाँ रे साथ पाया तेरा हे देवा श्री गणेश 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 ನಮ್ಮ ಮಾತೆಲ್ಲ ಸೇರಿದರ ಗಣಪತಿ ದೇವರಿಗೆ ಜೈ ಪಾಡ್ಲ ಮಸ್ತ್ ಖುಷಿ ಆಗ್ಬಿಡು ಪಾಡ್ಗನ ಬೋಲೋ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ ಮೋರೆಯ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ तेरी महिमा के जाया चले लाल के रख के पैया चले चिंगारी प्रतिजोग से बड़ी रावण की रंगा जले शत्रुओं की खतारे एक अकेले से हारे कड़वी पर्वत घुमारे चौक बन के जहारे नाम आया तेरा हे देवा श्री गणेश 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 बोलो गणपति बप्पा मोरया मंगल मूर्ति मोरया गणपति बप्पा महादेव मोरया कई मित्र मस्तुदर दाटी बट्टियार मस्त खुशी आपको बोलो गणपति बप्पा मोरया मंगल मूर्ति मोरया गणपति बप्पा मोरया मंगल मूर्ति मोरया अच्युतं केशवं रामनारायणं कृष्णदामोदरं वासुदेवं भजे श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण 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 हरे हरे थैंक यू ಬಹುಶಃ ರೈಟ್ ಸೈಡ್ ಮಸ್ತ್ ಜನ ಕಾರ್ಯಕ್ರಮ ಒಂದುಲ್ಲಾರು ಸಂಘಟಕರು ಪಂತೇರು ನಡುಟು ಮಸ್ತ್ ಚೇರ್ಲು ಖಾಲಿ ಉಂಡಿಗೆ ಮಲ್ತದು ಕಾರ್ ಬಚ್ಚೋ ಅನೇಕ ಅಲ್ಪ ಕುಲೊಂದು ಕಾರ್ಯಕ್ರಮ ತುಯ್ಯರಡ ಎಂಕಲ್ ಕಲಾವಿದೆರೆಗಳ ಖುಷಿ ಆಪುಂಡು ಸೊ ಎನ್ನ ಬಲತ ಮರಗಿಡಿತಿ ನಂಚಿನ ಮಾತ ಕಲಾಭಿಮಾನಿಡು ಒಂಜು ವಿಜ್ಞಾಪನೆ ಸಂಘಟಕನ ಮಿತ್ರರು ಪಂತೇರು ನಡುಟು ಮಸ್ತ್ ಖಾಲಿ ಚೇರ್ ಖಾಲಿ ಉಂಡು ಐಟುಕುಲ್ ತೂಲೆಂದು ಸೊ ಹಿಡಿದಿಂಚಿನ ಮಾತ ಭಕ್ತಾಭಿಮಾನಿಲೇನು ಕಲಾಭಿಮಾನಿಲೇನು ಉದ್ಯವರ ಶ್ರೀ ದೈವಲು ಮಲ್ತ ವರ್ಷಪತಿ ಉತ್ಸವ ಅಂಚನೆ ಬಂಡಿ ಉತ್ಸವದ ಪ್ರಯುಕ್ತ ನಡಪನಂಚಿನ ಸಾಂಸ್ಕೃತಿಕ ಲೇಸುಡು ಬಹುಶಃ ಊರುಡ ತಂದೆ ಪರವಾದಂಚಿನ ಶಬರನ್ ಮೆಲೋಡಿಸ್ ತಂಡದ ಪರವಾದ ಮಸ್ತ್ ಕಲಾವಿದರ ಸಂಗಮಾತನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ
ಸತ್ಯಂ ಶಿವಂ ಸುಂದರಂ ಬಹುಶಃ ಲತಾ ಮಂಗೇಶ್ಕರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಅದ್ಭುತವಾದ ಗೀತೆ. ಈ ಗೀತೆಯನ್ನು ಹಾಡುವ ನಿಟ್ಟಿನಲ್ಲಿ ಸಾವಿರಾರು ಹೆಚ್ಚು ಕಾರ್ಯಕ್ರಮ ನೀಡಿರುವಂತಹ ಅದಲ್ಲದೆ ತುಳು ಆಗಲಿ ಭಕ್ತಿಗೀತೆ ಆಗಲಿ ತುಳು ಚಿತ್ರಗಳಿಗೆ ಹಿನ್ನೆಲೆ ಗಾಯನ ಮಾಡಿದಂತಹ ಅದ್ಭುತ ಗಾಯಕಿ ರೂಪಾ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ ತಮ್ಗಳ ಜೋರಾದ ಚಪ್ಪಾಳೆ ಒಂದಿಗೆ ಎಂಚೆತ್ತನಿಗೆ ಎಲ್ಲಿಯ ಬನ್ನಲೇಡು ಒಂಜಿ ಐವ ತಾರದೆನ್ನ ಬಾಡ್ದು ಒಂಚೂರು ದಾಸೆ ಮೀದ ಸೌಂಡ್ ಬಿಡ್ಲಿಕ್ಕೆ ಎತ್ತನ್ ಒಂಜಿ ವಿಷಯ ಬನ್ಪೆ ವೆಯ್ಟ್ ಅಕ್ಕ ದಾನಡು ಮಲ್ಲ ದಾನವು ಬನ್ನಲೆ ನಿಧಾನ ಅಮಸರವನ್ ಪರವಲ್ಲಿ ಮಾಡೋದ ಜನಕುಲು ಬಾರಿ ಅಡ್ಡೆಗೆ ಆಂಡ ತಾಟಿ ಬಿಟ್ಟು ನೆಕ್ ದಯ ಕಂಜೂಸ್ ಮಲ್ಪೇರು ಪನ್ಪಿನ ಅಪಕೀರ್ತಿ ನಂಕ ಬಿಡ್ಚಿ. ಎಸ್ ದಂಡಂ ದಶಗುಣಂ. ಥ್ಯಾಂಕ್ ಯು. सत्य है, सत्य ही शिव है, शिव ही सुंदर है। जागो उठकर देखो जीवन ज्योत जागर है। सत्यं शिवं सुंदरं, सत्यं शिवं सुंदरं, सत्यं शिवं सुंदरं, सुंदरं सत्यं शिवं सुंदरं, सत्यं शिवं सुंदरं। ईश्वर सत्य है, सुंदर सत्य की शिव है, सुंदर शिव की सुंदर है। सत्यं शिवं सुंदर, सत्यं शिवं सुंदर, सत्यं शिवं सुंदर, सत्यं शिवं सुंदरं।
सुंदर ईश्वर सत्य है, सत्य ही शिव है, शिव ही सुंदर है। सत्यं शिवं सत्यं शिवं सुंदरं 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 ಅದ್ಭುತವಾದ ಗೀತೆ ಧ್ವನಿಯಾಗಿದ್ದಾರೆ ರೂಪಾ ಪ್ರಕಾಶ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕಟ್ಟಕಡೆಯ ಭಕ್ತಿಗೀತೆ ತದನಂತರದಲ್ಲಿ ಚಲನಚಿತ್ರದಿಂದ ಆಯ್ದಂಥ ಗೀತೆಗೆ ಬರ್ತಾ ಇದ್ದಾವೆ. ಸೊ ಕಲಿಗೊಬ್ಬರದ 7 ಬಟ್ಟೆಗಳ ಒಡೆಯ ಜನವರಿ 14 ತಾರೀಕದಂದು ಕಣ್ಣಿಗೆ ಕಾಣುವಂತಹ ದೇವರೆಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಸೊ ಈ ಸುಂದರವಾದ ಗೀತೆಗೆ ಜೊತೆ ಆಗ್ತಿದ್ದಾರೆ ನಮ್ಮ ಕೇರಳದ ಅದ್ಭುತ ಗಾಯಕ, 1000ಕ್ಕೂ ಹೆಚ್ಚು ವೇದಿಕೆಗಳನ್ನು ಕಂಡಂತಹ ಅದ್ಭುತ ಗಾಯಕ ಕಿರಣ್ ಕೇರಳ ಅವರ ಕಂಠಸಿರಿಯಲ್ಲಿ ಈ ಒಂದು ಗೀತೆಗೆ ಧ್ವನಿಯಾಗ್ತಾ ಇದ್ದಾರೆ ನಮ್ಮ ತಂಡದ ಗಾಯಕರು ಆದಂತಹ ಪ್ರಕಾಶ್ ಮಹಾದೇವನ್ ಹಾಗೇನೆ ರಾಕೇಶ್ ದೇಲ್ಸೆ. Check, 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 hello, check. कन्निमूल गणपति भगवाने शरणं संतने सिंगार बेलने शरणो अन्ने बालिगपुरतम्म देविये शरणो हरिहर सुदनय्यनय्यप्प स्वामिये शरणमय्यप्प ಇರುಮುಡಿದಾಗಿ ஒரு மனதாகி குரு நினவே வந்தோ இருவினை தீர்க்கும் யமனையும் வெல்லும் திருப்படியை காண வந்தோ பள்ளிக்கெட்டு சபரிமலை கல்லும் முள்ளும் காலுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம் பள்ளிக்கெட்டு சபரிமலை கல்லும் முள்ளும் காலுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம் பள்ளிக்கெட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே நெய் அபிஷேகம் சுவாமிக்கு கற்பூர தீபம் சுவாமிக்கு ஐயப்பன்மார்கள் கூறிக்கொண்டு ஐயனை நாடி செஞ்சிடுவார் சபரிமலை செஞ்சிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கார்த்திகை மாதம் காலையணிந்து நேர்த்தியாகவே விரகமிருந்து
விரதமிருந்து விரதமிருந்து பார்த்த சாரதியன் மைந்தனே உன்னை பார்க்க வேண்டியே தவம் இருந்து பார்த்த சாரதிய மைந்தனே உன்னை பார்க்க வேண்டிய தவம் இருந்து இருமுடி எடுத்து எருமேலி வந்து ஒரு மனதாகி பேட்டை துள்ளி அரும நண்பனா பாபரை தொழுது ஐயனின் இருமலை ஏறிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே அழுதை ஏற்றம் தேரும் போது அரிகர் மகனை துதிச்சு செல்வான் வைகாத்திரமே வந்திடுவான் ஐயன் வன்புலி ஏறி வந்திடுவான் ஏறி வந்திடுவார் கரிமல ஏற்றம் கடினம் கடினம் கருணை கடலும் துணை அறிவார் கரிமல இறக்கம் வந்தவுடனை திருநதி பம்பை கண்டிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கங்கை நதி போல் புண்ணிய நதியாம் பம்பை நீராடி சங்கர மகனை கும்பிடுவார் சஞ்சலமின்றி ஏறிடுவார் நீலிமலை ஏற்றும் சிவபாலனும் ஏற்றிடுவார் காலமெல்லாம் நமக்கே அருள் காவலனாகிடுவார் தேகபலம் தான் பாதபலம் தான் தேகபலம் தான் பாதபலம் தான் தேகபலம் தான் என்றால் அவர் வேகத்தை தந்திடுவார் பாதபலம் தான் என்றால் அவர் பாதையை காட்டிடுவார் நல்ல பாதத்தை தந்திடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே சரவையப்பா சபரி பீடமே வந்திடுவார் சபரி அன்னையை பணிந்திடுவார் சரதுத்தியாரின் கன்னிமார்கள் சரத்தின போட்டு வணங்கிடுவார் சபரிமலையிலே நெருங்கிடுவார் 18 படி மீது ஏறிடுவார் கதியவனை சரணடைவார் அறிமுகம் கண்டு மயங்கிடுவார் ஐயரை துதிக்கையிலே தன்னையே மறந்திடுவார் பள்ளி கெட்டு சபரிமலைக்கு கல்லும் முள்ளும் காலுக்கு மெத்தை சுவாமியை ஐயப்போ சுவாமி சரணம் ஐயப்ப சரணம் பள்ளி கெட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ஐயப்போ சரணம் சரணம் ஐயப்பா ஐயப்பா சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி ஐயப்பா சுவாமி சுவாமியே சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா ஓம் ஸ்ரீ ஹரிஹர சுதனானந்த சித்தனையனையப்ப சுவாமியே ಶರಣಮಯ್ಯಪ್ಪ ಥ್ಯಾಂಕ್ ಯು ಓಕೆ ಭಕ್ತಿಗೀತೆಗಳ ಬಳಿಕ ನೇರವಾಗಿ ಚಲನಚಿತ್ರದಿಂದ ಆಯ್ದಂತ ಗೀತೆಗೆ ಬರ್ತಾ ಇದ್ದಾವೆ.
ಸೊ ಶ್ರೀ ಅರಸು ಮಂಜುಷ್ಣಾರ್ ಪ್ರಸನ್ನ ಉದ್ಯವರ ಶ್ರೀ ದೈವಗಳು ಉದ್ಯವರ ಮಾಡ ಕುಂಜತ್ತೂರು ಮಂಜೇಶ್ವರ ಇದರ ವರ್ಷವಧಿ ಉತ್ಸವ ಹಾಗೆಯೇ ಐತಿಹಾಸಿಕ ಬಂಡಿ ಉತ್ಸವದ ಪ್ರಯುಕ್ತ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಮ್ಮ ಜಯೇಶ್ ಅವರ ಸಾರಥ್ಯದ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡತಕ್ಕಂತ ಕಲಾವಿದರ ಸಂಗಮವೇ ಶಬರಿ ಮೆಲೋಡೀಸ್ ಆರ್ಕೆಸ್ಟ್ರಾ. ರಾಜ್ಯದ ಸುಪ್ರಸಿದ್ಧ ಗಾಯಕರ ಸಂಗಮ ಶಬರಿ ಮೆಲೋಡೀಸ್ ಮ್ಯಾಂಗಲೋರ್. ನಡೆದಕ್ಕಂಥ ಎಲ್ಲ ಸರ್ವಧರ್ಮದ ಎಲ್ಲ ಕಲಾಭಿಮಾನಿಗಳನ್ನ ಭಕ್ತಾಭಿಮಾನಿಗಳನ್ನ ಭಾರಿ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸ್ತಾ ನೇರವಾಗಿ ಚಲನಚಿತ್ರದಿಂದ ಆಯ್ದಂತ ಗೀತೆಗೆ ಬರ್ತಾ ಇದ್ದೇವೆ ಬಂಧುಗಳೇ. ನಮ್ಮ ಊರು ಐನಂಚಿನ ಸಿನಿಮಾ ನಮ್ಮ ಕಾರ್ಣಿಕದ ದೈವ ದೇವಿಯರು ಬಣ್ಣದ ದಾದ ಊರು ಪಣ್ಣದು ಲೋಕಡೋರ್ಮೆ ತಿರುಪ ಐನಂಚಿನ ಸಿನಿಮಾ ರಿಷಬ್ ಶೆಟ್ಟಿ ನಿರ್ದೇಶನದ ಬ್ಲಾಕ್ ಬಾಸ್ಟರ್ ಮೂವಿ ಐತಾರ ಕಾಂತಾರ ಚಿತ್ರದಿಂದ ಆಯ್ದಂತ ಸುಂದರವಾದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ತಂಡದ ಪ್ರತಿಭಾನ್ವಿತ ಗಾಯಕರು ನಮ್ಮ ಯಶವಂತ್ ಸರ್ ಹಾಗೇನೆ ಮಾಲಿನಿ ಕೇಶವ್ ಪ್ರಸಾದ್. ಇವರ ಬಗ್ಗೆ ಹೇಳ್ಬೇಕಂದ್ರೆ ಇವರನ್ನ ನೀವು ಎದೆ ತುಂಬಿ ಹಾಡುವ ಕಾರ್ಯಕ್ರಮದಲ್ಲಿ ಬಹುಶಃ ಅವರನ್ನು ನೋಡಿರ್ಬೋದು. ನಮ್ಮ ಯಶವಂತ್ ಸರ್ ಅಷ್ಟೇ ಅವರ ಮೆಲೋಡಿ ಕಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಜೊತೆಯಲ್ಲಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಸುಪ್ರಸಿದ್ಧ ಗಾಯಕಿ ಮಾಲಿನಿ ಕೇಶವ್ ಪ್ರಸಾದ್. ಚಿತ್ರ ಕಾಂತಾರ.
ಮಾದರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮುದ್ದಾದ ಮಾಯಾವಿ ಮೌನದ ಸಾರಂಗಿ ಮೊಗದ ಮದರಂಗಿ ತನ್ನ ಹಾಕಿದೆ ಮುಂಗುರುಳ ಸೋಕಿ ನಗರ ಬಯಡಿ ನಗರ ದರ್ಶನ ಇಡೀ ಹರಿಯರೆ ಬನುಕೋ ಇಡೀ ಹರಿಯರೆ ಬನುಕೋ ಬನಗಡಿಗೆ ಬೇಡಿದ್ದು ವರವನ್ನ ಕೊಡುವ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನಿದ್ದಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಸುಮಾನಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮಣ್ಣು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿದೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರೆ ಅಂಗಲಿನ ಬಂಗಾರಗೆ ಕಾದರಿಯಂತೆ ಕಣ್ಣುಚ್ಚಿ ಹೊಂಗನ ಸಾರಸೋ ಛಾಯೆ ಶೃಂಗಾರದ ಶೋಭಾನೆಯ ಕಣ್ಣಾರೆ ನೀನು ಹಾಡಿದೆ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇಲಿ ಹಾಕಿದೆ ನಾಡುವ ಕನಸಲ್ಲಿ ನೀನ್ಯಾಕೆ ಬೇರೆ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಡಾಟ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಥ್ಯಾಂಕ್ ಯು. ಒಂಜಿ ಬಂಡರೆ ಇಷ್ಟ ಪಂಪೆ ಬಹುಶಃ ಮುಲ್ತ ದೈವಲ್ನ ಬಾರಿ ಪೊರ್ಲ ಗಂಟದ ಭಕ್ತಿ ಸುಗಿಪ್ಪು ಪಂತಿನಾರೆ ನಮ್ಮ ಮಾಲಿನಿ ಕೇಶವ ಪ್ರಸಾದ್ ಅರೆಗರ ಜೋರಾಯನ ದಾಟಿ ಅರ್ನ ಪೊರ್ಲ ಗಂಟದ ಕಂಟು ಸಿರಿಡು ಮೂಡುದು ಬೈದ ನೆಚ್ಚಿನ ಸತ್ಯಲ್ನ ಬಾರಿ ಭಕ್ತಿ ಸುಗಿಪ್ಪು ಸೋಸಲ್ ಮೇಲೆ ಚಂದ ಮಲ್ದೊಂದು ಬಹುಶಃ ಸಂಘಟನೆ ಮಿತ್ರ ಬಂತೇರು ನಮ್ಮ ಊರ್ದಕ್ಲೆಗ್ ಮಂಜುವಶರದು ಊರ್ದಕ್ಲೆಗ್ ಒಂಜಿ ಸಂಗೀತ ಸಂಬಂಧಪಟ್ಟದು ಒಂಜಿ ಪ್ರಶ್ನೆ ಉಂಡು ಸರಿಯಾದ ಉತ್ತರ ಕೊರ್ನಕ್ಲೆಗ್ ನಮ್ಮ ಇನ್ನಿತ ರೂವಾರಿ ಏರ್ಗೆನ್ನಗ ಜಯಶಣ್ಣಿ ಶಬರಿ ಮೆಲೋಡಿಸಿದ ನಾಯಕಿಯರು ಸೊ ಅರ್ಲೆಕ್ಕಡು ಒಂಜಿ ಬಂಪರ್ ಪ್ರೈಸ್ ಉಂಟು ಸೊ ನೀವೆಲ್ಲರೂ ರೆಡಿ ಇದ್ದೀರಾ ರೆಡಿ ಉಲ್ಲರೇ ಯಪ್ಪ ಎಂಜಿನೇ ಜಯಶಣ್ಣ ನಮ್ಮ ಯಾನ್ ಒರಿಯ ಪಾತ್ರ ನಾನು ಮಾರ್ಲಿ ಎಂದು ಅನ್ಪಿ ಆಯ್ತು ಒಟ್ಟಿಗೆ ನಿಖಲು ಪ್ರತಿ ಉತ್ತರ ಕೊರಡು ಹೇಗೆ ರೆಡಿ ಇದ್ದೀರಾ ನಾವು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದ ಪ್ರಶ್ನೆಯನ್ನ ಕೇಳ್ತೇವೆ ಸರಿಯಾದ ಉತ್ತರ ಕೊಟ್ಟವರಿಗೆ ನಮ್ಮ
ಜಯೇಶ್ ಅಣ್ಣ ಒಂದು ಬಂಪರ್ ಪ್ರೈಸ್ ಕೊಡ್ತಾ ಇದ್ದಾರೆ. ಆ ಬಂಪರ್ ಪ್ರೈಸ್ ದಿಕ್ಕುಲ್ ಇಮ್ಯಾಜಿನ್ ಲಮಲ್ ತುಪ್ಪಾರು ಸರಿಯಾದ ಉತ್ತರ ಕೊರ್ನಾಕಲೆಗೆ ಹೊಸತ್ತು ಮಾರುತಿ ಆಲ್ಟೋ 800 ಕಾರ್ ಜಸ್ಟ್ 2.5 ರೂಪಾಯಿಗೆ ತಮಾಷೆಗೋಸ್ಕರ, ಖಂಡಿತವಾಗ್ಲು ಆಸೆಗೋಸ್ಕರ ಅಂಡ್ ಖಂಡಿತವಾದಲ್ಲ ಒಂಜಿ ಬಾರಿ ಪೊರ್ಲ ಗಂಟದ ಒಂಜಿ ಇನಾಮು ನಿಕ್ಲೇನ್ ಕಾತೊಂದುಂಡು ಅವು ಎಂಕ್ಲದಾದಂದು ಗೊತ್ತಜ್ಜಿ ಫಿಂಗರ್ ಕ್ರಾಸ್ ಕ್ಯೂರಿಯಾಸಿಟಿ ಕಾತೊಂದುಲ್ಲ. ಗೊತ್ತಿರೋರು ದಯವಿಟ್ಟು ಬೊಬ್ಬೆ ಹಿಡ್ಕೊಳ್ಬೇಡಿ, ಕೈ ಮೇಲೆ ಮಾಡಿದ್ರೆ ನಾನೇ ಕೋಡ್ಲೆಸ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತೇನೆ. ಸೊ ರೆಡಿನಾ? ಎಸ್, ನಮ್ಮ ಹಿನ್ನೆಲೆ ವಾದ್ಯ ವೃಂದದವರ ಒಂದು ಸುಂದರವಾದ ಮ್ಯೂಸಿಕ್ ಅನ್ನು ಪ್ಲೇ ಮಾಡ್ತಾರೆ ಇವಾಗ. 2 in 1 ಆಡಿಯನ್ಸ್ ಲೈಟ್ ಉಂಡೆ. ಈ ಹಾಡು ಯಾವುದು ಹಾಗೇನೆ ಸಿನಿಮಾದ ಟೈಟಲ್ ಎರಡನ್ನ ಮೆನ್ಷನ್ ಮಾಡಬೇಕು ನೀವು. ಒಂದು ಲೈನ್ ಹಾಡು ಹಾಗೇನೆ ಒಂದು ಸಿನಿಮಾದ ಹೆಸರನ್ನ. ಎಕ್ಸ್ಪ್ರೆಷನ್ ತೋನಾಗ ಮಂಜೇಶ್ವರ ಸ್ಟ್ರೈಕ್ ದಲಕ. ಓಕೆ, ಒಬ್ರು ಕೈ ಮೇಲೆ ಮಾಡಿದ್ದಾರೆ. ಸರಿಯ ತಪ್ಪ ಸರ್, ಅಲ್ಪ ಮಂದಿ ಯಾನ್ ಬರೋಡಂದ ರಿಕ್ಷಾ ಮಲ್ತೊಂದು ಬರೋಡು ಬರಿದ್ರು. ಓಕೆ, ಬ್ಯಾಕ್ ಹಿಡ್ದು ಕೈಲಿದ್ರು ಬರ್ಪೆ ಸರ್. ಏರ್ ಕೈ ಮೇಲೆ ಬಂದ ಸರ್ ಸುರು ಇರ್ನ ಪುದರ್ ಪನೋಡು. ಓಕೆ ವಿಜಯ್. ಓಕೆ, ಆನ್ಸರ್ ನನ್ನ ಕೆಬಿಟ್ ಬನ್ಲಿ. ಐ ಲವ್ ಯು ಟು ಟೈಟಲ್ ಬನ್ಲಿ. ಓಕೆ, ಇನ್ಯಾರಾದ್ರೂ ಅದು ಸರಿಯಾದ ತಪ್ಪ ಅಂತ ಗೊತ್ತಿಲ್ಲ. ಬಾರಿ ದೂರ ಸ್ವಲ್ಪ ಕೈ ಮಿತ್ತು ತಮ್ಮ ಹೆಸರನ್ನ ಎಲ್ರಿಗೂ ಗೊತ್ತಾಗ್ತದೆ. ಉತ್ತರವನ್ನು ಅವರು ಹಾಡನ್ನು ಸರಿಯಾಗಿ ಹೇಳಿದ್ದಾರೆ, ಆದರೆ ಟೈಟಲ್ ಗೊತ್ತಿಲ್ಲ ಅಂತೆ. ಒಂದು ಕುಂತಲಿ ನಾನು ಇಲ್ಲಿ ಯಾರಾದ್ರೂ ಹೇಳಿದ್ರು. ಓಕೆ, ಭರತ್ ಬಂದೆ ಅಬ್ಸಲ್ಯೂಟ್ಲಿ ರಾಂಗ್ ಆನ್ಸರ್. ಓಕೆ, ಈ ಕಡೆ ಹಲೋ, ನೋ ನೆಟ್ವರ್ಕ್ ಸರ್, ಬಂದೆ. ಓಕೆ, ಸಿನಿಮಾ ಗೀತಾ ಅಂತ ಹೇಳಿದ್ದಾರೆ. ಗೀತಾ ಜೈದಲ್ ರಾತ್ರಿ ಅಂಡ ಅದಲ್ಲ ಮಗ ಉತ್ತರ. ಸರ್ ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಸರ್. ನಿಮ್ಮ ಹೆಸರನ್ನು ಹೇಳಿ. ಸತ್ಯಶಂಕರ್. ಓಕೆ, ಆನ್ಸರ್ ಅನ್ನು ಹೇಳಿ. ದಾದಮ್ಮ ಏನಣ್ಣ ಕರೆದಿಯಾ? ಆನ್ಸರ್ ಉಂಡೆ. ನಾನು ವರ್ಷ ಪೊಡಿ ಎಕ್ಸಸೈಸ್ ಮನ್ಪೊಡೊಂದಿಜ್ಜಿ ಶಬರೀಶನ ಇಡೀ ತಿರುಗದ ಒಬ್ಬ ಸರ್. ಇರ್ನ ಪುದರ್ ಮಾತ್ರ ಮಂಜ ಬಂದು ಆನ್ಸರ್ನಿಗೆ ಬಿಟ್ಟು ಬನ್ಲೆ. ಇರ್ನ ಪುದರ್ ಬನ್ಲೆ. ರಾಮಕೃಷ್ಣ ಬಂತೇರು ಆಚಾರ್ಯ ಕೆಂಪಂಗಿದ್ದಾರೆ. ಯಾನ್ ಅಲ್ಪ ಭಾಷಣಾಗ ಹೋಲಿತಾರ ಮಾರ್ರೆ ಕೂಡ ಬರೋಡು ಬಲೆ. ಒಂದು ಪೆಟ್ಟು ಬತ್ತಿನ ಉತ್ತರ ಬಂಡ್ರೆ ಬತ್ತಿನ. ಓಕೆ, ಬಲೆ ಬಲೆ. ನನ್ನಾಗೆ ಒಬ್ಬ ಕಲಾವಿದರು, ಇವರು ತಬಲಾ ಮಾಂತ್ರಿಕರು ಸರ್. ಇರ್ನ ಪುದರ್ ಪುದರ್ ಜಗದೀಶ್ ಉಪ್ಪಾಳ. ಓಕೆ, ಸಾಕಷ್ಟು ಮಂದಿ ಇದರ ಉತ್ತರವನ್ನ ಹೇಳಿದ್ದಾರೆ, ಆದರೆ ಅದರ ಸರಿಯಾದ ಉತ್ತರ ವೇದಿಕೆ ಮೇಲೆ ಹೇಳ್ತೇನೆ. 4 ತಗೊಂಡೋಗಿ ಮ್ಯಾಮ್, ಬಾಡಿಗೆಲ್ಲ ಕೊಂಡೋಗಿ. ಓಕೆ, ಚಿತ್ರದ ಹೆಸರು
ಚಿತ್ರದ ಹೆಸರು ಪಂಡಿಬಕ್ಕ ಕೆಲವೆರ್ನ ಮನಸ್ಸಿಡಾವರಣ್ ತುಂಡಿಡಿತನ್ ಬಾಯಿಗೆ ಬತ್ತು ಓಕೆ, ಸರಿಯಾದ ಉತ್ತರ ಸೀತಾರಾಮ. ಹಾಡು ಒಂದೇ ಒಂದು ಆಸೆ. ಆಚಾರ್ರೆ ಬನ್ನಿ ಬನ್ನಿ ಡಾರ್ಲಿಂಗ್, ತಾನ್ ಪುಟ್ಟ ತಾನ್ ಬೆಳಿಗ್ಗೆ ಅಲ್ಲಿ. ಓಕೆ ಬನ್ನಿ ಆಚಾರ್ಯ. ನಮ್ಮ ಮಾಡದ ಜೂನಿಯರ್ ದೇವರಾಜ್ ಅವರಿಗೊಂದ್ಸರಿ ಚಪ್ಪಾಳೆ ತಟ್ಟೋದಿಲ್ಲ ರೀ. ಸಾಕಷ್ಟು ಮಂದಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ಮೊದಲು ಉತ್ತರ ಕೊಟ್ಟವರು ಪೂರ್ವಗಿಲ್ಡೆ ಬಚ್ಚಿ ಬಲ್ಲಿ ಎದುರುಡೆ ಬಲ್ಲಿ ಯಾನ್ ಏರೇನ್ ಕಾಪುನ್ ಡಾರ್ಲಿಂಗ್ ಕಮಾನ್ ಯಾನ್ ಪುಣ್ಣಾತನ ಏರೇನೆ ಲೋ ಮಲ್ತು. ಓಕೆ ಸವತಿ ಆಗ್ಬಹುದು ಅಕ್ಕ. ಓಕೆ, ಈ ಒಂದು ಉತ್ತರಕ್ಕೆ ನಮ್ಮ ಭವನ ನೀಡ್ತಾ ಇದ್ದಾರೆ. ಬಹುಶಃ ನಾವು ಕಂಡಂತ ಅದೆಷ್ಟು ಚಿತ್ರಗಳಿಗೆ ಹಿನ್ನೆಲೆ ಗಾಯನ ಮಾಡಿದಂತ ಸಾಕಷ್ಟು ಅಂದ್ರೆ 1000ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟಂತ ನಮ್ಮ ತಂಡದ ಅದ್ಭುತ ಗಾಯಕ ಪ್ರಕಾಶ್ ಮಾದೇವನ್ ಅವರ ಕೈಯಲ್ಲಿ ಬಾರಿ ಸೊಗಸಾದ ಪ್ರೈಸ್ ಸಿಗ್ತಾ ಇದೆ. ಇವತ್ತು ಬಾರಿ ಬಾಜೇಲು ಈ ಬಾಜೇಲು ಪೋಡುಂದಾಂಡ ಕಂಪನಿ ಇದೇ ಚಿತ್ರದಿಂದ ಆಯ್ದಂತ ಸುಂದರವಾದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಸತಿಪತಿಗಳು ಸೇರಿ ಪ್ರಕಾಶ್ ಮಾದೇವನ್ ಜೊತೆ ಅವರ ಧರ್ಮಪತ್ನಿ ರೂಪಾ ಪ್ರಕಾಶ್ ತಮ್ಮಗಳ ಜೋರಾದ ಚಪ್ಪಾಳೆಯೊಂದಿಗೆ. ಇಂಥ ಹಲವಾರು ಪ್ರಶ್ನೆಗಳು ಇವೆ, ಉತ್ತರ ನಿಮ್ಮಲ್ಲಿದೆ. ನಾನೇ ಹತ್ರ ಬರ್ತೇನೆ. ನಮಸ್ಕಾರ ನಮಸ್ಕಾರ ಎಲ್ರಿಗೂ. ಸ್ವಲ್ಪ ಚಪ್ಪಾಳೆ ಬಂದರೆ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಹಾಡೋಣ ಒಟ್ಟಿಗೆ. ಹಾಡ್ತೀರಾ ನೀವು ಕೂಡ ನಮ್ಮ ಜೊತೆ? ಹಾಡ್ತೀರಾ? ಹಾಡಲ್ವಾ? ಸ್ವಲ್ಪ ಹಾಡೋಣ ಒಟ್ಟಿಗೆ. ಓಕೆ ರೆಡಿನಾ? ರೆಡಿ ಆದರೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಸಂಸಿಗೆ ಒಂದೂರು, ಮಲ್ಲಿಗೆ ಒಂದೂರು, ನಡುವಲ್ಲಿ ನದಿಯೊಂದು, ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯು ಅಲ್ಲೊಂದು ನದಿಯಂಚಲಿ ಓಲಾಡುತ್ತ ಎದುರಾದರು ಒಮ್ಮೆ. ಯಾವ ಗೀತೆ? ಸೂಪರ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದವಿರ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಉತ್ತರ ಹೇಳಿದವರಿಗೆ ಜೋರಾಗಿ ಚಪ್ಪಾಳೆ ಬರಲಿ ಎಲ್ರು. ಚಪ್ಪಾಳೆ ಬಂದರೆ ಖುಷಿ. ಒಂದೇ ಒಂದು ಆಸೆ ತೋಳಲ್ಲಿ ಬೆಳೆಸಲು, ಒಂದೇ ಒಂದು ಬಯಕೆ ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ಬೆಳೆಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು.
ಬಳಿ ಕಲ್ಲೆನ್ನಲು ಎದೆಯು ಜಿಲ್ಲೆಂದಿದೆ ತನು ನೋವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಕೈ ಬಳಿ ಕಲ್ಲೆನ್ನಲು ಎದೆಯು ಜಿಲ್ಲೆಂದಿದೆ ತನು ನೋವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಹಾಡ್ಬೋದಾ ಒಂದೆರಡು ಲೈನ್ ಒಂದೇ ಒಂದು ತೋಳಲಿ ಒಂದೇ ಒಂದು ನನ್ನ ಮುದ್ದಾಡಲು ಎಕಡೆ ಮಾತಿರಲ್ಲ ತಾಟಿ ಬಟ್ಟಿ ಅರ್ಜೋರು ಅವರ ಮಾತಿರಲ್ಲ ರಡ್ಡ ಕೈಲ ಮಿತ್ತು ಬೆರ್ತದ ತಾಟಿ ಬಟ್ಟೋಲಿಯ ತಂಗಾಳಿ ಸುಳಿಯಲು ಉಬಳ್ಳಿ ಬಳುಕಲು ಮಂಜಲ್ಲಿ ಮಲ್ಲಿಗೆ ಇಡುತ್ತಿರಲು ತಂಗಾಳಿ ಸುಳಿಯಲು ಉಬಳ್ಳಿ ಬಳುಕಲು ಮಂಜಲ್ಲಿ ಮಲ್ಲಿಗೆ ಇಡುತ್ತಿರಲು ದೊಮ್ಮಿರಲಿದು ಆಡುತ್ತಿರಲು ಬಾದಲ್ಲಿ ಹಕ್ಕಿಯೊಂದು ಹಾರುವಾಗ ಹಾರುವ ಆನಂದ ಸೇರಿ ಹಾಡಲು ಆನಂದ ಕೂಡಿ ಬಾಳಲು ಆನಂದ ಹೇ 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 ಓ ಹೋ ಹೋ ಆನಂದ ಸೇರಿ ಹಾಡಲು ಆನಂದ ಕೂಡಿ ಬಾಳಲು ಆನಂದ ಹೇ 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 ಓ ಹೋ ಒಂದೇ ಒಂದು ಆಸೆ ತೋಳಲಿ ಬಳಸಲು ಒಂದೇ ಒಂದು ಬಯಕೆ ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಥ್ಯಾಂಕ್ ಯು ಸಲ್ಮೇಲು ಧನ್ಯವಾದಗಳು ಸುಂದರವಾದ ಗೀತೆಗೆ ಧ್ವನಿಯಾದಂಥ ರೂಪ ಪ್ರಕಾಶ್ ಹಾಗೆಯೇ ಪ್ರಕಾಶ್ ಮಾದೇವನವರಿಗೆ ಧನ್ಯವಾದವನ್ನು ಸಮರ್ಪಿಸಿದ ಕಾರ್ಯಕ್ರಮದ ಮುಂದಿನ ನಿರೂಪಣೆಯನ್ನು ಜವಾಬ್ದಾರಿ ಹೊತ್ತಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ನಿರೂಪಕರಾದಂಥ ಜೂನಿಯರ್ ಗರುಡ ಖ್ಯಾತಿಯ ವಿಜಯ್ ಲಕ್ಷ್ಮೀ ಸ್ವರ್ಣ ಆನ್ ಸ್ಟೇಜ್ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಮುಂದಿನ ಎಲ್ಲ ಹಾಡಿನ ನಿರೂಪಣೆಯನ್ನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ವಿಜಯ್ ಲಕ್ಷ್ಮೀ ಸ್ವರ್ಣ ಯಾನೆ ಜೂನಿಯರ್ ಗರುಡ. ಎಸ್ ಅಂಚನೆ ಈತ್ನಂಟ ಈ ವೇದಿಕೆಡು ನಿರೂಪಣೆಯನ್ನು ಮಲ್ತದು ನಿಕ್ಲೇನು ಮಾತೇರಿಲ್ಲ ತೆಲಿಪಾಯಿನಾರು ಅಂಚನೆ ಈ ಕ್ಷೇತ್ರದ ಬಗ್ಗೆ ಮಸ್ತ್ ಪಂಡಿನಾರು ಬೇತೇರ್ಲತ್ತು ಕೊಂಚ ಸೆಲೆಬ್ರಿಟಿಲ ಅಂದು ನಿಕ್ಲೆ ಮಾತೇರಿಲ್ಲ ಕೆಲವರೇ ಗುರ್ತಪ್ಪು ಕೆಲವರೇ ಗುರ್ತ ನಾನಾವು
ಸುಮಾರು 15 ಸಿನಿಮಾಲೇಡು ನಟನೆಯನ್ನು ಮಲ್ತದು ಕಾಮಿಡಿಯನ್ ಆದ ಅವೇತೋ ಸಿನಿಮಾಡು ನಮ್ಮ ಇಡೀ ಕರಾವಳಿನ ತೆಲಿಪಾಯಿನಂಚಿನ ಪೆರ್ಮೆದ ಕಲಾವಿದೆ ಈ ವೇದಿಕೆಡು ನಮ್ಮ ಒಟ್ಟಿಗೂ ಈತ್ನೆಂಟ ಇತ್ತೇರು ಮಿಸ್ಟರ್ ಶರಣ್ ಅವರ ನಿಖಲ ಮಾತೇರಲ್ಲ ಜೋರಾಯಿನ ಕೈತಾಟಿದೊಟ್ಟಿಗೂ ಅರೆಗೆ ಆಶೀರ್ವಾದ ಮಲ್ಪೊಟ್ಟಿಗಳು ಮಾತಿರಲ್ಲ ನಾನು ದುಂಬುದ ಕಾರ್ಯಕ್ರಮದ ನಿರೂಪಣೆಯನ್ನು ಮೇರ್ಲ ಸೆಲೆಬ್ರಿಟಿ ಎಸ್ ನಮ್ಮ ಗರುಡೆಂದೇ ಮಸ್ತ್ ಫೇಮಸ್ ಆಯಿನಂಚಿನ ಮಸ್ತ್ ಸಿನಿಮಾಲೇಡು ಅಭಿನಯ ಮಲ್ತದೆ ಇಡೀ ನಮ್ಮ ಕರಾವಳಿನ ರಂಜಿಸಾಯಿನಂಚಿನ ನಮ್ಮ ಪೆರ್ಮೆದ ಶ್ರೀಮಾನ್ ಲಕ್ಷ್ಮೀಶ್ ಸುವರ್ಣ ನಮ್ಮ ಒಟ್ಟುಗುಳ್ಳೇರು ಅವರ ಅನೇಕಲ ಕೈತಾಟಿ ಅರೆಗ್ಲ ಬರೋಡು ನನ್ನ ದುಂಬದ ನಿರೂಪಣೆಯನ್ನು ಆರು ನಂಗೋಸ್ಕರ ಮಲ್ಪರ್ಲೇರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊಲ್ಮಿಲು ಪ್ರಕಾಶನ ಸುಮಾರು ಜನ ಬತ್ತು ಸೇರುಂದ ನಮ್ಮ ವರ್ಷದ ಪರ್ಬಗು ಅರ್ಷುಡು ಬತ್ತು ಸೇರಿನ ಚಿತ್ತಿನ ಮಾಥ ಊರ ಪರ ಊರುದ ಕಲಾಭಿಮಾನಿ ಭಕ್ತಾಭಿಮಾನಿ ಬಂಧುಲೇನು ಒರುವರ ಮೋಕಿಡು ಎದುಕೊಂದಲ್ಲ ಬಹುಶಃ ಶರಣ ಉಲ್ಲೇರ್ನ ಬೋಪುಜೇರಾರು ಮಿಮಿಕ್ರಿ ಊರ ಹಾರ್ನ ಮಸ್ತ್ ಬಾಕಿ ಉಂಡು ಜಡ್ಡ ಕಲಾವಿದೆ ಸಂಜಾದ ನನ್ನ ದುಂಬುದ ಕಾರ್ಯಕ್ರಮನ ಯಾನ ದುಂಬು ಕೊನಪೆ ಸೊ ಡ್ರೈವರ್ನ ಸೀಟ್ ಇಂಕ್ ಬುರ್ದು ಕೊರಿಯರು ಸಂಜಾದ ಸುರುಮಲ್ ಪೂರ್ಣ ನಿಕ್ಲ ಮಾತಿನಲ್ಲವರ ತಾಟಿದ ಆಶೀರ್ವಾದ ತಿಕ್ಕನಾಡ ಥ್ಯಾಂಕ್ ಯು ಬಹುಶಃ ಈ ಮಣ್ಣು ಎಂಜೋಕ ಎನ್ನಾಗ ಮಣ್ಣದ ಕಮ್ಮೆನ ಇಡೀ ನಾಲ್ವರ ಮೇಲೆ ಪರಡ್ ನನ್ ಚಿತ್ತಿನ ಉದಯ ಬನ್ನಗ ಸತ್ಯ ದೈವಲು ನಿಲೆ ಉಂತಿನ ಚಿತ್ತಿನ ಜಾಗೆ ತನ್ನ ಪನ್ಪುನ ಚಿತ್ತಿನ ದಾಲೈಜಿ ನಮ್ಮ ಪನ್ಪುನಕಲು ಏರು ಮಾತ ಉಲೇರ್ ಅಕ್ಲ ಮಾತೆನ್ನಲ ಆನ ತೊರೆಯರ್ದು ಪೊನ್ನ ನೆರಿ ಮುಟ್ಟ ನಮ್ಮನ್ನು ಮಾತ ಕಾಪುದೀದ ಕಾಪುನ ಚಿತ್ತಿನ ಸತ್ಯೊಲೆಗೆ ಸುರುಕಾದ ನೀಟಪ್ಪ ಅಡ್ಡನ್ನು ಬೂರೊಂದು ಈ ಪುರ್ಲದ ಸಂಗೀತ ರಸಮಂಚೂರಿ ಕಾರ್ಯಕ್ರಮ ಶಬರಿ ಮೆಲೋಡಿಸ್ ನಮ್ಮ ಜಯಶುಣ್ಣನ ಇಡೀ ತಂಡ ಹಿನಿತ ದಿನ ನಿಕ್ಲೆಗೆ ಕಾರ್ಯಕ್ರಮವನ್ನು ಕೊರಿಯರ ಎಂಗುಲು ಸಜ್ಜಾತ ಸಂಚಾದ ಬತ್ತು ಸೇರಿ ಚಿತ್ತಿನ ನಿಕ್ಲೆ ಮಾದರೆಲ್ಲ ಕುಡುರ ಮೋಕಿಡಿ ಎದುಕೊಂದು ಏತು ನಮಕ್ ದೈವ ಬಲ ದೇವೇರ್ನ ಬಲ ಏತು ಇತ್ತನಲ್ಲ ಅವು ಕಮ್ಮಿ ಸಂಚಾದ ಸಂಗೀತದ ಚಿತ್ರದ ಪದಕುಲ ನೋಟು ಒಂಜಾತೆ ಭಕ್ತಿದ ಪದಕುಲ ನಂಗೆ ಬೋಡುದ ಬನ್ನಗ ಅವು ನಂಗೆ ಶಕ್ತಿ ನಮ್ಮ ಸನಾತನ ಅವು ಒಂಜಾದ ಆ ಒಂಜಿ ನೆಂಪು ಈ ಪೊರ್ತುಡು ಮಲ್ತನೊಂದು ಶಿವನ ಕುರಿತಾಗಿರುವಂತ ಒಂದು ಸುಂದರ ಭಕ್ತಿಯ ಗೀತೆಯ ಜೊತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ ಬಂಧುಗಳೇ ಶಿವನ ಕುರಿತಾಗಿರುವಂತಹ ಒಂದು ಭಕ್ತಿಯ ಗೀತೆ ಅದ್ಭುತ ಗೀತೆ ಈ ಗೀತೆಯನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಈಗಾಗಲೇ ಅವರ ಪರಿಚಯ ತಮ್ಮೆಲ್ಲರಿಗೂ ಆಗಿದೆ ಟಿವಿ ಮುಖೇನ ಎಲ್ಲ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಕನ್ನಡಕ್ಕೆ ಒಂದು ಹೆಸರು ಅಂತ ಇದ್ರೆ ಅದು ಅವರ ಹೆಸರು ಯಶವಂತ್ ಸರ್ ಇದೀಗ ಮತ್ತೊಮ್ಮೆ ವೇದಿಕೆ ಮೇಲೆ ಬರ್ಲಿಕ್ಕಿದ್ದಾರೆ ಒಮ್ಮೆ ಜೋರಾದ ಕೈ ಚಪ್ಪಾಳೆಯ ಜೊತೆ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಶಿವನ ಕುರಿತಾಗಿರುವಂತಹ ಭಕ್ತಿಯ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ಶ್ರೀಯುತ ಯಶವಂತ್ ಉಡುಪಿ ಥ್ಯಾಂಕ್ ಯು
హర 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 మహాదేవ్ హర 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 మహాదేవ్ ఓం భైరవరుద్రాయ కాలరుద్రాయ కల్పాంతరుద్రాయ వీరరుద్రాయ రుద్రరుద్రాయ ఘోరరుద్రాయ అఘోరరుద్రాయ మార్తాండరుద్రాయ అండరుద్రాయ బ్రహ్మాండరుద్రాయ చండరుద్రాయ ప్రచండరుద్రాయ దండరుద్రాయ శూలరుద్రాయ వీరరుద్రాయ భవరుద్రాయ భీమరుద్రాయ అతలరుద్రాయ వితలరుద్రాయ సుతలరుద్రాయ మహాతలరుద్రాయ రసాతలరుద్రాయ తలాతలరుద్రాయ పాతాళరుద్రాయ నమో నమః ఓం శివోహం రుద్రనామం భజేహం 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 ఓం శివోహం రుద్రనామం భజేహం 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 వీరభద్రాయ అగ్నినేత్రాయ ఘోర సంహారః సకల లోకాయ సర్వభూతాయ సత్య సాక్షాత్కారా శంభో శంభో శంకర ఓం శివోహం రుద్రనామం భజేహం 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 హర 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 మహాదేవ్ ఓం నమః సోమాయ చ రుద్రాయ చ నమస్తామ్రాయ చ అరుణాయ చ నమః శృంగాయ చ పశుపతయే చ నమః ఉగ్రాయ చ భీమాయ చ నమో అగ్రే వధాయ చ దూరే వధాయ చ నమో హంత్రే చ హనియసే చ నమో వృక్షేభ్యో హరికేశేభ్యో నమః స్వరాయ నమః శంభవే చ మయో భవే చ నమః శంకరాయ చ మయస్కరాయ చ నమః శివాయ చ శివతరాయ చ అండ బ్రహ్మాండ కోటి అఖిల పరిపాలనా పూరణ జగత్కారణ సత్య దేవ దేవ ప్రియా వేద వేదార్థ సార యజ్ఞ యజ్ఞోమయా నిశ్చల దుష్ట నిగ్రహ సప్తలోక సంరక్షణ సోమ సూర్య అగ్నిలోచన శ్వేత వృషభ వాహన శూలపాణి భుజంగ భూషణ త్రిపుర నాశనందన వ్యోమకేశ మహాసేన జనక పంచవక్త్ర పరశుహస్త నమః ఓం శివోహం రుద్రనామం భజేహం 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 సత్యప్రభావ దివ్య ప్రకాశ మంత్ర స్వరూప మాత్రం నిష్ప్రపంచాది నిష్కళంకోహం నిజ పూర్ణ బోధహం సత్యకర్మాహం బ్రహ్మోహం స్వప్రకాశోహం సచ్చిత్ ప్రమాణమో
ಥ್ಯಾಂಕ್ ಯು, ಧನ್ಯವಾದಗಳು. ಶಿವನ ಕುರಿತಾಗಿರುವಂತಹ ಒಂದು ಸುಮಧುರ ಭಕ್ತಿಯ ಗೀತೆ ಬಹುಶಃ ನಮ್ಮ ಮೈ ಮನಗಳು ರೋಮಗಳೆಲ್ಲ ಎದ್ದು ಕೂರುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಟ್ರು. ಬಹುಶಃ ಸಂಗೀತಕ್ಕೆ ಯಾವುದೇ ರೀತಿಯಾದಂತಹ ಭಾಷೆಗಳು ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಸಂಗೀತ ಅದೆಲ್ಲವನ್ನ ಮೀರಿ ನಮ್ಮೆಲ್ಲರಿಗೆ ತಲುಪುವಂತಹ ಒಂದು ಸಾಧನ ಆಗಿರುತ್ತೆ. ಬಹುಶಃ ನಮ್ಮ ಯಶವಂತ್ ಸರ್ ಅವರು ಅದ್ಭುತವಾಗಿ ಹಾಡಿದ್ರು. ಅದರ ಜೊತೆಗೆ ಒಂದು ಮಾತಿದೆ, ಊಟದಲ್ಲಿ ಬಡಿಸುವ ಕೈ ಚೆನ್ನಾಗಿರ್ಬೇಕಂತೆ. ಊಟದಲ್ಲಿ ಬಡಿಸುವ ಕೈ ಚೆನ್ನಾಗಿರ್ಬೇಕು, ಸಂಗೀತದಲ್ಲಿ ನುಡಿಸುವ ಕೈಗಳು ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ನುಡಿಸುವಂತಹ ಕರಾವಳಿಯ ಪ್ರಬುದ್ಧ ಕಲಾವಿದರು ನಮಗೆ ಜೊತೆಯಾಗಿರೋದು ಈ ಒಂದು ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಇವತ್ತಿನ ತಬಲಾದಲ್ಲಿ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಶ್ರೀಯುತ ಗಿರೀಶ್ ಪೊರ್ಲಾ, ಹಾಗೇನೆ ರಿದಮ್ ಪ್ಯಾಡ್ ಅಲ್ಲಿ ಮಿಸ್ಟರ್ ಸಚಿನ್ ಪುತ್ತೂರು, ಹಾಗೇನೆ ಕೀಬೋರ್ಡ್ ಅಲ್ಲಿ ಶ್ರೀಯುತ ಅಶ್ವಿನ್ ಪುತ್ತೂರು, ಹಾಗೇನೆ ನಮ್ಮ ಲೀಡ್ ಗಿಟಾರ್ ಅಲ್ಲಿ ನಮಗೆ ಇವತ್ತು ವಿಶೇಷವಾದಂತಹ ಒಬ್ಬ ಲೇಡೀಸ್ ಸಿಗೋದೇ ಕಷ್ಟ. ಅಂದ್ರೆ ಮ್ಯೂಸಿಕ್ ಅಲ್ಲಿ ಹಾಡು ಸಿಗ್ತಾರೆ, ಆದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಸಂಗೀತ ಅವರು ಇದ್ದಾರೆ, ಹೆಸರು ಕೂಡ ಅವರು ಸಂಗೀತ. ಸೊ ಹಾಗೇನೆ ಫ್ಲೂಟ್ ಅಲ್ಲಿ ನಮಗೆ ಸಂತೋಷ್ ವಿಟ್ಲ, ಇವರೆಲ್ಲರೂ ಜೊತೆ ಆಗ್ತಾ ಇದ್ದಾರೆ. ಬಂಧುಗಳು, ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಿ ಇರಬೇಕು. ನೇರವಾಗಿ 100% ಲೈವ್ ಆಗಿ ನುಡಿಸ್ತಾ ಇರುವಂತಹ ಕಲಾವಿದರು. ಸೊ ಥ್ಯಾಂಕ್ ಯು ನಮ್ಮ ಎಲ್ಲ ಮ್ಯೂಸಿಷಿಯನ್ಗೆ. ಎಸ್, ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆದ್ವಿ. ಕಾರ್ಯಕ್ರಮವನ್ನು ತುಂಬುಕೊಂಡು ಬಂದಿಲ್ಲ. ಬಹುಶಃ ಎಲ್ಲಂಜಿ ಮುಟ್ಟ ನಡುಪುನ ಚಿತ್ತಿನ ಬಾರಿ ಗೌಜಿದ ಜಾತ್ರೆ ಮಾಡದ ಜಾತ್ರೆ ಮಾಡಿದ ನಾವು 4 ಊರು ಸುದ್ದಿಯಾಪುನ ಚಿತ್ತಿನ ಜಾತ್ರೆ. ಈ ಜಾತ್ರೆದ ಕಾರ್ಯಕ್ರಮ ಮೂಲು ಪ್ರತಿ ವರ್ಷ ಅವೊಂದುಂಟು. ಬಹುಶಃ ನಿರಂತರವಾದ ಈತು ವರ್ಷದ ಈ ಕಾರ್ಯಕ್ರಮ ನಮ್ಮ ಜಯಶನೆ ಸಬರಿ ಸೌಂಡ್ ಶಬರಿ ಮೆಲೋಡಿಸಿದ ಮುಖೇನ ಬಂತೊಂದಿದ್ದಾರೆ. ಸೊ ಥ್ಯಾಂಕ್ ಯು ನಮ್ಮ ಜಯಶನ. ಸೊ ನನ್ನ ಕಾರ್ಯಕ್ರಮದ ದುಂಬಾಗಿ ಕೂಡ ಒಂದು ಪೊರ್ಲದ ಪದಕ್ಕೂ ಕೂಡ ನಮ್ಮ ಕರಾವಳಿದ ಒಂದು ಪ್ರಬುದ್ಧ ಗಾಯಕನ ವೇದಿಕೆ ಈ ವೇದಿಕೆಗೆ ಸುಮಾರು ಸರ್ತಿ ಬಂತಲ್ಲ, ಪ್ರತಿ ಸರ್ತಿ ಬಂದಾಗ ಈ ವೇದಿಕೆ ವಸತಿ ಮಾಡಿದೆ. ಸಂಚಿತಿನ ಪುರ್ಲದ ಗಾಯಕಿ ನಮ್ಮೊಟ್ಟಿನಲ್ಲಿ ರಾಕೇಶ್ ದಿಲ್ಸೆ ಜೂನಿಯರ್ ರಘು ದೀಕ್ಷಿತ್ ಖ್ಯಾತಿಯ ಮಿಸ್ಟರ್ ರಾಕೇಶ್ ದಿಲ್ಸೆ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದೀವಿ. ನೀವೆಲ್ಲರ ಜೋರಾದ ಕೈ ಚಪ್ಪಾಳೆಯ ಜೊತೆ ವೇದಿಕೆಯಲ್ಲಿ ರಾಕೇಶ್ ದಿಲ್ಸೆ. ನೀನೇನೆ ಅಂದರು ನೀ ನನ್ನ ಕೊಂದರು, ನೂರಾರು ಜನ್ಮಕ್ಕೂ ಪ್ರೇಮಿ ನೀನೇ. ನೀನೇ ಬೇಕು, ನೀನೇ ಬೇಕು, ನೀನಿಲ್ಲದೆ ಏನಿ ಬದುಕು. ಶಂಕರ ಪ್ರೇಮಾಂಕುರ ಅನಂತರ ನೆಮ್ಮದಿ ದೂರ, ಯಾಕಿ ತರ ಹೇಳು ಪ್ರೇಮ ಅನ್ನೋದೇ ಉಳ್ಳಾರ, ಇದರಿಂದ ಶಾದಿ ಸಂಹಾರ. ನಮಸ್ಕಾರ, ಉದ್ಯಾವನ ಮಾಡ.
ಒಂದು ಚಪ್ಪಾಳೆ ಆಶೀರ್ವಾದ ಎರಡು ಕೈ ಮೇಲೆ ಬರಲಿ. ಎವ್ರಿಬಾಡಿ ಚಪ್ಪಾಳೆ, come on. That's right. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ಶಂಕರ ಪ್ರೇಮಾಂಕುರ, ಅದರಂತರ ನೆಮ್ಮದಿ ದೂರ. ಯಾಕೀ ತರ ಹೇಳು ಪ್ರೇಮ ಅನ್ನೋದಲ್ಲ, ಇದರಿಂದ ಶಾಂತಿ ಸಂಹಾರ. ಒಮ್ಮೆ ಚಂದದಿ ನೋಡು ಮಹಾದೇಶ್ವರ, ಪ್ರೇಮ ಗುಂಬರು ನಂಬೋ ಈ ಪಂಚರ. ಮಹದೇಶ್ವರ ಸುಪ್ರೀಂ ಲೈಟ್ ಮಹಾರೋ ಹರ. ಈ ಪ್ರೇಮವು ದೇವರ ಹಾಗೆ, ನನ್ನೊಳ ಮನಸ್ಸು ಪರಿಶುದ್ಧ ಗಂಗೆ. ಹುಸಿ ಮಾಡದೆ ನಾನಿತ ನಂಬಿಕೆ ಉಸಿರಾಗುತ್ತಾಳೆ ಈ ನನ್ನ ಜೀವಕ್ಕೆ. ಈ ಪ್ರೇಮದಿಂದ ವೇತನವು ತರ ತರ, ಬದುಕಿನ ಗತಿ ಬದಲಿಸೋ ಗಡಿಯಾರ. ನಿನ್ನ ಪೂಜೆಗೆ ಬಂದೆ. ಮಾಡ ಎಲ್ರು ಸೈಲೆಂಟ್ ಇದ್ದೀರಾ? ಓಕೆ, ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಒಂದು ಬಾರಿ ಕೈ ಮೇಲೆ ಮಾಡ್ಬೇಕು. ಎಲ್ರು ನಿಮ್ಮ ಆಶೀರ್ವಾದ ಇದೆ, ಎಲ್ರು ಕೈ ಮೇಲೆ ಮಾಡ್ಬೇಕು. ಎವ್ರಿಬಾಡಿ, ಆಲ್ ದ ಲೇಡೀಸ್ ಅಂಡ್ ಜೆಂಟಲ್ಮೆನ್, put your hands together, everybody. ಓಕೆ, ಎರಡು ಕೈ ಮೇಲೆ ಮಾಡಿದ್ರಲ್ಲ, ಈಗ ಒಮ್ಮೆ ಎರಡು ಕೈ ಸೇರಿಸಬೇಕು ಜೊತೆಯಲ್ಲಿ. ನಮ್ಮ ಈ ತಂಡಕ್ಕೆ ನಿಮ್ಮ ಆಶೀರ್ವಾದ ಚಪ್ಪಾಳೆ ಬರಲಿ. ಎವ್ರಿಬಾಡಿ, ಈಗ ನಮ್ಮ ಜೊತೆ ನೀವು ಹಾಡ್ಬೇಕು ಎಲ್ರು. ಸೂಪರ್, ಬೇಡಿ ಸ್ಟಾರ್ಟ್. ಎಲ್ರು ಹಾಡ್ಬೇಕಮ್ಮ. ನಿನ್ನ ಪೂಜೆಗೆ ಬಂದೆ. ಕೇಳ್ತಾ ಇಲ್ಲ, ಇಲ್ಲಿ ಸ್ವಲ್ಪ ದೂರ ಇದೆ ಡಿಸ್ಟೆನ್ಸ್. ನೀವಲ್ಲಿ ಸ್ವಲ್ಪ ಜೋರಾಗಿ ಆಡ್ಬೇಕು, ಇಲ್ಲಿ ವಾಲ್ಯೂಮ್ ಲೆವೆಲ್ ಕಮ್ಮಿ ಇದೆ, ಅಲ್ಲಿ ಜೋರಾಗಿ ಆಡಿದ್ರೆ ಇಲ್ಲಿ ಕೇಳುತ್ತೆ. ಎವ್ರಿಬಾಡಿ, ನಿನ್ನ ಪೂಜೆಗೆ ಬಂದೆ. ಸಾಂಗ್ ಗೊತ್ತಲ್ಲ ಎಲ್ರಿಗೆ? ಮಹಾದೇಶ್ವರ ಆಡ್ಲಿಕ್ಕೆ ದೇವರು ಈಶ್ವರ. ಎವ್ರಿಬಾಡಿ, ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎಲ್ಲ ಕರುಣದಿ ಕಾಯೋ ಮಹಾದೇಶ್ವರ. ಅಯ್ಯ ಯಾರ ಸೇರ್ತಾರವೇ ಮೊಬೈಲ್ ಫ್ಲಾಶ್ ಲೈಟ್ ಒಮ್ಮೆ ಆನ್ ಮಾಡ್ಬೋದು. ಆಲ್ ದಿ ಪೀಪಲ್ ಮೊಬೈಲ್ ಟಾರ್ಚ್, ಎವ್ರಿಬಾಡಿ ಕಮ್ ಆನ್. ಆಲ್ ದಿ ಪೀಪಲ್ ಎಲ್ಲರೂ ಒಮ್ಮೆ ಮೊಬೈಲ್ ಲೈಟ್ ಒಮ್ಮೆ ಆನ್ ಮಾಡ್ಬೋದಾ? ಐ ರಿಕ್ವೆಸ್ಟ್ ಎಲ್ಲರೂ ಒಮ್ಮೆ ಮೊಬೈಲ್ ಲೈಟ್ ಒಮ್ಮೆ ಎದುರುಗಡೆ. ಎವ್ರಿಬಾಡಿ ಕಮ್ ಆನ್. ದಟ್ಸ್ ರೈಟ್, ಸೂಪರ್ ಸೂಪರ್. ಬರ್ತಾ ಇದೆ ಬರ್ತಾ ಇದೆ. ಆಲ್ ದಿ ಪೀಪಲ್ ಈ ಸೈಡ್ ಎಲ್ಲರೂ. ಪ್ರೇಮವೇ ನಿನಗೆ ಪ್ರಣಾಮ, ನಿನ್ನಿಂದಲೇ ಈ ಲೋಕ ಕ್ಷೇಮ. ಓಂಕಾರ ರೂಪಿ ನನ್ನ ಪ್ರೇಮ, ಸಾವಿಲ್ಲದ ಚೈತನ್ಯಧಾಮ. ಈ ಮುಗ್ಧ ಹೃದಯದಿ ಚಿಗುರಿದ ಸಡಗರ, ಗುನುಗುನಿಸಲಿ ಸುಮಧುರ ಸೇಂಗಾರ. ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಶಂಭೋ ಯಾರಿವನ್ಯಾರೋ ಮಹಾದೇಶ್ವರ, ಪ್ರೇಮ ದೇವರು ಎಲ್ಲ ಪ್ರೇಮೇಶ್ವರ. ಬೇರೇನನು ನಾವೇಳೇನು, ಈ ಪ್ರೇಮವ ಕಾಪಾಡು ನೀನು. ಈಡೇರಿಸುವರ ಇಂತಾಗಲಿ ವಾಳು ಬಂಗಾರ. ಥ್ಯಾಂಕ್ ಯು.
ಎಸ್, ನಮ್ಮ ರಘು ದೀಕ್ಷಿತ್ ಅವರು ಸಂಗೀತವನ್ನ ನೀಡಿ ಹಾಡಿರುವಂತಹ ಒಂದು ಚಿತ್ರ ಸೈಕೋ. ಈ ಒಂದು ಚಿತ್ರದ ಸೊಗಸಾದಂತಹ ಗೀತೆ ರಾಕೇಶ್ ಅವರ ಕಂಠ ಸಿರಿಯಲ್ಲಿ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುವಂತದ್ದು. ಧನ್ಯವಾದಗಳು ರಾಕೇಶ್ ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ. ಬಹುಶಃ ಇಲ್ಲಿ ನಾವು ಸಾಕಷ್ಟು ಮಂದಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಹಾಗೇನೆ ಪ್ರತಿ ಮನೆಯಲ್ಲೂ ಕೂತು ನೋಡುವಂತಹ ವ್ಯವಸ್ಥೆಯನ್ನ ಇವತ್ತು ನಮಗೆ ಧ್ವನಿ ಮೀಡಿಯಾದವರು ಮಾಡ್ತಾ ಇದ್ದಾರೆ ನೇರ ಪ್ರಸಾರದ ಮುಖೇನ. ಸೊ ಯಾರೆಲ್ಲ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಿಕೊಳ್ಳುತ್ತಾ ಎಷ್ಟೊತ್ತು ಈ ಒಂದು ವೇದಿಕೆಯಲ್ಲಿ ಒಂದಷ್ಟು ಗೀತೆಗಳು ಸಾಗಿ ಬಂತು. ಸೊ ಈಗ ನಾವಿರುವಂತದ್ದು ಕೇರಳದ ಗಡಿಯಲ್ಲಿ ಬಾರ್ಡರ್ ಅಲ್ಲೇ ಇದ್ದೀವಿ. ಸೊ ಇನ್ನು ಅದಕ್ಕಿಂತ ಸ್ವಲ್ಪ ಆಚೆ ಹೋದ್ರೆ ನಮ್ಮ ಕೇರಳದ ಒಂದು ಅದ್ಭುತವಾದಂತಹ ಗಾಯಕರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಡ್ಯಾನ್ಸಿಂಗ್ ಮುಖೇನ ಕಾರ್ಯಕ್ರಮದ ಊನಿನ ಗೀತೆಯನ್ನ ಪ್ರಸ್ತುತ ಪಡಿಸಲಿಕ್ಕಿದ್ದಾರೆ. ಸೊ ನಮ್ಮ ತಂಡದ ಸಿಂಗರ್ ಗಾಯಕರು ಶ್ರೀಯುತ ಕಿರಣ್ ಫ್ರಮ್ ಕೇರಳ, ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ವಿ. ಇಳೆಯ ದಳಪತಿ ವಿಜಯ್ ಅವರು ಅಭಿನಯಿಸಿರುವಂತಹ ಲಿಯೋ ಚಿತ್ರವಾಗಿ ಮಾಡಿರುವಂತಹ ಒಂದು ಅದ್ಭುತ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ನಮ್ಮ ತಂಡದ ಗಾಯಕರು ಶ್ರೀಯುತ ಮಿಸ್ಟರ್ ಕಿರಣ್ ಫ್ರಮ್ ಕೇರಳ ಫ್ರಮ್ ದ ಮೂವಿ ಲಿಯೋ. ಚೆಕ್ ಚೆಕ್ ಚೆಕ್. Check this out, long check. Nah, Navana. No, please na. Tamigilasa. Na redida baraba. ಅಣ್ಣ ಎರಂಗಿ ಬರವ ತಿಳ್ಕೊಂಡ ಸಿಂಗದಪ್ಪ ಇವತ್ತೂ ರೂಟ್ ಮಾರದಪ್ಪ. ನಾರಡಿದ ಬರವ ಅಣ್ಣ ಎರಂಗಿ ಬರವ பறையடிக்கிற ஆட்டத்தா கரடிக்கிற தீபம் தன்னா எத்தத்த பத்தாத்து பாட்டில் நான் குடிக்க அண்டாண்ட கண்டன் சடிக்க ஒன்றா பெட்டி கொண்டாங்கடா என் பசின தண்ணிக்க. Down tana down tana down down tana down 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 tana down 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 tana down tana down 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 tana down tana down down tana down 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 tana down 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 down. புகையில அறுபதுக்கு கையாறனா அப்பன்னு தலையெடுத்து தலைவலியா பொத்து தலையெடுத்து நடாட்ட போட்டு கட்டி வச்சு கனையிலத்தில் அறியலத்தில் இது போட்டு அனுப்பிட்டு ஃபேக்டரிக்கு டெய்யெல்லாம் பிரிண்ட் தெரியும் மிஷன் சக்சஸ்ஃபுல்லா முட்டு வந்த உடனே கடை வெப்போ கலசாவிங்க நடாட்டு சரை வீட்டு சுருட்டு கேங்ல எல்லாம் போய் புல்லாட் போக வாரம் எடுத்து வேர்ல்டு வைடு லிங்க் எல்லாம் ஒரு நம்ம ரூல் வாங்கிட்டா நம்ம டூல் தலை போடுற ரசை ஒரு ஒரே மாதிரி சீட்டு கும்பல்ஸ்லாம் கெச்சு பவர் கிக்க பவர் கிக்க மிளகா தட்டி முட்டி கிழம்புல கதிக்குதுப்பா அந்த காலையடு கடிபடி விட்டு விட்டு சமைச்ச படுற அது கள்ளங்களுக்கு கத்திப்பல கத்தி இருக்கு நட்டு காத்து இருக்கு அது தான் கணக்கு அது தான் குழுக்கு வெள்ளி புள்ளி போனா போதும் எல்லை உள்ள பருவாண்டா வெள்ளி புள்ள போனா போதும் எல்லை உள்ள பருவப்பார் ஊருக்குள் எனக்கு ஒரு பேர் இருக்கு அட்டால அதிலும் ஆறுனக்கு போஸ்டர் ரெடி அண்ணன் ரெடி கொண்டாண்ட கொழுத்து நட்டி நான்
ಅಣ್ಣ ಮರ ಬಳಬೇಡ ಅಣ್ಣ ಬರವ ಕೊಡ್ತ ಸಿಂಗರ್ತ ಸಿಂಗಾತಪ್ಪ ಇವತ್ತಳ್ಕು ರೂಟ್ ಮಾರದಪ್ಪ ನಾರಡಿದ ಬರವ ಅಣ್ಣನ್ನ ಜರಂಗಿ ಬರವಾಯ್ பறையடிக்கிற பத்தாவது பாட்டில் நான் குடிக்க பசுன தந்திக்க Thank you. ಎಸ್ ಥ್ಯಾಂಕ್ ಯು ಧನ್ಯವಾದಗಳು ಕಿರಣ್ ಚರಳ ಇವರಿಗೆ ಲಿಯೋ ಚಿತ್ರದ ಗೀತೆ ಇರೋದು ಬೊಕ್ಕ ಅನವ ತೂತ ಒಂಜಿ ಬರುವುದ ಪದ ಇತ ಬರಿಯರ ಬಿಡು ಇರೋದು ಒಂಜಿ ಎಕಡೆ ನಮ್ಮ ಕಾರ್ಯಕ್ರಮದ ಶುರು ಮಾಡ್ತಿರೋ ಚಿತ್ರ ಕಲಾವಿದೆ ನಮ್ಮ ಕ್ಯಾಂಡಿ ಕ್ರಶ್ ಖ್ಯಾತಿದ ಮಿಮಿಕ್ರಿ ಶರಣ್ ಮೇರೆನೆ ಕೊಡೋರ ವೇದಿಕೆದ ಮಿತ್ತು ಎದುಕೊಂಡು ಬಂದ್ರೆ ಬಹುಶಃ ಅವ್ರನ್ನ ಪುದರ್ನೆ ಉಂಟು ಶರಣ್ ಒಂಜಿ ಮಿಮಿಕ್ರಿ ಒಂದು ಬರ್ಕೊಂಡು ಮಿಮಿಕ್ರಿ ಶರಣ್ ಬಂದಿದ್ದಾರೆ ಮಸ್ತ್ ಪುಗಾರ್ತನೆ ಪಡೆಗಿದ್ದಾರೆ ಸಂಜಾತ ಶರಣ್ ಮೇರೆನೆ ಕೊಡೋರ ವೇದಿಕೆದ ಮಿತ್ತಿ ಎದುಕೊಂಡು ಜಾತೆ ಕಲಾವಿದರನ್ನ ಜಾತೆ ರಾಜಕಾರಣ ಜಾತೆ ಬೇರೆ ಬೇರೆ ವ್ಯಕ್ತಿನಗೇನೆ ಈ ಕಂತದ ಈ ಸ್ಟೇಜ್ ಇಡುವಂತಾವೇರೆ ಸಂಜೆತ್ತಿನ ಅವಧಿ ಕಲಾವಿದೆ ಶರಣ್ ಮೇರೆಗೂ ಜೋರಾದ ತಾಟಿನ ಕೊರಟೆ ವೇದಿಕೆದ ಮಿತ್ತೆ ಎದುಕೊಂಡು ಮಿಮಿಕ್ರಿಗೆ ಕೊಡದೆ ಮಿಮಿಕ್ರಿ ಶರಣ್ ಥ್ಯಾಂಕ್ ಯು ಓಕೆ ನೆಗಲನೊಂಜಿ ಒಂಜಿ ಆತು ಬರ್ತದೆ ತೆಲುಪಾರ ವೇದಿಕೆ ನಿರ್ಮಾಣ ಅಂತಾನೆ ಬಹುಶಃ ಮಾತೆರ್ಲ ಮುಂಗಾರು ಮಳೆ ಸಿನಿಮಾ ತೂತಾರಂದೇನು ನೆಟ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಆಕ್ಟಿಂಗ್ ಮಾಡಿದ್ರು ಬಾರಿ ಸೂಪರ್ ಹಿಟ್ ಸಿನಿಮಾ ಬಾರಿ ಪೊರ್ಲಗಂಟದ ಒಂಜಿ ಸಂಭಾಷಣೆ ಇಮ್ಯಾಜಿನ್ ಮಾಡ್ತಲೇ ಈ ಸಿನಿಮಾಡು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ಇತ್ತದ ಕಲಾವಿದರು ರಾಜಕಾರಣಿಲು ಈ ಸಿನಿಮಾಡದಲ್ಲ ಅಭಿನಯ ಮಲ್ಪೇರಡ ಅಕಲಕಲ ಶೈಲಡಿ ಆ ಸಂಭಾಷಣೆ ಆ ಡೈಲಾಗ್ನ ಅಕಲಕಲ ಶೈಲಡಿ ಪಂತನೆ ಎಂಚ ಪಂತವಿರಂದು ಕುಲ್ದಿನಲ್ತೆ ಇಮ್ಯಾಜಿನ್ ಮಾಡ್ತಲೇ ಡಾಕ್ಟರ್ ಪದ್ಮಭೂಷಣ್ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಈ ಸಿನಿಮಾಡದಲ್ಲ ನಾಯಕ ನಟ ಅದು ಮಲ್ಪೇರಡ ಅರ್ಣ ಶೈಲಡಿ ಪಂತನೆ ಎಂಚ ಪಂತವಿರಂದು ಪದ್ಮಭೂಷಣ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಗೆಜ್ಜೆ ಸದ್ದು ಅಭಿಕಿನಾಸಿ ಬಳ್ಳೆ ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಕೇಳಿ ಕೇಳಿ ಈ ದರಿದ್ರ ಹಾಟಲ್ಲಿ ದೊಡ್ಡ ಗಾಯ ಆಗಿದೆ ಕಣ್ರಿ ಆ ಬಚ್ಚರ್ಗೆ ತಲೆಯಲ್ಲಿ ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗಿ ಕಡೆಗುದಿಟ್ಟು ಡಾಕ್ಟರ್ ತಲೆನೇ ತೆಗಿಬೇಕಂತ ಅದ್ರಲ್ಲಿ ಈ ಹೃದಯ ಇದ್ದಿಲ್ ಈ ಹಾಟ್ ಇದೆಯಲ್ಲ ಅದಕ್ಕೆ ಕೈ ಹಾಕೊಂಡು ಬರಪರ ಅಂತ ಕೇರ್ಕೊಂಡು ನೀವು ಸಿಗೋದಿಲ್ಲ ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗೋಗಿದೆ ಏನ್ ಕುಳಿತುಕೊಂಡು ನನ್ನ ಮುಖ ನೋಡ್ತೀರಿ ಕಲಾಭಿಮಾನಿ ದೇವರುಗಳೇ ಉಡಿಲ್ವೇನೆ ಚಪ್ಪಾಳೆನ ಥ್ಯಾಂಕ್ ಯು ಸರಿ ಇದೇ ಡೈಲಾಗ್ ಅನ್ನ ಎವರ್ ಗ್ರೀನ್ ಹೀರೋ ಆಟೋ ರಾಜ ಬಿರುದಾಂಕಿತ ಕರಾಟೆ ಕಿಂಗ್ ಶಂಕರ್ನ ಆಗಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ರೆ ಅವರು ಶೈಲಿಯಲ್ಲಿ ಹೇಳ್ತಾ ಇದ್ರೆ ಕರಾಟೆ ಕಿಂಗ್ ಶಂಕರ್ನ ನಮಸ್ಕಾರ ನಮಗೂ ನಮಗಜ್ಜ ಸದ್ದು ಅಭಿಕನಾಸಿ ಮಳೆ ರಾಸ್ಕಲ್ ದೇವದಾಸ್ ಗಂಟ ಸದ್ದು ಕೇಳಿ ಕೇಳಿ ದರಿದ್ರ ಹಾಟಲ್ಲಿ ದೊಡ್ಡ ಗಾಯ ಆಗಿದೆ ಕಣ್ರಿ ಮನುಷ್ಯನ್ಗೆ ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಕಡ್ಕೊಂದಿನ ಡಾಕ್ಟ್ರು ತಲೆನೇ ತೆಗಿಬೇಕಂತಾರೆ ಅಂತದ್ರಲ್ಲಿ ಅರೆದಿಯಾ ಇದಿಲ್ ಯಾಟಂತ ಇದೆಯಲ್ಲ ಅದಕ್ಕೆ ಅಯ್ಯಕೊಂಡು ಪರಪ್ಪರ ಅಂತ ಕೇರ್ಕೊಂಡು ನೀವು ಸಿಗೋದಿಲ್ಲ ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗೋಗಿದೆ ಏನ್ ಹೇಳ್ತೀರಾ ನನ್ನ ಕಲಾಭಿಮಾನಿ ದೇವರುಗಳೇ ಬರಲ್ಲ ಥ್ಯಾಂಕ್ ಯು ಸರಿ ಇದೇ ಡೈಲಾಗ್ ಅನ್ನ ನಮ್ಮ ಟೈಗರ್ ಬಿರುದಂಕಿತ ಪ್ರಭಾಕರ್ ಈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ರೆ ಅವ್ರ ಶೈಲಿಯಲ್ಲಿ ಆರ್ ಬಂತಂದು ಇಂಜು ಬಂದ್ಬರಿಂದ ಟೈಗರ್ ಪ್ರಭಾಕರ್ ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ಗೆ ಕಡೆಗೊಂದಿನ ಡಾಕ್ಟರ್ ತಾನೇ ತೆಗಿಬೇಕಂತಾರೆ ಅಂತದ್ರಲ್ಲಿ ಹೃದಯ
ഇതിൽ ആട്ടಂತ ಇದೆಯಲ್ಲ ಅದಕ್ಕೆ ಕೈ ಹಾಕೊಂಡು ಪರ ಅಂತ ಕೇಳ್ಕೊಂಡು ನೀವು ಸಿಗೋದಿಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗೋಗಿದೆ. ಏನ್ರಿ ಮಕ್ಕಳಾಡ್ತೀರ ಒಡೆರೆ ಚಪ್ಪಾಳೆನ ಬರಲ್ಲ. ಥ್ಯಾಂಕ್ ಯು. ಸರಿ, ಇದೇ ಡೈಲಾಗನ್ನ ಇತ್ತೀಚೆಗಿನ ಹೀರೋ ನಮ್ಮ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೇರಿ ಈ ಸಿನಿಮಾದ ಅಭಿನಯ ಮಲ್ತುವರ ಅರ್ಣ ಶೈಲಿಡ್ ಬಂದ್ರೆ ಎಂಚ ಬಂತುವರೆಂದು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಎಲ್ಲರೂ ನಮಸ್ಕಾರ. ನಿಮ್ದು ನಿಮ್ಗೆ ಎಂಜಿಸದ್ದು ಆ ಬಿಕರಾಸ್ ಬೆಳೆ ಆ ರಾಸ್ಕಲ್ ದೇವದಾಸ್ ಕಡ್ರಿ ಸದ್ದು ಕೇಳಿ ಈ ದರಿದ್ರ ಆಟಲ್ಲಿ ದೊಡ್ಡ ಗಾಯ ಆಗಿದೆ ಕಣ್ರಿ. ಆ ಬಚ್ಚಗೆ ಆ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡಿಮೆ ಡಾಕ್ಟರ್ ತಲೆ ಸಿಗಬೇಕಾದ್ರೆ ಅದರಲ್ಲಿ ಈ ರೀತಿಯ ಇದಿಲ್ಲ ಹಾರ್ಟ್ ಇದೆಯಲ್ಲ ಅದು ಕೈ ಹಾಕ್ಕೊಂಡು ಆ ಪರಪರದ ಕಿರ್ಕೊಂಡು ಸಿಗೋದಿಲ್ಲ. ಯಾಕಂದ್ರೆ ಟೈಮೇ ಖರಾಬ್ ಆಗೋಗಿದೆ. ಒಳ್ಳೇದಾದ್ರೆ ಹೊಡೀರಿ ಚಪ್ಪಾಳೆ ಬರಲ್ಲ ಮಾಡ. ಥ್ಯಾಂಕ್ ಯು. ಸರಿ, ಸಿನಿಮಾ ಆಕ್ಟರ್ ನಕಲು ಬರೀ ಕುಪ್ಪಾಡ್ ನಮ್ಮ ಒಂಚೂರು ರಾಜಕಾರಣಿ ವೈಪುಗ ಹಾಸ್ಯಗೋಸ್ಕರ ಮಾತ್ರ ಅಪಹಾಸ್ಯ ಮನ್ಪುನ ಉದ್ದೇಶ ಇಜ್ಜಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಸಿನಿಮಾದಲ್ಲ ಅಭಿನಯ ಮಲ್ತುವರ ಅರ್ಣ ಶೈಲಿಡ್ ಬಂದ್ರೆ ಎಂಚ ಬಂತುವರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ನಮಸ್ಕಾರ. ಮನುಷ್ಯರಿಗೆ ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಕಡಗೊತ್ತಿರೋ ಡಾಕ್ಟ್ರು ತಲೆನೇ ತೆಗಿಬೇಕಾದರೆ ಅಂಥದ್ರಲ್ಲಿ ಹೃದಯ ಇದಿಲ್ಲ ಯಾಟತೆ ಇದೆಯಲ್ಲ ಅದಕ್ಕೆ ಕೈ ಹಾಕೊಂಡು ಬರಬರದೆ ಕೇರ್ಕೊಳ್ಳೋದು ವಿರೋಧ ಪಕ್ಷದವರ ಕೈವಾಡ. ಈ ಮಾಡದಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಿಮ್ಮ ಯಡಿಯೂರಪ್ಪನ ನಮಸ್ಕಾರ. ಓಡಿರಿ ಮುಖಕ್ಕೆ ಚಪ್ಪಾಳೆ. ಥ್ಯಾಂಕ್ ಯು. ಸರಿ, ನಮ್ಮ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರ್ಣ ಶೈಲಿಡ್ ಬಂದ್ರೆ ಎಂಚ ಬಂತುರಿಂದ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಂಜುಗೆ ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಕಡೆಗೋದ್ರು ಡಾಕ್ಟ್ರು ತಲೆನೇ ತೆಗಿಬೇಕಾದರೆ ಆಟದೆ ಯಾವನವನು ಇಡಿಯಟ್ ಗೆಟ್ ಲಾಸ್ಟ್ ಆಟದ ಇದೆಲ್ಲ ಅದಕ್ಕೆ ಕೈಯಾಗಳು ಬರಬರದಿಗೆ ಹೇಳುವುದು ವಿರೋಧ ಪಕ್ಷದವರ ಕೈವಾಡ. ಈ ಮಾಡದಲ್ಲಿ ಸೇರ್ತಕ್ಕಂಥ ಎಲ್ಲ ಬದುಗಳಿಗೆ ಸಿದ್ದರ ನಮಸ್ಕಾರ. ಓಡಿರು ಮುಖಕ್ಕೆ ಚಪ್ಪಾಳೆ. ಥ್ಯಾಂಕ್ ಯು. ಸರಿ, ಆರಂಚ ಬಂಡಿರ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಈ ಸಿನಿಮಾದಲ್ಲ ಅಭಿನಯ ಮಲ್ತುವರಡ ಅರ್ಣ ಶೈಲಿಡ್ ಬಂದ್ರೆ ಎಂಚ ಬಂತುವರ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಸರಿಯಾಗಿದ್ದೇನ್ರಿ ಶಬರಿ? ಮನುಷ್ಯನಿಗೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡಗೊಂದಿನ ಡಾಕ್ಟ್ರು ತಲೆನೇ ತೆಗಿಬೇಕಂತಾರೆ. ನಗಬೇಡಿ ಅಮ್ಮ, ಡೈಲಾಗ್ ಇದೆ. ಅಂಥದ್ರಲ್ಲಿ ಈ ಹೃದಯ ಈ ದಿಲ್ ಈ ಆಟ ಅಂತ ಇದೆಯಲ್ಲ ಅದಕ್ಕೆ ಕೈ ಹಾಕ್ಕೊಂಡು ಬರ ಅಂತ ಕೇಳ್ಕೊಂಡು ನೀವು ಸಿಗೋದಿಲ್ಲ. ಯಾಕಂದರೆ ನನ್ನ ಟೈಮೇ ಖರಾಬ್ ಆಗೋಗಿದೆ. ಕೇಳಿಸ್ಕೊಂಡ್ರೆ ಹೊಡಿರಿ ಚಪ್ಪಾಳೆನ. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ, ಮುಂದೆ ಡೈಲಾಗ್ನ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಎಂಚ ಬಂತಿರೋದು ಬಂದಾಗ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ ನಗು, ನಿಮ್ ಬ್ಯೂಟಿ, ನಿಮ್ ಗೆಜ್ಜೆ ಸದ್ದು, ಈ ಬಿಕನಾಸಿ ಮಳೆ, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಕೇಳಿ ಈ ದರಿದ್ರ ಹಾಟಲ್ಲಿ ದೊಡ್ಡ ಗಾಯ ಆಗಿದೆ ಕಣ್ರಿ. ಮನುಷ್ಯನ್ಗೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡಗೊಂದಿನ ಡಾಕ್ಟ್ರು ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ಹೃದಯ ಇದ್ದಿಲ್ಲ ಈ ಆಟಂತೆ ಇದೆಯಲ್ಲ ಅದಕ್ಕೆ ಕೈ ಹಾಕೊಂಡು ಪರ ಅಂತ ಕೆರ್ಕೊಂಡು ನೀವು ಸಿಗೋದಿಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗೋಗಿದೆ. ಮತ್ತೆ ನಾನು ಹುಟ್ಟಿದ್ದೆ ನಿನ್ಗೋಸ್ಕರ, ನೀನು ಹುಟ್ಟಿದ್ದೆ ನನಗೋಸ್ಕರ. ಆ ಚಾರ್ಮುಡಿ ಘಾಟಲ್ಲಿ ನಿಂತು ಕಣ್ಣು ನಿಂದೆ ಅಂತ ಹೇಳ್ತೀನಿ. ಐಸೋ ಆತು ಬೊಬ್ಬೆ ಮಾಡುದು ದೊಂಡೆ ಬಿಡೋದು ನಾನು ನಿಖಲಂತ ಆಟಿ
ಎಸ್ ಥ್ಯಾಂಕ್ ಯು. ಎಸ್, ಇದೇ ಡೈಲಾಗ್ ಅನ್ನ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಹುಚ್ಚ ವೆಂಕಟ್ ಅವರ ಶೈಲಿಯಲ್ಲಿ ಹೇಳ್ತಾ ಇದ್ರೆ, ಹುಚ್ಚ ವೆಂಕಟ್. ನನ್ನ ಅಕ್ಕಡ ಮನುಷ್ಯನಿಗೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡಗುಂಜಿನ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ ಗೊತ್ತಾ? ಪ್ರಕಾಶ್ ಅವ್ರಿಗೆ ಗೊತ್ತಾ? ಅಂಥದ್ರಲ್ಲಿ ಇದೆಯಾ? ಇದ್ದಿಲ್ಲ, ಹಾರ್ಟ್ ಅಂತ ಇದ್ದಿಲ್ಲ, ಅದಕ್ಕೆ ಕೈ ಹಾಕ್ಕೊಂಡು ಪರಪರ ಅಂತ ಕಿರ್ಕೊಂಡು ನೀವು ಸಿಗೋದಿಲ್ಲ. ಯಾಕಂದ್ರೆ ನನ್ನ ಟೈಮ್ ಖರಾಬ್ ಆಗೋಗಿದೆ ಅಲ್ವಾ? ನಿಜವಾದ ಪ್ರೀತಿ ಅವ್ರು ನೋಡಿ, ನಮ್ಮ ಹೆತ್ತ ತಂದೆ ತಾಯಿಯನ್ನು ಪ್ರೀತಿಸ್ತೇವಲ್ಲ, ಅದು ನಿಜವಾದ ಪ್ರೀತಿ. ಅದು ಬಿಟ್ಟಿದ್ದು ಸುಮ್ಮನೆ ಎಲ್ಲ ಪ್ರೀತಿ ಹೋದರೆ ನಾವು ಹುಚ್ಚುಡೋದು ಗ್ಯಾರಂಟಿ ಅಲ್ವಾ? ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಹೊಡೀರಿ ಚಪ್ಪಳನೆ. ಏನು ಹೇಳ್ತೀರಾ? ನನ್ನ ಭಗವಂತ. ಓಕೆ, ಒಂದೇ ಡೈಲಾಗ್ ಅನ್ನು ನಮ್ಮ ಅವಧೂತ ವಿನಯ್ ಗುರೂಜಿ ಅರ್ಣ ಶೈಲಿಡ್ ಪಂತನೆ ಎಂಚ ಪಂತುರೆಂದು ಅವಧೂತ ವಿನಯ್ ಗುರೂಜಿ. ಮನುಷ್ಯನಿಗೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡೆಗೊಂದಿನ ಡಾಕ್ಟ್ರು ತಲೆನೇ ತೆಗಿಬೇಕಂದ್ರೆ ಅಲ್ವಾ? ಯಾಕಂದರೆ ಆ ಪುಣ್ಯಾತ್ಮನಿಗೆ ಭಗವಂತನ ಪ್ರೇರಣೆ ಆಗಲಿಲ್ಲ. ನಾವು ನಿಜವಾಗಿ ದೇವರನ್ನು ಸ್ತುತಿಸಿದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತವೆ. ನಮಗೆ 24 ಗಂಟೆಗಳಲ್ಲಿ ಅರ್ಧ ಗಂಟೆ ಸಹ ಪುರುಸೋತಿಲ್ಲ ಭಗವಂತನನ್ನು ಪೂಜಿಸು. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಹೇಳಿಕೊಳ್ಳೋದು ಯಶವಂತವರು. ಇದು ಇವತ್ತಿನ ಕಾಲಘಟ್ಟ. ಬೇಕಿದ್ರೆ ನೋಡಿ, ಅವರು ಚಪ್ಪಾಳೆ ತಡ್ತಲ್ಲ ಶೆಟ್ರು, ಅವರ ಹತ್ರ ಕೇಳಿ ನೋಡಿ. ಸಾಕಷ್ಟು ಮಂದಿ ಹೇಳಿದ್ದಾರೆ ನಾನು ಗುರು ಅಲ್ಲ. ಯಾರೇ ಹೇಳಿದ್ರು ನಾನು ಗುರು ಅಂತ? ನಾನೊಬ್ಬ ಹುಚ್ಚ. ನಿಜವಾಗಿ ಆತ್ಮಲೋಕನ ಮಾಡಿ, ತಮ್ಮಲ್ಲೇ ಗುರುಗಳಿದ್ದಾರೆ ನೋಡಿ. ನಾವು ದಿನನಿತ್ಯದಲ್ಲಿ ಮಾಡುವುದು ತಪ್ಪು. ಅದು ಗೊತ್ತಿದೆಯೋ ಗೊತ್ತಿಲ್ಲದೋ ಮಾಡ್ತೇವೆ. ಕೊನೆಗೆ ಅವರಿಗೆ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ನಾವು ಬೇಡಿಕೊಳ್ಳೋದು, ಭಗವಂತ ನನ್ನಲ್ಲಿ ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಂತ ಅಲ್ಲಿ ಹೇಳಿ ಹೊರಗೆ ಬರುವಾಗ ಮಾಡುವುದು ಪುನಃ ತಪ್ಪೇ ಅಲ್ವಾ? ನಿಮ್ಮ ಊರಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತುಂಟು, ಭಾರಿ ಐತಿಹಾಸಿಕ ಕ್ಷೇತ್ರ. ಬರುವಾಗಲೇ ನನಗೆ ಶಬರಿ ಅವರು ಹೇಳಿದರು ಅಲ್ವಾ? ಸಾಕಷ್ಟು ಮಂದಿ ಒಂದು ಮೂಲೆಯಲ್ಲಿ ಕೂತು ಅದ್ಭುತವಾದ ಒಂದು ಧ್ವನಿವರ್ಧಕದ ಹೊಡೀರಿ ಚಪ್ಪಾಳೆನ. ಅವರು ಹೇಳಿದರೆ ಒಂದು ನಾಲಿಗೆ ಸಾಲದು, ಜಾಸ್ತಿ ಹೇಳ್ಬೇಕಂತ ಅನಿಸ್ತದೆ. ಪೇಮೆಂಟಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ಕಾಣಬೇಕಲ್ವಾ? ಓಕೆ, ನಿಮಗೆಲ್ಲರೂ ಒಳ್ಳೇದಾದರೆ ಹೊಡೀರಿ ಚಪ್ಪಾಳೆನ. ಥ್ಯಾಂಕ್ ಯು. ಎಸ್, ನನ್ನ ಬ್ಯಾಂಗ್ಳೂರು ಬುಡ್ಕ ಕುಡ್ಲ ದಂಚಿ ಬರ್ಕ ಬಹುಶಃ ಪುದರ್ಕೆ ಏನಾಗಲೇ ನಿಗಲು ತಿಳಿಪೋರು ಬೇತೆ ಇರ್ಲತ್ತು. ಸಾಧಾರಣ 5 ನಾಟಕಲೇನು ಕೊಡ್ದು ಸಿನಿಮಾಲೇನು ಕೊಡ್ದು ಅವು ಏತೋ ನಾಟಕಲೇನು ಕೊಡ್ತೀನಿ ಅಂಚಿನ ನಮ್ಮ ತುಳುನಾಡದ ಅದ್ಭುತ ಕಲಾವಿದೆ ಎನ್ನಂಚಿನ ಕಲಾವಿದರನ್ನ ಇನ್ಸ್ಪಿರೇಷನ್ ತಿಳಿಕೆದ ಬೊಳ್ಳಿ ದೇವದಾಸ್ ಕಾಪಿಗಾಡ್ ಅರ್ನ ನಾಟಕ ತೂವೊಂದಿನಕ್ಕೂ ಏರ್ಲೈಜರು. ಬಹುಶಃ ನಿಗ್ಲೇನು ತಿಳಿಬರ ಬಡೋದು ಕಾಲ್ಪನಿಕವಾದ ಬಿಡಿ ಬ್ರಾಂಚ್ ಪಾಡಿಯರ ಬಿಡಿ ಕೊಟ್ಟಿನ ಪ್ರಚೋಡ ವಾರ್ಗೀತಿ ಪಾತೆರೆಂದು ತಿಳಿಕೆದ ಬೊಳ್ಳಿ ದೇವದಾಸ್ ಕಾಪಿಗಾಡ್. ಪೇಮೆಂಟ್ ಕಟ್ ಆಗೋಣ. ಪಾಡ್ಯನವೇ ಅಲೋ ಒಂದು ಸುರೇಶ ಕ್ವಾಡ ಬ್ರಾಂಚ್ ದಂಚು ಬೈಜಿ ಮೇ ಮಾಡೋದಂಚು ಏನು ಪುಷ್ಪ ಬಿಡಿಗಂದಲ್ಲ ಏನ್ ಮಟ್ಟಿನ್ನು ಬುಗೆರಗೊಂತ ಅಲ್ ಮಾರೆ ಅನ್ನಂದು ನೀ ರೂಪ ಪ್ರಕಾಶ್ ಬರ್ಪೇರನ್ಬೋದು ದುಮ್ಮಿ ನಂದಲ್ಪ ಸೈಯಡಂಚಿ ಪುಷ್ಪ ಕಂದು ಜಲತ ಮಿತ್ತೆಲ್ಲದ ಕುಸುಮ ಕಂದಲ್ಲ ಮೇ ಭಯಂಕರ ಮಾರ ದಾನಗಂದು ಜಾಲ್ಗೆ ಗರುಡೆ ಬೈದೆ ಅಂದ ಗರುಡೆ 1 ಗಂಟೆ ಒಪ್ಪಿ ಬಗ ಒಪ್ಪಿ ಸೈಯಡಂಜಿ ನಿಗಲ್ನೂರು ಡೆಡ್ಡ ಕಾರ್ಯಕ್ರಮ ಒಂದುಂಡು ನಿಗುಲ್ ತಾಟಿ ಬಟ್ಟೆ 2 ಮಾತ್ರ ಕಲಾವಿದರು ಈಜಿನ ಎಂಗುಲೊಂಜಿ ಮೊಬೈಲ್ ಇತ್ತಿಲಕ ಚಾರ್ಜ್ ಈಜಿನ ಸ್ವಿಚ್ ಆಫ್ ಆಪ ಬೊಟ್ಲೆ ತಾಟಿ. ಥ್ಯಾಂಕ್ ಯು. ಸರಿ, ಈ ಮಿಮಿಕ್ರಿದ ನಡುಟು ಯಾನು ಒಂಜಿ ಎಲ್ಲಿಯ ಮ್ಯಾಜಿಷಿಯನ್ ಬಹುಶಃ ಈಗಲೂ ಟಿವಿಡ್ ಮ್ಯಾಜಿಕ್ ತೂಪರು ಅಂಚನೆ ಲೈವ್ ಶೋಟ್ ಮ್ಯಾಜಿಕ್ ತೂಪರು ಮ್ಯಾಜಿಷಿಯನ್ ಖಾಲಿ ಮ್ಯಾಜಿಕ್ ಮಲ್ಪುವೆರು ವಿನಃ ಮ್ಯಾಜಿಕ್ ಟ್ರಿಕ್ ಕಲ್ಪೋಜೆ ಯಾನಿತ್ತೆ ಮಲ್ಪುನಂಚಿನ ಮ್ಯಾಜಿಕ್ ಉಂಡದೆ ಅವು ನಿಕಲ ಫ್ಯಾಮಿಲಿಡ್ ಈಜಿನ ಪೋಯಿನಲ್ಪ ಒಲ್ಲ ಮಲ್ತರಡ ಜನಕ್ಲಿನ ಹೊರ ಕಣ್ಣು ಗ್ಯಾರಂಟಿ ಕಟ್ಟೌಂಡು. ಲಕ್ಷ್ಮೀಶ್ ಇರ್ನ ಒಂಚೂರು ಸಾಕಾರ ಬೋರ್ಡು ಎಂಗೊಂಚೂರು ಮೈಕ್ ಬತ್ತೋಡು. ಆಡಿಯನ್ಸ್ ಲೈಟ್ ಉಂಡ ಶಬರಣ್ಣ ಜಯಶಣ್ಣ ಆಡಿಯನ್ಸ್ ಲೈಟ್ ಎಸ್ ಆತೆ ಉಂಟು ಪೂರ ನೀಲಿ ನೀಲಿ ತೋಜುವೇರು ಮಾರ ನೀಲ ಗಂಟಲಕ 10 ಮಾರ. ಓಕೆ, ಏರ್ನ ಪೂರ ಕೈಟ್ ಖರ್ಚಿಪ್ ಉಂಡು ದಯಮಲ್ತದ ನಿಗಲ್ ತಿರ್ತು ಬತ್ತಲೆ ನಿಗಲ ಕೈಟ್ ಬತ್ತಲೆ ಖರ್ಚಿಪ್ ಟೆವೆಲ್ ಎಂದು ಪನ್ಪತೆ
ಈತೆ ಕೆಲವೇರು ಪೊಂಜೋಲು ದೆಪ್ಪರೆ ಎದುರು ಪಿರತು ವರಣ್ಣ ತನ್ನ ಬರಿತ ಪೊಂಜೋಲು ಕೆರೆಣ್ಣ ಅಲ್ಲೇ ಆಯ್ ಪನ್ನಿ ಟೂವಲ್ ದಿಪ್ಪೊಡ್ಗೆ ಅಂತ ಈ ಬುರ್ಚಿ ಮಾರಿದ ಇತ್ತು ಪೊಡಿ ತಕ್ಕಲ್ಲೇ ಉಂಟು. ಅವು ತಮಾಷೆಗೋಸ್ಕರ ಟವೆಲ್ ಕರ್ಚಿಪ್ ಅಂತ ಇದೆಯಲ್ಲ, ದಯವಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಕರ್ಚಿಪ್ ಟವೆಲ್ ಕೆಲವರು ದೆಪ್ಪಿರೋ ಟವೆಲ ಬಾಲ್ಯದ ಚಡ್ಡಿಯ ಒಂದೊಂದು ಜಪುಚ್ ಅಕು ದಾಯದೆ ಪೂಜಾರ ಬನ್ನಾಗ ಆ ನಮ್ನೆ ಬೇಗಾರ್ದನ್ನ ಒಚ್ಚಿದ ಚಂಡಿ ಅದುಪ್ಪು ಜೀತೆ ಬೇಗಾರು ನೆನಂತೆ ಜಿ ಓಡುಪುನ ಬೇಗಾರು ಇರೇ ಬೇಗಾರುಂಡ. ಓಕೆ ಟವೆಲ್ ದಯಮಲ್ತದ ಇಂಚ ಪತ್ತಲೆ ಎನ್ನ ಕೈಟ್ ದಾಲಜ್ಜಿ ಕೆಲವರಿತ ಮನಸ್ಸು ಆ ಕೈತಲೆ ದಾಲ ದೀತಿ ದೀಪಿನ ಸಜ್ಜಿಗೆ ದಾಲಜ್ಜಿ ದಯವಿಟ್ಟು ಇಂಚ ಮಲ್ಪಲೆ ಟವೆಲ್ನ ಬತ್ತೊನ್ಲೆ ಒಂದು ಮಾಡಾಡು ಮಾತ್ರ ಆಪಿನಿ ಎಂಗ ಪಿರೋದಕ್ಕೂ ತೋಜ್ಜಿಯರು ಟವೆಲ್ ಖರ್ಚು ಬಂದು ಮನ್ಪದೆ ಪೊಂಜೋಲ್ಲ ಮಸ್ತ್ ಉಂಟು ಬಾಯಿಗೆ ಬತ್ತು ಮಾರ ಮುಂಕು ಬತ್ತದ ಎಲ್ಲ ಪ್ರೋಗ್ರಾಮ್ ಅನ್ಸಲ್ ಮನ್ಪೋನ. ಓಕೆ ಇಂಚ ಬತ್ತಿರತ್ತೆ ಇತ್ತವೇನು ಒಪೋಸಿಟ್ ಸೈಡ್ಗೆ ಇಂಚ ಬತ್ತಲೆ ಒಪೋಸಿಟ್ ಸೈಡ್ ನಿಂಗ ಹೊಡ್ಸಿ ಇದೇ ಬರೋದು ಮೈಕ್. ಓಕೆ ಇತ್ತವೇನು ಜಸ್ಟ್ ರೊಟೇಟ್ ಮನ್ಪುಲೆ ಇಂಚ ರೊಟೇಟ್ ಮನ್ಪುಲೆ. ಓಕೆ ಧರ್ಮದ ಗಾಳಿ ಬೀಜಿನ. ಓಕೆ ಸಿಂಪಲ್ ನಡು ಕೊಂಚಿ ಲಾಕ್ ಮಲ್ಪುಲೆ ಸಿಂಪಲ್ ನಡು ಕೊಂಚಿ ಲಾಕ್ ಗಂಟಂದು ಮನ್ಪದೆ ಇಂಚ ಲಾಕ್ ಮಲ್ಪುಲೆ. ಇದನ್ನೆಲ್ಲ ಕೈಟ್ ಏತ್ ತಾಕತ್ತುಂಡು ಆತವೆನ್ ಟೈಟ್ ಮನ್ಪುಲೆ ಟೈಟ್ ಮಂತಿನ ಗಂಟನ ಲೆಫ್ಟ್ ಹ್ಯಾಂಡ್ ದ ಮುಸ್ಟೆಡ್ ಇಂಚ ಬತ್ತೊನ್ಲೆ. ಥ್ಯಾಂಕ್ ಯು ಲಚ್ಚು ಇಂಚ ಬತ್ತಲೆ ಪೂರ ಬತ್ಯಾರ ಇತ್ತೆ ಅಂಚ ದೆರ್ತು ಬತ್ತಲೆ ಮಾತಿರ್ಲಿ ಏರು ಪೂರ ಅಂಚ ಮಲ್ದಾರ ತುಲೆ ಒಂದು ಮ್ಯಾಜಿಕ್ ಟ್ರಿಕ್ ಮಾಡಾಡು ಒಂದು ವರನೆ ಆಪಿನಿ ನನ್ನ ಸ್ಟೇಜ್ ಇರ್ತಿತ್ತು ಬಂದಾಗ ಈ ಮ್ಯಾಜಿಕ್ ಟ್ರಿಕ್ ಏನು వచ్చి ಈ ಮ್ಯಾಜಿಕ್ ತೊಟ್ಟುಗ ನಿಕಲು ಬಂಜರ ತೆಲಿಪಾರ್ಲಲ್ಲಾರು ಜಸ್ಟ್ ಇಂಚ ಮಿತ್ತು ಬತ್ತಲೆ ಎನ್ನ ಕಿಸೆಡ್ ದೀಪ ಎಂಕ ಮೈಕ್ ಯೂಸ್ ಮನ್ಪೊಡು ಇತ್ತ ನಿಕಲ್ಡ ಸಿಂಪಲ್ ಆಯ್ನ ಒಂಜಿ ಪ್ರಶ್ನೆಗೆ ಏನ್ವೆ ಓವೇ ಕಾರಣಗಲ್ಲ ನಿಕಲ ರೈಟ್ ಹ್ಯಾಂಡ್ ಯೂಸ್ ಮಲ್ಪಂದ ಗಂಟೆಗೆ ಇದುರುಡೆ ಆನ್ಸರ್ ಮನ್ಪುಲೆ. ಓವೇ ಕಾರಣಗಲ್ಲ ನಿಕಲ ರೈಟ್ ಹ್ಯಾಂಡ್ ಯೂಸ್ ಮಲ್ಪಂದ ಗಂಟೆಗೆ ಇದುರುಡೆ ಇಜ್ಜಿ ಇತ್ತ ಮ್ಯಾಜಿಕ್ ಮಂತ್ರ ಮನ್ಪ ದಯಮಲ್ತದ್ದು ಪೂರ ಇರ್ಲ ಇಂಚ ಮಿತ್ತು ಬತ್ತಲೆ ದಯಮಲ್ತದ್ದು ಯಬ್ಬ ಕೈದೇರ್ಪರ್ಲ ಮರ್ಕ ಪಂಜೋಲಿ ನಿಕಲ್ ಊರದ ಜಾತ್ರೆ. ಓಕೆ ಇತ್ತ ಮ್ಯಾಜಿಕ್ ಮಂತ್ರ ಮನ್ಪ ಇಂಚಿನ ಒಂಜಿ ಪವಿತ್ರ ಕ್ಷೇತ್ರಗಳಲ್ಲಿ ಮನೋರಂಜನೆ ಬರಜೆಂಡೆ ಆಪರ್ಚುನಿಟಿ ನನ್ನೆ ಜಯಶಂಕರ್ ಸೊಕ್ಕಲೆ ಸಂದೈತ ಮತ್ತೊಂದು ಮ್ಯಾಜಿಕ್ ಮಂತ್ರ ಮನ್ಪ ಈ ಮ್ಯಾಜಿಕ್ ಕಲ್ಪನೊಟ್ಟಿಗೆ ನೀವು ಬಂಜರ ತಿಳ್ತಾರೆ. ಐ ಪ್ರಾಮಿಸ್ ಯು ರೆಡಿ 3 2 1 ಆ ಗಂಟನ್ ಕೊಂದಿಲ್ಲ ಅಡಗಿಚ್ಚಲೆ ಸೊಲ್ಮೇರು ಸೋಲ್ವೆಲು ಥ್ಯಾಂಕ್ ಯು ಧನ್ಯವಾದ. ಶರಣ್ ಕೈಕಂಬ ಮಿಮಿಕ್ರಿ ಶರಣ್ ವರೆಗೆ ಬರಿಬರುದ ಮಿಮಿಕ್ರಿ ಮಲ್ತೇರು ಸಂಚಾದೆ ಓರ ನಮ್ಮ ಮಾತ ತೆಲಿಪಾಯಿನ ಚಿತ್ತಿನ ಶರಣ್ ವರೆಗೆ ಅವರ ಜೋರಾದೆ 30 ಬರ್ಡ್. ಎಸ್ ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮ ದುಬುಕುವುದಿಲ್ಲ ಕಾರ್ಯಕ್ರಮದ ದುಂಬಗೆ ನಮ್ಮ ತುಳುನಾಡು ಪಣದ ದೈವ ದೇವೇರು ನಿಲೆ ಉಂತಿನ ಚಿತ್ತಿನ ಕಾರಣಿಕದ ಒಂಜಿ ಪುಣ್ಯದ ಬೂಡು ಬಣ್ಣದ ತಪ್ಪತ್ತು ಚಿತ್ತಿನ ತುಳುವ ನಾಡಿಗೆ ನಮ್ಮನೆ ಆಯ್ನ ಚಿತ್ತಿನ ಬರಪೂಕುಲು ಉಂಡು ಹಂಚಿತ್ತಿನ ಸಂಸ್ಕೃತಿನೇ ಒರಿಪಾದ ಬಲಿಪಾಂದು ಬತ್ತಿನ ಚುತ್ತಿನ ಊರು ನಮ್ಮ ತುಳುನಾಡು ಐಕೆ ಒಂಜಿ ತೆರಿನ ಕುಲಂಜಿ ಪಾತೆರ ಬಂತೆರೆ ಪ್ರಕೃತಿ ದಪ್ಪೆ ಪಚ್ಚೆ ಸೀರೆನು ತಂದು ಶೃಂಗಾರ ಬುಕಿಯಾದ ಕಿಲ ಕಿಲ ತಿಲಿಕೆ ತಿಳಿ ತಂದು ತನ್ನ ದಿವ್ಯ ಕಾಂತಿಡು ಮೆರಿಯೊಂದುಪ್ಪುನ ಪೈರು ಪಚ್ಚದ ನೆಲತ್ತ ಕಾಯ ನಮ್ಮ ತುಳುವನಾಡು. ಯೋಗಿ ಮಾನ್ಯರ ಗೇನ ತಪಸ್ಸಿಗೆ ಮಾನ ಇಂಬುಲ ಕೊರ್ತಿನ ಯೋಗಿ ಮಾನ್ಯರ ಗೇನ ತಪಸ್ಸಿಗೆ ಮಾನ ಇಂಬುಲ ಕೊರ್ತಿನ ಭೋಗ ಭಾಗ್ಯಗೆ ಕೊರತೆ ದಾಂತೆನೆ ಬಾರಿ ಪೊರ್ಲುಡು ಮೆರೆಯೊಂದುಪ್ಪನ ನಮ್ಮ ತುಳುವನಾಡು ಪಡೆದು ತೆರಿದಿನ ಕುಲ್ಪನ ಚಿತ್ತಿನ ಪಾತೆರ ಮೊದಲ ಚಿತ್ತಿನ ಈ ತುಳುವನಾಡದ ಬಗೆಟದಾಯೆ ಪಾತೀರಿಯ ಪನ್ನಗ ನನ್ನ ದುಂಬದ ಒಂಜಿ ಪೊರ್ಲುದ ಪದ ಇತ ತುಳುನಾಡದ ಬಗೆಟ್ ನಮ್ಮ ಸಂಸ್ಕೃತಿನ ನಿಗತ್ತು ಜಾವು ನನ್ನ ಚಿತ್ತಿನ ಒಂಜಿ ಪುರ್ಲುದ ಪದಕ್ಕೆ ಇತ್ತ ಸ್ವರ ಆಯರ ಉಲ್ಲೆರೆ ಈಗಲ ಕೂಟದ ಬೆರ್ಮೆದ ಗಾಯಕಿಯರೆ ಬಹುಶಃ ನಮ್ಮ ಕರಾವಳಿ ಭಾಗದ ಪುಗಾರ್ತಿಯನೆ ಕುಡಲಾತ್ ದೆರ್ತು ಬತ್ತಿನ ಕುಲು ಕನ್ನಡ ಸಿನಿಮಾ ಅದುಪ್ಪು ತುಳು ಸಿನಿಮಾ ಅದುಪ್ಪು ನೆಟ್ಟು ಮಾತ ಪದ ಬಂದಿನ ಚಿತ್ತಿನ ಹಿನ್ನೆಲೆ ಗಾಯಕಿಯರ್ನ ಕುಲು ನಮ್ಮ ಇನಿತ ಕಾರ್ಯಕ್ರಮ ಸೆಲೆಬ್ರಿಟಿ ಸಿಂಗರ್ ಒಂಜಿ ಪ್ರಕಾಶ್ ರೂಪಾ ಪ್ರಕಾಶ್ ಪುರ್ಲುದ ಪದಕ್ಕೆ ಸ್ವರ ಆಯರ ಮೊದಲಿನ ಜೋರಾಯಿನ ಕೈತಾಟಿದ ಹೊರತು ಆಗ್ಲೇನೆ ಓದಿಗೆ Testing.
ತುಳುವನಾಡು ಸಿರಿ ಚಾವಡಿಡೆ ಒಲಿ ಮಾಡಲ ಕೊಡಿಯಡಿಟ್ಟು ತುಳುವನಾಡು ಸಿರಿ ಚಾವಡಿಡು ಒಲಿ ಮಾಡಲ ಕೊಡಿಯಡಿಟ್ಟು ಬೆಂಗಾರ ಸಿಂಗಾರ ಮಲ್ಕೊಂದು ಜೋಗೋಡು ಪೋಕರೊಡು ಮಾಯೋಡೆ ಸಿರಿ ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೋಡು ಪೋಕರೊಡು ಮಾಯೋಡೆ ಸಿರಿ ಕಂಬುಲ ತಂಬಿರ ಅಂಕಾಯರದ ಬೂಡು ಕೋಲ ಕಂಬಳ ನಾಗ ತಂಬಿರ ಅಂಕಾಯಣದ ಬೂಡು ಬಾರೆ ಬಾರೆ ಬಲ ಹಿಂಜಿ ಉರ್ಕರುಣ ಮದಿಮಾಲು ಸುರ್ಪನ ನಾಡು ಬಾರೆ ಬಾರೆ ಬಲ ಜಿಂಜಿ ಉರ್ಕರುಣ ಮೈಪಾಲು ಸುರ್ಪದ ನಾಡು ನಿಖಿಲ್ನ ಅಪೇಕ್ಷದ ಪದ ತುಳು ಪದ ಜೋರುಡು ದಾಟಿ ಬಂದನ ಮಸ್ತ್ ಖುಷಿ ಒಟ್ಟಿಗೆ ಓಕೆನಾ ಪಚ್ಚೆ ಪಜಿರುಡು ಕುಟ್ಟೆ ಸೀಮೆಡು ಮಲಿಪು ನಡಕೆ ನಡಾವರಿ ಪಚ್ಚೆ ಪಜಿರಡ ಕೊಟ್ಟೆ ಸೇಮೆಡು ನಲಿಪು ನಡಕೆ ನಡಾವರಿ ಪಚ್ಚೆ ದೀವೊಂದು ಐಸಿರದ ತಿಳಿಪು ತೆಲಿಕೆದ ಸವಾರಿ ಪಚ್ಚಿದಿ ಒಂದು ಐಸಿರದ ತಿಳಿಪು ತೆಲಿಕೆದ ಸವಾರಿ ಜೋರುಡು ಬಣ್ಣ ಖುಷಿ ಅವ ಇಂಚದ ಬರಿ ತಗೊಳ್ಳಿ ಬಾರಿ ಶೋಕ ಬನೋದಿಲ್ಲ ಗಟ್ಟಿಡು ಎಸ್ ಕೊಡೋರ ಬನೋಲ್ಯ ವಾ ಸೂಪರ್ ತುಳುವನಾಡಿನ ಸಿರಿ ಚಾವಡಿಡು ಪೊಲಿ ಮಾಡಲ ಕೊಡಿಯಡಿಡು ತುಳುವನಾಡಿನ ಸಿರಿ ಚಾವಡಿಡು ಪೊಲಿ ಮಾಡಲ ಕೊಡಿಯಡಿಡು ಬೆಂಗಾರ ಸಿಂಗಾರ ಮತ್ತೊಂದು ಜೋಗುಡು ಹೋಗನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಹೋಗನುಡು ಮಾಯುಡೆ ಸಿರಿ
ಥ್ಯಾಂಕ್ ಯು ಸಲ್ಮಲು, ಥ್ಯಾಂಕ್ ಯು. ಎಸ್, ಧನ್ಯವಾದ ರೂಪಾ ಪ್ರಕಾಶ್ ಅಗಿನೇ ಪ್ರಕಾಶ್ ಮಾದೇವನ್ ಇವರಿಗೆ ಬರಿಬರುದ ಪದ್ಯ ಆತೆ ಪುರ್ಲುಡು ಜೀವ ಕುರ್ದು ಯೋಜಿ ವೇದಿಕೆ ಅವೇನು ಪಂಡೇರು ಬಹುಶಃ ನಮ್ಮ ಹುಂದಿನ ಚಿತ್ತಿನ ಜಾಗೆ ಉದ್ಯಾವರದ ಮಾಡದ ಈ ಪುಣ್ಯದ ಮಣ್ಣು ಬಹುಶಃ ಬಂಡಿ ಪಾತ್ಯರ ದೊಂಡೆಗೆ ಅವಡು ನಡ ಪಲಿತಿನ ಚಿತ್ತಿನ ಎತ್ತೋ ನಿದರ್ಶನಲು ಈ ಮನ್ನಡು ಉಂಡು ಐಕೆ ಈ ಮನ್ನದ ಕಮ್ಮೆನ ನಾನೊರ್ಮಲ ಏಪಲ ಪಸರೊಂದೆ ಚಿತ್ತಿನವು ಚಿತ್ತಿನ ಒಂಜಿ ಪುಣ್ಯದ ಮಾಡದ ಈ ಜಾಗಿಡ ನಮವುಲ್ಲ ಉದ್ಯಾವರದ ಮಾಡದ ಜಾಗಿಡ ನಮವುಲ್ಲ ಈ ಜೊತಿನ ಕಾರ್ಣಿಕದ ದೈವಲು ನೆಲೆ ಮುಂಚದು ನಮ್ಮನ ಮಾತ ಕಾಪು ದೀದ ಕಾತೊಂದು ಬರಂದು ಪುನಂಚಿತ್ತಿನವು ಈ ಜೊತಿನ ಈ ಕ್ಷೇತ್ರದ ಉಜಾತೆ ವರ್ಣನೆ ಒಂಜಿ ಪದ್ಯದ ಮುಖೇನ ಮಲ್ತಿದೆ ಅವೇನೆ ಸರಸುರುಳಿದ ಪಂಡ ಸಿಡಿ ಬಿಡುಗಡೆದ ಮುಖೇನ ಮಲ್ತಿದ್ದು ಬಹುಶಃ ಅವು ಇಡೀ ಲೋಕೋರ್ಮೇಲ ಪಸಾರನ ಚಿತ್ತಿನ ಒಂಜಿ ಎಡ್ಡ ಪದ್ಯ ಬಹುಶಃ ಆಯ್ತಾ ಮೂಲ ಗಾಯಕಿಲ ಇನ್ನಿತ ಈ ಒಂಜಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ವೇದಿಕೆಡೆ ಉಲ್ಲೇರಿ ಸೊ ನಮ್ಮ ಸೆಲೆಬ್ರಿಟಿ ಸಿಂಗರ್ ಆರ್ಲ ಬಹುಶಃ ನಮ್ಮ ಜಿ ಕನ್ನಡ ನಡಪನ ಚಿತ್ತಿನ ಸುಮಾರು ಸಂಗೀತ ಸ್ಪರ್ಧೆ ಜೂರಿ ಮೆಂಬರ್ ಆದ ಆರ್ಲ ಪಾಲು ಪಡೆಯಿನಾರೆ ಬಹುಶಃ ಸುಮಾರು ಸಿನಿಮಾದ ಪದಗಳ ಸುರ ಐನ ಚಿತ್ತಿನ ಅದ್ಭುತ ಕಂಠದ ಗಾಯಕಿ ನಮ್ಮೊಟ್ಟುಗುಲೇರೆ ಶ್ರೀಮತಿ ಮಾಲಿನಿ ಕೇಶವ ಪ್ರಸಾದ್ ಮೇರಿನ ವೇದಿಕೆದ ಬಿತ್ತು ಎದುಕೊನೊಂದುಲೆ ಬಂದುಲೆ ಬಹುಶಃ ನಮ್ಮ ಮಾಡದ ಈ ಪುಣ್ಯದ ಮನ್ನದ ಬಗೆಟೆ ಬತ್ತಿನ ಚಿತ್ತಿನ ಪದ್ಯಗೆ ಆರೇ ಸ್ವರ ಕೊರ್ತಿನ ಚಿತ್ತಿನವು ಆ ಸ್ವರ ಸುರುಳಿಡೆ ಅರ್ನನೆ ಸ್ವರಟು ಕೊಡುವರ ನಮಗೆ ಕೇನು ಚಿತ್ತಿನ ಭಾಗ್ಯ ಈ ವೇದಿಕೆದ ಮುಖೇನ ತಿಕ್ಕೊಂದುಂಡು ಅವರ ಜೋರಾದ ತಾಟಿ ಬಿಟ್ಟುದು ಅರೆನೆ ವೇದಿಕೆದ ಮಿತ್ತು ಎದುಕೊನುಗ ಒಂದು ಪೊರ್ಲದ ನಮ್ಮ ಮಾಡದ ಮನ್ನದ ಕಮ್ಮೆನನ್ನು ಸಾರು ನನ್ನ ಚಿತ್ತಿನ ಭಕ್ತಿದ ಪದಕ್ಕೆ ಸ್ವರ ಆಯರ ಉಲರೆ ಮಾಲಿನಿ ಕೇಶವ ಪ್ರಸಾದ್. ಈ ಅರಸು ಮಂಜುಷ್ಣರ ದೈವಗಳ ಒಂದು ಮಹಿಮೆಯನ್ನು, ಈ ಸ್ಥಳದ ಮಹಿಮೆಯನ್ನು ಸಾರುವಂತಹ ಈ ಸುಂದರ ಭಕ್ತಿಗೀತೆಗೆ ನಾನು ದನಿಯಾಗಿದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇನೆ. ಎಲ್ಲ ದೈವಗಳ ಪಾದಾರವಿಂದಗಳಿಗೆ ಈ ಭಕ್ತಿ ಗೀತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ನನಗೆ ತುಳು ಬರೋದಿಲ್ಲ, ಆದರೂ ಹಾಡುವ ಒಂದು ಪ್ರಯತ್ನ ಖಂಡಿತ ಮಾಡ್ತೇನೆ. ಆ್ಯಂಡ್ ಮೂಲ ಗಾಯನ ಕೂಡ ನನಗೆ ಕೊಟ್ಟಿದ್ದಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಸಹ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ.
ಪುಣ್ಯದ ಮಣ್ಣದ ಕಾರಣಿಕದ ಒಂಜಿ ಪದ್ಯ ಈ ಒಂಜಿ ಜಾಗದ ನಿಲವಂತಿನ ಚುತ್ತಿನ ಸತ್ಯ ದೈವಲನ ಒಂಜಿ ಪುರ್ಲುದ ಭಕ್ತಿದ ಪದಕ ಸ್ವರ ಐನ ಚುತ್ತಿನ ಮಾಲಿನಿ ಕೇಶವ ಪ್ರಸಾದ್ ಮೇರೆಗೆ ಸುಲ್ಮಿನ ಸುಂದಾಯಿತ ಮಲ್ತೊಂದು ದೇವೇರ್ನ ದಯ ದೈವಲ ಬಲನಂಗೆ ಮಾಥೆರೆಗಿಲ್ಲ ತಿಕ್ಕಡೆ ಮಾಥೆರೆಗಿಲ್ಲ ಮಂಗಲ ಅವಡಿ ಎಟೆ ಅವಡಿ ಮರ್ಪಲ ಚುತ್ತಿನ ಟೆಪುದ ಹೊರತು ಕಾರ್ಯಕ್ರಮದ ಭಕ್ತಿದ ಪದ ಲಾಸ್ಟ್ మన ಒಂಜಿ ನನ್ನ ಒಂಜಿ ಉಂಡು ರಿಕ್ವೆಸ್ಟ್ ದ ಮಿತ್ತ ಅಪೇಕ್ಷದ ಮಿತ್ತ ಐದು ಬೊಕ್ಕ ಮಾತ ಕಾತೊಂದು ಪುನ ಚುತ್ತಿನ ಡ್ಯಾನ್ಸ್ ಈ ನಂಬರ್ ಪದಕುಲು ಪಾಸ್ಟ್ ಪದಕುಲು ಸೊ ನಲಿಪುನ ಚುತ್ತಿನ ಪದಕುಲು ಮಾತ ಬರಿಯರ ಉಂಡು ಸೊ ಇದು ಒಂಜಿ ಪದ ಐದು ಬೊಕ್ಕ ರಾಮನ ಕುರಿತಾಗಿರುವಂತಹ ಒಂದು ಭಕ್ತಿಯ ಗೀತೆ ಅಪೇಕ್ಷೆಯ ಜೊತೆ ಈ ಒಂದು ರಾಮನ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ವಿ. ಈ ಕಾಲ ಈ ಲೋಕ ಮೇಲ್ಲೋಕ ಮಾತಲೋ ಕೊಡ್ಲ ನಂಗೆ ಶಕ್ತಿ ಕುರ್ಪುನ ಚಿತ್ತಿನ ಒಂಜಿ ಶಬ್ದ ಇತ್ತು ನಾಡ ಅವು ರಾಮ ಪುನ ಚಿತ್ತಿನ ಶಬ್ದಗೆ ಚಿತ್ತಿನ ಆ ರಾಮ ದೇವೇರ್ನ ಒಂಜಿ ಪುರ್ಲುದ ಭಕ್ತಿದ ಪದ ಅಪೇಕ್ಷದ ಪದ ಈ ವೇದಿಕೆದ ಮಿತ್ ಈಗಲ ದೊಡ್ಡದ ಒಂಜಿ ಪುಗಾರ್ಸದ ಗಾಯಕಿಯರು ಶ್ರೀಯುತ ಯಶವಂತ್ ಉಡುಪಿ ಅದರ ಒಟ್ಟಿಗೆ ಪ್ರಕಾಶ್ ಮಾಧ್ಯಮನ್ ಅಂಚನೆ ರಾಕೇಶ್ ದಿಲ್ಸೆ ಮಾಧ ಈ ಒಂಜಿ ಪದಕ ಸ್ವರ ಆಯಿರವುಲೇರೆ ರಾಮನ ಕುರ್ತಾಯಿನ ಚಿತ್ತಿನ ಒಂಜಿ ಪುರ್ಲುದ ಭಕ್ತಿದ ಪದ ವೇದಿಕೆಡು check her रामाय रामभद्राय रामचन्द्राय रघुनाथाय नाथाय सीताय पतये नमः। बोलो प्रभु श्री रामचंद्र की जय। ರಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇರುವನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೇದ ವೇದ ಮೋಹನ ರಾಮ ಸಂಚಾರ ಹಾಡೋ ಹಾಡೋ ಜೈಕಾರ ಜೈ ಶ್ರೀರಾಮ ರಾಮ 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 ಅವನ ಹಿಂದೆ ಹಿಂದೆ ಹುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ ರಾಮ ರಾಮ ಜೈ 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 ರಾಮ ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ ಜಾನಕಿ ರಾಮ ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು ಇಲ್ಲನ್ನೇ ತಿಂದವನು ಭಕ್ತಿಗೆ ಸೋತು ದಶದಿಶೆಯನ್ನು ಯುಗ ಪುರುಷಾನೇ ಈ ಗುಣ ತೇಜ ಶ್ರೀಶೈಕಾಮಾಗೆಂದು ಬರೆದ ಪ್ರತಿ ಧನುಮಾನು ಶುಭ ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಬಾಬಾ ಪರಿಹಾರ ಬಾರೋ ಹಾಗೋ ಜೈಕಾರ ಜೈ ಶ್ರೀರಾಮ ರಾಮ
रघुनाथाय नाथाय सीताय पतये नमः। बोलो श्री रामचंद्र प्रभु की जय। ಥ್ಯಾಂಕ್ ಯು ಸಲ್ಮೇಲು ಧನ್ಯವಾದ. ಎಸ್ ಥ್ಯಾಂಕ್ ಯು. ನಮ್ಮನೆ ಜೈ ಬಾಡು ಪ್ರಕಾಶ್ ಅನ್ನ ಒಂಜಿ ಜೈಗೆ ಇಂದಿ ಜಾಮೆ ಒಂಜಿಗೆ ಏನೋಡ ಹಾಪುಂಡು ಚಿನ್ನಲ್ಲ. ಓಕೆ ಏರ್ ಮಾತ ಜೈದಾರ್ ಅವರ ಜೋರ ತಾಟಿ ಪಟ್ಟದುಗ ನಿಗಂಟಿತ್ತು ನೆಂಗೆ ಈತು ಜನಕ್ಕೂ ಜೈದಾರ ಬಂಡದು ಜೈ ಬಾಡ ಜೈ ಬಾಡ. ಓಕೆ ಸುಮಾತ ಅವರ ಲಕ್ಕದ ಜೋರದ ಸ್ವರಕ್ಕೆ ನೋಡು. ಎಂಕ್ಲೆಗೋಸ್ಕರ ಇತ್ತೆ ಜೈ ಇತ್ತೆ ಆ ದೇವೇರ್ನ ನಾಮೋನು ಬಂದು ನಿಗಳು ಮಾತಿರಲ್ಲ ಜೈ ಪಾಡಿಯಾರಡ ಅರ್ನ ಆಶೀರ್ವಾದ ಎಂಕ್ಲೆಗಳ ಒಂಚೂರು ತಿಕ್ಕಿಲ್ಲ ಕಾಪಣ ಅಂಚಾದ ಮಾತಿರ್ಲ ಏರ್ಲ ಮನೆ ಬಂದ ರಜಿ ಅವರ ಜೋರ್ಡು ಜೈ ಪಾಡ್ಗ. ಬೋಲೋ ಶ್ರೀ ರಾಮಚಂದ್ರ ಪ್ರಭು ಕಿ. ಥ್ಯಾಂಕ್ ಯು ಮಾವಚರಿಗಳ ದೇವಿಯರ ಆಶೀರ್ವಾದದ ಕಡೆ ಎಸ್ ಕಾರ್ಯಕ್ರಮದ ಮುಂದಿನ ಎಲ್ಲ ಡ್ಯಾನ್ಸಿಂಗ್ ನಂಬರ್ ಗೀತೆಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪುರದಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಕನ್ನಡ ಒಂದು ಜನಪದ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ. ಬಟ್ ಪಾಂಜಿ ಪಾಸ್ಟ್ ನಂಬರ್ ಪದ ಸೊ ಅವಲೊಂದು ರಿಕ್ವೆಸ್ಟ್ ಸೊ ನೀಡಿರ್ಬೇಕು ಮಾತ ಡ್ಯಾನ್ಸಿಂಗ್ ನಂಬರ್ ಪದಗಳು ನಿಗಲಿಗೋಸ್ಕರ. ಸೊ ನಾನು ಕೋಳಿಕೆ ರಂಗ ಮನಪುನ ಚಿತ್ರ ಪೂರ್ವದ ಪದಕ ಇದ ವೇದಿಕೆಡೆ ಸ್ವರ ಅವಂದುಲೇರೆ ಹೆಂಗಲ ಕೂಟದ ಬೇರ್ಮೆದ ಗಾಯಕಿ ಕನ್ನಡ ತುಳು ಸಿನಿಮಾದ ಹಿನ್ನೆಲೆ ಗಾಯಕಿ ರೂಪಾ ಪ್ರಕಾಶ್. ಕೋನುಳೀನು ಕೇನುರಾನು ಒಂದು ಸೊನ್ನೆಗ ಏದೊಂದರೆಗ್ಬಾರ್ದೆ ಬಾಯ್ ಬಿಡುವವನ್ ಬೆಪ್ ನನ್ ಮಗ ಕೋನುಳೀನು ಕೇನುರಾನು ಒಂದು ಸೊನ್ನೆಗ ಇದೊಂದರೆಗ್ಬಾರ್ದೆ ಬಾಯ್ ಬಿಡುವ ಬೆಪ್ ನನ್ ಮಗ. ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ತಿಪ್ಪಾರಳ್ಳಿ ಗೋರಣ್ಣವರ ಅಣ್ಣನ ಹೆಂಡತಿ ನಮ್ಮನ ಮೈದೊಂದು ಕಣ್ಣಿಕ್ಕಮ್ಮ. ನಾನು ತಿಪ್ಪಾರಳ್ಳಿ ಗೋರಣ್ಣವರ ಅಣ್ಣನ ಹೆಂಡತಿ ನಮ್ಮನ ಮೈದಲ್ಲಿ ಕಣ್ಣಿಕ್ಕಮ್ಮ. ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಒಕ್ಕರೆ ಕೋಳಿಗೆ ರಂಗ ನಾನು ಕೋಳಿಗೆ ರಂಗ.
ತುಂಬಿ ಜಗತ್ತಿನಲ್ಲಿ ಎಣ್ಣೆ ಎಣ್ಣೆ ಮಗಳು ಕುದುರೆ ಇಲ್ಲದ ಗಾಳಿಗಳು ನಾ ತುಂಬಿದ್ದ ಮೈಸೂರಿಗೆ ಬಂದಿದ್ದೆ ಅಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ತಂದಿದ್ದ ತಂಗ್ಳನ್ನ ತಿಂತಿದ್ದೆ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ಕುಂತಿದ್ದ ಸವಾರಯ್ಯ ತುಂಬ ಕುದುರೆ ಮ್ಯಾಲ ಕುಂತಿದ್ದ ಸವಾರಯ್ಯ ತುಂಬ ನನ್ನ ಬೆದರಿಸಿದ ಏಯ್ ಯಾರೋ ನೀನು ನಿನ್ನ ಹೆಸರೇನೋ ಅಂತ ಅದಕ್ಕೆ ನಾನೆಂತ ಹೇಳ್ದೆ ಏನ್ ಹೇಳ್ದೆ ನಾನು ಯಾರು ಕೇಳಿಸ್ತೀನಿ ನಿದ್ರೆ ಬರ್ತಾ ಉಂಟಾ ನಾನು ಹಾಗೆ ಹಾಡ್ಬೋದಲ್ಲ ಸ್ವಲ್ಪ ನಾನು ಕೋ 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 ಚಪ್ಪಳೆ ಅದರೊಟ್ಟಿಗೆ ಎಲ್ಲರೂ ನಾನು ಕೋ 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 ಕೋಳಿಗೆ ರಂಗ ನಾನು ಕೋ 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 ಕೋಳಿಗೆ ರಂಗ ನಾನು ಕೋ ಕೋ ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ತಿಪ್ಪಾರಳ್ಳಿ ಊರಣ್ಣೋ ಚಿಕ್ಕಮ್ಮ ಅಯ್ಯಬ್ಬ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಟ ಬ್ಯಾಟಿಯ ನಾಡಿದ ಅಯ್ಯಬ್ಬ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಟ 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 ಬ್ಯಾಟಿಯ ನಾಡಿದ ಏಕೋನು ಎಳೀನು ಗೇನು ರಾಮಂದು ಸೋನೆಯುಗ ಕೋಳಿಕೆ ರಂಗ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಪ್ರಕಾಶ್ ಇವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುವ ಕಾರ್ಯಕ್ರಮದ ಮುಂದಿನ ರಣಸಿ ನಂಬರ್ ಗೀತೆಗಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದೀವಿ ಕಿರಣ್ ಫ್ರಮ್ ಕೇರಳ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಮುಂದಿನ ರಣಸಿ ನಂಬರ್ ಗೀತೆಗೆ ಧ್ವನಿಯನ್ನ ನೀಡಲಿಕ್ಕಿದ್ದಾರೆ ಎಸ್ ಮಲಯಾಳಂ ಒಂದು ಡ್ಯಾನ್ಸ್ ನಂಬರ್ ಗೀತೆ ವೇದಿಕೆಯಲ್ಲಿ ನೀನು ಇಂಗ್ಲೇ ಕಡೆ ಪಾಡೋಡಿತ್ತು ನಾನು ಒಂಚೂರು ಲೇಟ್ ಮಾಡ್ತಾನ ನಿಂಕು ಓಕೆ ಸೊ ಯಾರಿಗೆಲ್ಲ ಮಲಯಾಳಂ ಸಾಂಗ್ ಬೇಕು ಒಮ್ಮೆ ಜೋರಾದ ಕೈ ಚಪ್ಪಾಳೆ ವಾವ್ ಥ್ಯಾಂಕ್ ಯು ಎಸ್ ವೇದಿಕೆಯಲ್ಲಿ ಕಿರಣ್ ಫ್ರಮ್ ಕೇರಳ ಜೊತೆಯಲ್ಲಿ ಪ್ರಕಾಶ್ ಬಹುದೇವ പ്രീ ക്ലാസ്സിലെ മണിച്ചേട്ടൻ നാടൻപാട്ട് റെഡിയല്ലേ? മണിച്ചേട്ടൻ നാടൻപാട്ട് പാടാത്തവരും കേൾക്കാത്തവരും ആരുമില്ല. ഒറ്റൊരു കാര്യമുള്ളൂ, കൂടെ പാടുവോ? താങ്ക് യു. ഇവരെ എല്ലാവരും നേരത്തെ റെഡിയാണ്. കൂടെ പാടില്ലേ? മഴയത്തും വെയിലത്തും പോകരുതേ നീ, നാടിൻ്റെ വെട്ടം കളയരുതേ. ഈ വെട്ടം തരൂ. നിഴലു പോൽ പറ്റി ഞാൻ കൂടെ നടന്നപ്പോ നീ തന്ന കുഞ്ഞു നുറുങ്ങുവെട്ടം മിന്നാ മിനുങ്ങേ മിന്നും മിനുങ്ങേ. എങ്ങോട്ടാണെങ്ങോട്ടാണീ തിടുക്കം, നീ തനിച്ചല്ലേ പേടിയാകില്ലേ,
കൂട്ടിനു ഞാനും വന്നോട്ടെ മിന്നാമിനുങ്ങേ മിന്നും മിനുങ്ങേ എങ്ങോട്ടാണീ തിടുക്കം നീ തനിച്ചല്ലേ പേടിയാകില്ലേ കൂട്ടിനു ഞാനും വന്നോട്ടെ മിന്നാമിനുങ്ങേ. അടിപൊളി, ഒരുപാട് സന്തോഷം കേട്ടോ എല്ലാവരുടെയും മൊബൈൽ ടോർച്ചും കൊണ്ട്. ഇനി മണിച്ചേട്ടന്റെ അടിപൊളി ഗാനങ്ങളിലേക്ക് പോവാം. കണ്ണി മാങ്ങ പ്രായത്തിൽ നിന്നെ ഞാൻ കണ്ടപ്പോ മാമ്പഴമാകട്ടേത് എന്റെ പുന്നാരേ മാമ്പഴമാകട്ടേത്. അവിടെ നമ്മുടെ ചേട്ടന്മാരെ കണ്ണി വാങ്ങ പ്രായത്തിൽ നിന്നെ ഞാൻ കണ്ടപ്പോ മാമ്പഴമാകട്ടേത് എന്റെ പുന്നാരേ മാമ്പഴമാകട്ടേത്. കണ്ണി വാങ്ങ പ്രായത്തിൽ നിന്നെ ഞാൻ കണ്ടപ്പോ മാമ്പഴമാകട്ടേത് എന്റെ പുന്നാരേ മാമ്പഴമാകട്ടേത്. വെള്ള നാട്ടിലുള്ള മിന്നുന്ന പാവാട എത്ര ഞാൻ വാങ്ങി തന്നു എന്റെ പുന്നാരേ എത്ര ഞാൻ വാങ്ങി തന്നു. വെള്ള പുള്ളിയുള്ള മിന്നുന്ന പാവാട എത്ര ഞാൻ വാങ്ങി തന്നു എന്റെ പുന്നാരേ എത്ര ഞാൻ വാങ്ങി തന്നു. ആ കണ്ണി വാങ്ങ പ്രായത്തിൽ നിന്നെ ഞാൻ കണ്ടപ്പോ മാമ്പഴമാകട്ടേത് എന്റെ പുന്നാരേ മാമ്പഴമാകട്ടേത്. ഇന്നലെ നീണ്ട മഞ്ഞ ചുരിദാറ് ആരുടെ കാശാണടി ആരുടെ കാശാണടേ. ഇന്നലെ നീണ്ട മഞ്ഞ ചുരിദാറ് എന്റെ പുന്നാര് ആരുടെ കാശാണടി. ആ കണ്ണി വാങ്ങ പ്രായത്തിൽ നിന്നെ ഞാൻ കണ്ടപ്പോ പുന്നാര് മാമ്പഴമാകട്ടെ. കയ്യോടെ ചാട്ടമാർക്ക് കൂടെ പാടില്ല. പകല് മുഴുവൻ പണിയെടുത്ത് കിട്ടണ കാശിന് കള്ളും കുടിച്ച് പകല് മുഴുവൻ പണിയെടുത്ത് കിട്ടണ കാശിന് കള്ളും കുടിച്ച് എന്റെ മോളെ കഷ്ടത്തിലാക്കലും വേലായതാ എന്റെ മോളെ കഷ്ടത്തിലാക്കലും വേലായതാ. പകല് മുഴുവൻ പണിയെടുത്ത് കിട്ടണ കാശിന് കള്ളു കുടിച്ച് എന്റെ മോളെ കഷ്ടത്തിൽ വേലായതാ എന്റെ മോളെ കഷ്ടത്തിലാക്കലും വേലായതാ. ആ പണ്ടത്തെ കാലം പോയി പെണ്ണുങ്ങൾ പോലീസായി പണ്ടത്തെ കാലം പോയി പെണ്ണുങ്ങൾ പോലീസായി ജാമ്യം കിട്ടാമല്ലായി ജാമ്യം കിട്ടാമല്ലായി പോകും വേലായതാ. ചാലക്കുടി ചന്തയ്ക്ക് പോകുമ്പോ ചന്ദന ചുവപ്പുള്ള വികാരി പെണ്ണിനെ കണ്ടേ ഞാൻ. ചപ്പല്ലി കരിമീ ചെമ്മീനെ പെണ്ണിന്റെ കൊട്ടല് നെയ്യുള്ള പിടയ്ക്കണ മീനാടേ. ആ ചാലക്കുടി ചന്തയ്ക്ക് പോകുമ്പോ ചന്ദന ചുവപ്പുള്ള വികാരി പെണ്ണിനെ കണ്ടേ. ആ ചപ്പല്ലി കരിമീ ചെമ്മീനെ പെണ്ണിന്റെ കൊട്ടല് നെയ്യുള്ള പിടയ്ക്കണ മീനാടേ. ചേച്ചിമാര് ഡാൻസ് കളിക്കാനാരും ചെറിയ മക്കള് കൊച്ചു മക്കള് രാകേഷ് ഓടപ്പഴം പോലൊരു പെണ്ണിന് വേണ്ടി ഞാൻ മാടയാകെ മഞ്ചേശ്വരം മാടയാകെ അലഞ്ഞോലാണ്ടേ. ഓടപ്പഴം പോലൊരു പെണ്ണിന് വേണ്ടി
ഞാൻ ഉടപ്പുഴയാകി അലഞ്ഞോനാണ്ടേ അടപ്പഴം പോലൊരു പെണ്ണിന് വേണ്ടി ഞാൻ ഉടപ്പുഴയാകി അലഞ്ഞോനാണ്ടേ ആത്മാർത്ഥമായി ഞാൻ സ്നേഹിച്ച കാരണം എന്നെ ഓടപ്പഴം പോലൊരു പെണ്ണിന് വേണ്ടി ഞാൻ ഉടപ്പുഴയാകെ അലഞ്ഞോനാണ്ടേ ആത്മാർത്ഥമായി ഞാൻ സ്നേഹിച്ച കാരണം എന്നെ പിരിഞ്ഞ് നീ പോയില്ലേ ഓടപ്പഴം പോലൊരു പെണ്ണിന് വേണ്ടി ഞാൻ ഉടപ്പുഴയാകെ അലഞ്ഞോനാണ്ടേ തന്തിനത്തിന് തന്താനത്തിന് തന്താന താനത്തിന് തന്താനത്തിന് തന്താന തന്തിനത്തിന് തന്താനത്തിന് തന്താന താനത്തിന് തന്താനത്തിന് തന്താന ഒരുത്തൻ്റെ ഒപ്പം ഒളിച്ചു ചാടിയ തങ്കമ്മേ നിന്റെ വാരക്കം വാസലോടുക്ക് കിട്ടടി തങ്കമ്മേ ഒരുത്തൻ്റെ ഒപ്പം ഒളിച്ചു ചാടിയ തങ്കമ്മേ നിന്റെ വാരക്കം വാസലോടുക്ക് കിട്ടടി തങ്കമ്മേ ആണ്ടമാനം കാക്കണതാരടി തങ്കമ്മോ ഈ വീരിക്കണ വിളങ്ങളാരടി തങ്കമ്മേ ആണ്ടമാനം കാക്കണതാരടി തങ്കമ്മോ ഈ വീരിക്കണ വിളങ്ങളാരടി തങ്കമ്മേ ഒരുത്തൻ്റെ ഒപ്പം ഒളിച്ചു ചാടിയ തങ്കമ്മേ നിന്റെ വാരക്കം വാസലോടുക്ക് കിട്ടടി തങ്കമ്മേ അവരുത്തൻ്റെ ഒപ്പം ഒളിച്ചു ചാടിയ തങ്കമ്മേ നിന്റെ വാരക്കം വാസലോടുക്ക് കിട്ടടി തങ്കമ്മേ സോനാ സോനാ നീ ഒന്നാം നമ്പർ അടിമുടി പട്ടി പഴകിൽ ഒന്നാം നമ്പർ സോനാ സോനാ നീ ഒന്നാം നമ്പർ അടിമുടി പടി പഴകിൽ ഒന്നാം നമ്പർ കരിമിടിയിണയിൽ മരണനല്ലേ മറുപടിയിണയിൽ മരണനല്ലേ കരിമണി ചൊല്ലു റങ്കി റങ്കില സോനാ സോനാ നീ ഒന്നാം നമ്പർ അടിമുടി പടി പഴകിൽ ഒന്നാം നമ്പർ ഓനാ സോനാ നീ ഒന്നാം നമ്പർ അടിമുടി പടി പഴകിൽ ഒന്നാം നമ്പർ മണിച്ചേട്ടാ നീ നമ്മുടെ ഒന്നാം നമ്പർ അടിമുടി പടി പഴകിൽ ഒന്നാം നമ്പർ മണിച്ചേട്ടാ നീ നമ്മുടെ ഒന്നാം നമ്പർ അടിമുടി പടി പഴകിൽ ഒന്നാം നമ്പർ വരാന്ന് പറഞ്ഞിട്ട് ചേട്ടൻ വരാതിരിക്കരുതേ വരാതിരുന്നാലോ ചേട്ടന്റെ പരാതി തീരൂല വരാന്ന് പറഞ്ഞിട്ട് ചേട്ടൻ വരാതിരിക്കരുതേ വരാതിരുന്നാലോ ചേട്ടന്റെ പരാതി തീരൂല വരാന്ന് പറഞ്ഞിട്ട് ചേട്ടൻ വരാതിരിക്കരുതേ വരാതിരുന്നാലോ ചേട്ടന്റെ പരാതി തീരൂല വീടൊരു വീടാണ് ചേട്ടാ ഒറ്റത്തടിപ്പാലം പാലം കണ്ടെന്നാല് ചേട്ടാ നമ്മുടെ വീടായേ വരാന്ന് പറഞ്ഞിട്ട് ചേട്ടൻ വരാതിരിക്കരുതേ വരാതിരുന്നാലും ചേട്ടന്റെ പരാതി തീരൂല വരാതിരുന്നാലേ ചേട്ടാ എന്റെ പരാതി തീരൂല താങ്ക് യു ചേട്ടാ ಅವರ ಜೋರ ತಾಟಿ ಬಿಡ್ಲಿ ചേട്ടാ ಓಕೆ ಥ್ಯಾಂಕ್ ಯು ಧ್ವನಿವಾದ ಕಿರಣ್ ಇವರಿಗೆ ಎಸ್ ಥ್ಯಾಂಕ್ ಯು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಮತ್ತೊಂದು ಡಾನ್ಸಿಂಗ್ ನಂಬರ್ ಗೀತೆಯೇ ಮುಂದಡಿಯನ್ನ ಇಡ್ತಾ ಇದೀವಿ ನಮ್ಮ ತಂಡದ ಬದರ್ವ ಅದ್ಭುತ ಗಾಯಕರು ಒಂದು ತುಳು ಸಿನಿಮಾದ ಜಾತ್ರೆ ಪದಕಗಳನ್ನ ಗುಂಚಿಲು ನಿಗಲಿಗೋಸ್ಕರ ಡಾನ್ಸಿಂಗ್ ನಂಬರ್ದ ಒಟ್ಟಿಗೂ ವೇದಿಕೆ ತಪ್ಪಿತ್ತೆ ಎದುಕೊನೋದಿಲ್ಲ ಸೊ ಜೂನಿಯರ್ ರಘು ದೀಕ್ಷಿತ್ ಖ್ಯಾತಿಯ ರಾಕೇಶ್ ದಿಲ್ ಸೆ ಆನ್ ದ ಡಿಯಾಸ್
ಹಲ್ ಟೆಸ್ಟ್ ಮಂಜೂರು ಬರಡು ದಾಟಿ ಬಿಸಿಲು everybody ಸ್ವಪ್ನ ಸುಂದರಿಯೇ ರತ್ನ ಮಂಜರಿಯೇ ನಿನಗೆ ಪತೂಯೆಯಾನ ಬೋಲ್ಟಾಯೇನೆ ಸ್ಟ್ರೀಟ್ ಲೈಟ್ ದಾಯೇ ಪುಣ್ಣಮ ಚಂದ್ರಯ್ಯೇ പുകരുടെ ചരമ നിന്നു നീലാംബരിയേ ಊರೇ ಊರು ಕಡೆ ಕರ್ಫಿ ಪಾಡಡು ಯಾನು ರೀಸನ್ ಕೊರೆ ಒಂತೆ ಕಾಪುಲ ನಿನ್ನ ಪಳೆಯನು ಬಾವ ಮಲ್ಪಂದು ಬಿಡೆ ಯಾನು ಬೇಲಕ್ಕೆ ಸೇರಿದಾಡು ನನ್ನ ಬೇಗೊಡೆ ಬದುಕೆ ನೋಡು ಯಾನು ನಿನ್ನ ಉರುಳು ಕಮ್ಮೆಲ್ಲ ಪೂರೊಡೆ ಬರಿ ಬರಿ ಒಂದು ತೊಂದು ಸೆಲ್ಫಿ ತೆಪ್ಪುಗ ಫ್ಯಾಮಿಲಿನ ಹೈಡು ಒಂದು ಸ್ಟೋರಿ ಮಾಡುಗ ನಮ್ಮ ಲೈಫ್ ಗಿರಿಗಿಟ್ಟ ಅರೆ ತೊಂಟು ವರಿ ವರಿ ಮಾಲೆ ನಿನ್ನ ವರಿಟ್ಟು ಯಾನವುಲ್ಲ கரியமணி ரெட்டி நீ கேருந்து பைத மதிமைக்கு தினதீயரென்று பற்று நிலைத சுருவே ஹரி மூரு விதடுகனா அரே தாய்க்கு போட்டி வந்தான ದಪ್ಪುಗ ತಾಟಿಜ ಮಿಸಲಿಜ ಈ ಸಲ ಕಪ್ಪು ರಾಜ್ ಹಿಡಿದಪ್ಪಗ ರಾಜ್ ಹಿಡಿದಪ್ಪಗ ಅದರ ಜೋರಾದ ದಾಟಿ ಬರೋಣ ಮಾತಾಡಲ್ಲ everybody ಸರ್ಕಸ್ 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 ಅರಮಾನೆ ಲೈಫ್ ಸರ್ಕಸ್ 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 ಅರಮಾನೆ ಲೈಫ್ ಸರ್ಕಸ್ 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 ಅರಮಾನೆ ಲೈಫ್ ಸರ್ಕಸ್ 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 ಜನಾಲಿ ರೆಗ್ಯುಲರ್ ಸೈಲೆಂಟ್ ಎಸೆಂಚ ತಾಸದ ಪೆಟ್ಟಿಗೆ ಊರದ ಪಿಲಿಕುಲೋ ನಲಿಪುನ ಪೊರ್ಲುತುವೇನ ಏರೇಪುರ ಪಿಲಿ ನಲಿಕೆ ಗೊತ್ತುಂಡು ಎಸ್ ಅಂಜಿ ರಡ್ ಸ್ಟೆಪ್ ನಿಕಲ್ನ ಕಡೆ ಹಿಡ್ದೆ ಅಂಚೆ ನೆಂಕಲ್ನ ಕಡೆ ಹಿಡ್ದೆ ಎಂಚ ಲಕ್ಷ್ಮೀ ಬರಡೆ 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 ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಆವಿ ಅವೆಂಗ್ಲೆ ಬೇಜಾರಾಪಣ ಬಂತ ಬಾಳೆ 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 ಬಾಬಲ್ ದೈಕಿರಿಯ ಕಟ್ಟಪೆತ್ತಿಯ ಬೆಂಕಪ್ಪಿ ಮರಿದವರು ಉಳದಿ ಮನದಿ ಕಾದಲ್ಲ ಅವೆயும் தாண்டி புரிதமானது ತಾಸದ ಪೆಟ್ಟಿಗೆ ಊರದ ಪಿಲಿಕುಲೋ ನಲಿಪುನ ಪೊರ್ಲುತು ಯಾರ ಆಸೆದ ಕಟ್ಟಡ ಊರದ ಪೊರ್ಲುತು ಪಿಲಿಕುನ ಪೊರ್ಲುತು ಯಾರ ಕಾಸದ ಪೆಟ್ಟಿಗೆ ಊರದ ಪಿಲಿಕುಲೋ ನಲಿಪುನ ಪೊರ್ಲುತು ಯಾರ
ఆసేద కన్నడు ఊరుద పొన్నులు తెలిపున మందుయాన अरे हो गया मैं दीवाना मला नलिपुलयमो जमाना ನನ್ನ ಬಾರಿ ಜಾಲಿಯ ನಮ್ಮನೆ ದಿನ ಆಸೆದ ಬೆಟ್ಟಗೆ ಬೂರದ ಪಿಲಿಗುಲು ನಲಿಪುನ ಬಂದುಯಾನ ಆಸೆದ ಕನ್ನಡ ಬೂರದ ಪೊನ್ನುಲು ತಿಳಿಪುನ ಬಂದುಯಾನ ಗಡಿಬಿಡಿ ಹಾಕಿದ್ದು ಟ್ಯೂಬ್ಲೈಟ್ ಹೊಟ್ಟಿ ಕಂಡ ಸಂತಸದ ಈ ಶುಭಗಳಿಗೆ ಅಂಕಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಮಾಡೋರ್ಮೆ ಕನಸರಿಗೆ ನಮ್ಮ ಊರೆ ಸಿಂಗಾರ ಈ ಭೂಮಿಡೆ ಬಂಗಾರ ಬುಳೆಂಡು ಮನಲಾಗ ಪಾಡುದ ನಲಿಪುನ ಸಮಯ ಕಾಸದ ಬೆಟ್ಟಗೆ ಬೂರದ ಪಿಲಿಗುಲು ನಲಿಪುನ ಬಂದುಯಾನ ಆಸೆದ ಕನ್ನಡು ಬೂರದ ಪೊನ್ನಲು ತಿಳಿಪುನ ಬಂದುಯಾನ ಮರಡಬಿಗಲೇ ಸಂತೆ ಬಂದೆ ಪುಷ್ಪಕ ಏನು ಬಿಡಿ ಹೋಯ್ತೀನಿ ಅಂತ ಹೋಗಿ ಹೋಯ್ತಿಲ್ಲ ಏನು ಸೌಂಡ್ ಉಡ್ಕೊಂಡು ಹೋಗಿ ಸೂಪರ್ ಮಾಡು ಬರಲಿಲ್ಲ ಮಾಡಿಲ್ಲ ಇಂಟುವರಿ ತೀರದರಿಲ್ಲ ಅವಳ ಒಂಚೆ ನೈಲಿ ಮಾಡಿ ಅಮ್ಮ ಹೋಯ್ತೋಗ ಜಾತ್ರೆ ಏನೇನ ಕಾಸು ವಾದ್ಯೊಳೆನ ಸ್ವರ ಸಂಗೀತಕ್ಕೆ ಅಮ್ಮೋರ ಮಣ್ಣೆಡುಗೆ ಮಾತಳೆದ ಸ್ವರದೆಂಬೆರೆದ ಕೆಂಡೆದ ಓಲಗನೆ ನಮ್ಮ ಪೂರ ಮುಂಜಾಂಡ ಬದುಕು ಭೇದ ಭಾವ ದೂರಾಂಡು ಬರಿಟು ಮನಸಾರ ಜನ್ಮನು ಕಳೆಬಡು ಮೂಲೆ ಕಾಸೆದ ಬೆಟ್ಟಗೆ ಪೂರದ ಪಿಲಿಗುಲು ನಲಿಪುನ ಬಂದುಯಾನ ಆಸೆದ ಕನ್ನಡು ಬೂರದ ಪೊನ್ನಲು ತಿಳಿಪುನ ಬಂದುಯಾನ ಆಸೆದ ಬೆಟ್ಟಗೆ ಬೂರದ ಪಿಲಿಗುಲು ನಲಿಪುನ ಬಂದುಯಾನ ಆಸೆದ ಕನ್ನಡು ಬೂರದ ಪೊನ್ನಲು ತಿಳಿಪುನ ಬಂದುಯಾನ ಆಸೆದ ಕನ್ನಡು ಬೂರದ ಪೊನ್ನಲು ತಿಳಿಪುನ ಬಂದುಯಾನ ಆಸೆದ ಕನ್ನಡು ಬೂರದ ಪೊನ್ನಲು ತಿಳಿಪುನ ಬಂದುಯಾನ ಎಂಚ ಎಲ್ಲ ಕಲಿದೆ ಖಂಡಿತ ಲಕ್ಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಚೂರ್ ಲೇಟ್ ಆದ ಥ್ಯಾಂಕ್ ಯು ಎಸ್ ಬರ್ಸ ಸಿನಿಮಾದ ಆಯ್ಕೆ ಮಾಡ್ತೀನೋ ಚಿತ್ತಿನ ತಾಸದ ಬೆಚ್ಚಗೆ ಊರದ ಪಿಲಿಕುಲು ಥ್ಯಾಂಕ್ ಯು ಸೋ ಮಚ್ ಬಾರಿಪುರದ ಪದ ಅಂಜನೆ ಇನ್ನಿತ ಒಂಜಿ ತುರ್ಲದ ಕಾರ್ಯಕ್ರಮ ಜಬರಿ ಮೆಲೋಡೀಸ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇನ್ನಿತ ಒಂಜಿ ಕಾರ್ಯಕ್ರಮದ ಅರ್ಧ ಮುಕ್ಕಾಲು ವಾಸಿದ ಕ್ರೆಡಿಟ್ ನಮ್ಮ ಖಂಡಿತವಾದ ಜಯಸುನ ಗುರುಡು ದೇವನಾಗ ಆತಪೂರ್ಲು ನಮ್ಮ ಕರಾವಳಿದ ಒಂಜಿ ಪುಗಾರ್ತದ ಸೌಂಡ್ಸ್ ಅಂಡ್ ಲೈಟ್ಸ್ ಇತ್ತು ನಾವು ಶಬರಿ ಸೌಂಡ್ಸ್ ಅಂಡ್ ಲೈಟ್ಸ್ ಆಯ್ತಾ ಜಯಶನ್ ಎವ್ಲೇರೆ ಸಲ್ಮೇಲು ಜಯಶನ ಬಾರಿ ಬರ್ಲುದ ಸೌಂಡ್ ದ ಲೈಟ್ ದ ಒಟ್ಟುಗು ಕಾರ್ಯಕ್ರಮ ಮಿನ್ಕೊಂದುಂಟು ಸೊ ಕಾರ್ಯಕ್ರಮದ ಅದುಮಗೆ ಮುಂದಿನ ಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕಾರ್ಯಕ್ರಮದ ಮುಂದಕ್ಕೆ ಕನ್ನಡ ಚಿತ್ರದ ಮಾಡಿರುವಂತಹ ಗೀತೆ ಸೊ ನಮ್ಮ ಸೆಲೆಬ್ರಿಟಿ ಸಿಂಗರ್ ಮತ್ತೊಮ್ಮೆ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀವಿ ಬಹುಶಃ ನಮ್ಮ ಬೇರೆ ಬೇರೆ ರೀತಿಯ ರಿಯಾಲಿಟಿ ಶೋಗಳನ್ನು ಮುಗಿಸಿ ಮೊನ್ನೆ ಅಷ್ಟೇ ಜಿ ವಾಹಿನಿಯಲ್ಲಿ ನಡೆದಂತಹ ಸರಿಗಮಪ ಸಿಂಗಿಂಗ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ವರೆಗೆ ನಮ್ಮ ಊರಿನ ಹೆಸರನ್ನ ಕೀರ್ತಿಯನ್ನ ಎತ್ತಿ ಹಿಡಿದಂತಹ ಕಲಾವಿದರು ಜೊತೆಗೆ ಸಾಕಷ್ಟು ಮಕ್ಕಳಿಗೆ ಕಲಾವಿದರಿಗೆ ಸಂಗೀತವನ್ನ ಅಭ್ಯಸಿಸುವಂತಹ ಗುರುಗಳಾಗಿ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂತಹ ನಮ್ಮ ಸೆಲೆಬ್ರಿಟಿ ಸಿಂಗರ್ ಮಿಸ್ಟರ್ ಯಶವಂತ್ ಉಡುಪಿ ಇವರನ್ನ ಮತ್ತೊಮ್ಮೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿನಯದ ಚಿತ್ರದ ಒಂದು ಗೀತೆಗೆ ಧ್ವನಿಯನ್ನ ನೀಡಲಿಕ್ಕಿದ್ದಾರೆ ಎಡವತಡದ ಗಾಯಕರು ಶ್ರೀಮತ ಯಶವಂತ ಉಡುಪಿ. ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿರಿಯವರು ನಾವಲ್ಲಿ ಕುಳಿತಾಗ ಬಹಳ ಅಭಿಮಾನದಿಂದ ಬಂದು ಮಾತನಾಡಿಸಿದ್ರು. ಅವ್ರು ಯಾಕೆ ಅಭಿಮಾನದಿಂದ ಅಂತಂದರೆ, ನಾನು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು NCC ಆರ್ಮಿ ವಿಂಗ್ ಡಬಲ್ ಸ್ಟಾರ್ ಆಫೀಸರ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅನೇಕ ಯುವ ಜನರಿಗೆ ಏನು ಬೇಕು ಟ್ರೈನಿಂಗ್ ಅದೆಲ್ಲ ಮಾಡಿಸ್ತೇವೆ. ಹಾಗಾಗಿ ನಾನು ಜಿ ಕನ್ನಡದಲ್ಲಿ ಟೋಟಲ್ ಈಸರಿ ಇಡೀ ವರ್ಲ್ಡ್ ಇಡೀ ವಿಶ್ವದಾದ್ಯಂತ ಬಂದಂತಹ ಎಲ್ಲ
ಸಂಗೀತಗಾರನ ಕನ್ನಡಿಗರನ್ನ ಒಟ್ಟುಗೂಡಿಸುವ ಕೈಂಕರ್ಯಕ್ಕೆ ಬಹಳ ಅದ್ಭುತವಾದಂತಹ ಕಲ್ಪನೆ ಇಟ್ಟುಕೊಂಡು ಜಿ ಕನ್ನಡ ರಿಯಾಲಿಟಿ ಶೋ ಅನ್ನು ಮಾಡಿತು. ಅದರಲ್ಲಿ ನಾನು ಭಾಗವಹಿಸಿದೆ. ಇಡೀ ಸೀಸನ್ 5.5 ತಿಂಗಳು 25 ಎಪಿಸೋಡ್ ನಡೆಯಿತು. ಗ್ರ್ಯಾಂಡ್ ಫಿನಾಲೆ ಸೇರಿಸಿ ಅದರಲ್ಲಿ 24 ಎಪಿಸೋಡ್ವರೆಗೆ ಇದ್ದೆ. ನಂಗೆ ಬಹಳ ಸಂತೋಷ ಏನಪ್ಪ ಅಂತಂದರೆ, ನಮ್ಮ ಇಷ್ಟು ಯುದ್ಧಗಳಾಯಿತು, ಅಷ್ಟು ಯುದ್ಧಗಳಲ್ಲಿ ಆದಷ್ಟು ಜನರಿಗೆ ಅದು ತಲುಪಬೇಕು ಅಂದ್ಕೊಂಡು, ಈಗ ಪುಲ್ವಾಮಾ ಇರ್ಬೋದು ಅಥವಾ ಕಾರ್ಗಿಲ್ ಇರ್ಬೋದು, ಅದರಲ್ಲಿ ರಿಯಲ್ ಹೀರೋಗಳನ್ನು ಕರೆಸಿ ವೇದಿಕೆ ಮೇಲೆ ಅವರಿಗೆ ಇಡೀ ಕನ್ನಡ ನಾಡಿನಿಂದ ನಾವು ಸೆಲ್ಯೂಟನ್ನು ಮಾಡುವಂಥ ಕೈಂಕರ್ಯ ಮಾಡಿದೆ. ಯಾಕೆಂದರೆ ಕೆಲವರಿಗೆ ನಾನು ಆನ್ ಡ್ರೆಸ್ಸಲ್ಲಿರುವಾಗ ಅಲ್ಲಿ ಟಿ ವಿಲಿ ಹೇಗೋ ನೋಡ್ತಾರೆ, ಬಟ್ ಇಲ್ಲಿ ನೋಡುವಾಗ ಬಹಳಷ್ಟು ಕನ್ಫ್ಯೂಷನ್ ಇರ್ತದೆ. ಹಾಗಾಗಿ ನಮ್ಮ ಹಿರಿಯವರಿಗೆ ಅವರ ಅಭಿಮಾನಕ್ಕೆ, ಜೊತೆಗೆ ನಮ್ಮ ಇಡೀ ಮಾಡದ ಎಲ್ಲ ಸಜ್ಜನ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಮಿತ್ರರು ಜಯೇಶ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ ಸಂಗೀತ ಅಂದರೆ ಜೀವ. ನಾವು ಕಾರ್ಯವನ್ನು ಬೇರೆ ಬೇರೆ ವಹಿಸಿದರೂ ಕೂಡ ಸಂಗೀತವನ್ನು ಹೃದಯದಲ್ಲಿಟ್ಟು ಪೂಜಿಸ್ತೇವೆ. ಹಾಗಾಗಿ ಇಂತಹ ಧರ್ಮಕ್ಷೇತ್ರದಲ್ಲಿ ಬಂದು ಹಾಡೋದೊಂದು ಸೌಭಾಗ್ಯ. ಆ್ಯಕ್ಚುಲಿ ನಾನು ಇವತ್ತು ರಾತ್ರಿ ಬ್ಯಾಂಗ್ಳೂರು ಹೋಗಬೇಕಾಯಿತು, ನೋ ಪ್ರಾಬ್ಲಮ್. ಆದರೆ ಅಭಿಮಾನದಿಂದ ಖಂಡಿತವಾಗಿಯೂ ನಾಳೆ ಬೆಳಗ್ಗೆ ಹೋಗ್ತೇವೆ. ಥ್ಯಾಂಕ್ ಯು ಜಯೇಶ್ ಬಾಯ್, ಥ್ಯಾಂಕ್ ಯು ನಮ್ಮೆಲ್ಲ ನಮ್ಮ ಮಾಡದ ಜನರಿಗೆ, ಥ್ಯಾಂಕ್ ಯು. ನಮಗೆ ಅವ್ರ ಹೆಸರು ಗೊತ್ತಿಲ್ಲ, ಬಹಳಷ್ಟು ಹಿರಿಯರವರು. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಅವರ ಅಭಿಮಾನಕ್ಕೆ. ಸಂಜೀವಣ್ಣನವರು, ಯಾಕೆಂದರೆ ಅದು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಅವ್ರು ಮತ್ತೊಮ್ಮೆ ಕೇಳಿದರು. ಪ್ರಾರಂಭದಲ್ಲಿ ಹೇಳಿದ್ರ, ನೀವು ಹೇಳಲೇಬೇಕು ನಿಮ್ಮ ಬಗ್ಗೆ ಅಂತ, ಹಾಗಾಗಿ ನಾನು ಹೇಳಿದೆ. ಸಂಜೀವಣ್ಣನವರು ದಯವಿಟ್ಟು ಎಲ್ಲಿದ್ರು ಒಮ್ಮೆ ವೇದಿಕೆಗೆ ಬಂದರೆ ತುಂಬಾ ಖುಷಿ. ದಯವಿಟ್ಟು ಸಂಜೀವಣ್ಣ ಒಮ್ಮೆ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಚಪ್ಪಾಳೆಯ ಜೋರಾದ ಶಬ್ದ ಬರಬೇಕು. ಯಾಕೆಂದರೆ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಇಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಾದರೆ ಅದಕ್ಕೆ ತುಂಬ ಶ್ರಮ ಇದೆ, ಅದರ ಹಿಂದೆ ತುಂಬ ಜನರ ಶ್ರಮ ಇದೆ. ಅದರಲ್ಲಿ ಮುತುರ್ವರ್ಜಿಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮನ್ನು ಬರಮಾಡಿಕೊಂಡವರು ಶ್ರೀಮಾನ್ ಸಂಜೀವಣ್ಣ ಅವರು ಒಂದೆರಡು ಮಾತು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಸೇರಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೈ ಮುಗಿಯುತ್ತಾ, ನಮ್ಮ ಉದ್ಯಾವರ ಮಾಡದ ಶ್ರೀದೈವಗಳು ಎಲ್ಲರಿಗೂ ಪೂರ್ಣಾನುಗ್ರಹವನ್ನು ಕೊಡುವೆರೆಂದು ನಂಬಿಕೊಂಡು ಸತ್ಯದೈವಗಳನ್ನು ಧ್ಯಾನಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನೀಡಿದಂತಹ ನಮ್ಮ ಮಂಗಳೂರಿನ ಹೆಸರಾಂತ ಕಲಾವಿದರು, ಗಾಯಕರು, ಹಾಗೆ ಬಾಕಿ ಎಲ್ಲ ಕಲಾವಿದರನ್ನು ನಾನು ಮತ್ತೊಮ್ಮೆ ನನ್ನ ಹೃದಯ ತುಂಬಿದ ಮನದಾಳದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರೆಲ್ಲರಿಗೂ ನಮ್ಮ ಈ ಸತ್ಯದ ದೈವಗಳು ಅನುಗ್ರಹವನ್ನು ನೀಡಬೇಕು, ಅವರ ಜೀವನವು ಉತ್ತಮವಾಗಿ ಆಯುರ ಆರೋಗ್ಯದಿಂದ ಅವರನ್ನು ಕಾಪಾಡಬೇಕು ಅಂತ ಕೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಒಮ್ಮೆ ಜೋರಾದ ಚಪ್ಪಾಳೆಯ ಆಶೀರ್ವಾದ, ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಬರಬೇಕು. ಎಸ್ ಸಂಜೀವಣ್ಣ, ಎಸ್ ನಿಮಗೂ ಕೂಡ ವಂದನೆಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತು, ಸತ್ಯ ದೈವಗಳ ಭಂಡಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸಲಿಕ್ಕಿದೆ. ಹಾಗಾಗಿ ಆ ಸಮಯದಲ್ಲಿ ಒಂದು ಭಕ್ತಿಗೀತೆಯನ್ನು ಹಾಡಿ ನಮ್ಮ ಸಂಗೀತ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. ದೈವಲನ ಭಂಡಾರದ ಬರ್ಪನ ಚಿತ್ತಿನ ಪುರ್ತು ಅವಜಿ ಪುರ್ತುಡು ಒಂದು ಮಾತ ಭಕ್ತಿಡು ರಮನೆ ಕಾಪು ನನ್ನ ಚಿತ್ತಿನ ಸತ್ಯಲೇನೆ ನಮ್ಮ ಭಕ್ತಿಡು ಇದಕ್ಕೂ ನನ್ನ ಚಿತ್ತಿನವು ಅಚಾದೆ ಕಾರ್ಯಕ್ರಮದ
ಅಖೇರಿದ ರಡ್ಡು ಪದನೆ ಮಜಿ ಭಕ್ತಿದ ಪದ ಬಕೊಜಿ ಸಿನಿಮಾದ ಪದದ ಒಟ್ಟಿಗೆ ಕಾರ್ಯಕ್ರಮ ನೆಂಕುಲು ಮುಕ್ತಾಯಲ ಮಲ್ಪೆರವುಲ್ಲ ಸೊ ಇದ್ರ ಬಕ್ಕ ಅಲ್ಪ ನೇಮ ನಡಾವಲಿ ಪೂರ ನಡಪೆರೆ ಉಂಡು ಸೊ ಜಾದೆ ಇನ್ನು ಮಾತು ನಮ್ಮ ಕಾತೊಂದುಲ್ಲ ನಾವಜಿ ಪೊರ್ಲುದ ಭಕ್ತಿನ ನಮ್ಮ ಅಕ್ಲ ಉಜ ನೇಮನ ತೂಪುನ ಚಿತ್ತಿನ ಮುಖೇನ ಕಣ್ಣು ಜಿಂಜಾವನ ಮುಖೇನ ಅಕಲ್ನ ಅನುಗ್ರಹನ ಅನುವುನು ನಮ್ಮ ದೆತೊನ್ನ ಚಿತ್ತಿನ ಪುರ್ತುಗುನ ಮಾತ ಕಾತೊಂದುಲ್ಲ ಅಂಚಾದೆ ಕಾರ್ಯಕ್ರಮದ ಅಕೇರಿದಂಚಿಲ ಬರೋದಿಲ್ಲ ಬಂದಿಲ್ಲ ಈ ಸುರ್ತಿದ ಈ ಸಂಗೀತ ರಸಮಂಚರಿ ಕಾರ್ಯಕ್ರಮಕ್ಕೆ ನಿಗ್ಲೆಗೆ ದುಂಬತ್ತದು ಪಿರ ಉಂತದು ಮಲ್ಲ ಮಟ್ಟಡೆ ಸಾಕಾರ ಕೋರ್ನ ಚಿತ್ತಿನ ಮಾತ ಸಹೃದಯ ದಾಲಿಲೇನೆ ಈ ಪುರ್ತುರ ಎಂಕುಲು ನಿಂಪು ಮಲ್ತೊಂದುಲ್ಲ ಅಕ್ಲೆಗೆ ಅದ ಇವಲಿನ ಆಶೀರ್ವಾದ ಅನುಗ್ರಹ ಮಾತಲ ಅಕ್ಲೆಗೆ ತಿಕ್ಕುಲಕ ಆವಡೆ ಅನುಪನ ಚಿತ್ತಿನ ಟೆಪ್ಪುನು ಈ ವೇದಿಕೆದ ಮುಖೇನ ಸಂದಾಯಿತ ಮಲ್ತೊಂದುಲ್ಲ ಇಡವರ ಮುಟ್ಟ ಈ ಕಾರ್ಯಕ್ರಮನೆ ಕುಲ್ದು ಮಾತೆರ್ಲ ಮೋಕೆ ದೀದೆ ತೂ ಒಂದು ತರ ನಿಗ್ಲೆಗೆ ಮಾತೆರೆಗಲ ದೇವಿಯನ್ನ ಅನುಗ್ರಹ ಆಶೀರ್ವಾದ ತಿಕ್ಕಡೆ ಹಜುನೆ ಕಾರ್ಯಕ್ರಮದ ಭಕ್ತಿದ ಪದ ಇತ ವೇದಿಕೆದ ನಡಪೆರ ಉಂಡು ಐದು ಬಕ ಡ್ಯಾನ್ಸಿಂಗ್ ನಂಬರ್ ಪದ ಒಟ್ಟುಗು ಕಾರ್ಯಕ್ರಮ ಮುಗಿತಲ ಆಯ್ರ ಉಂಡು ಐದು ಬಕ ಅಲ್ಪ ನೇಮ ನಡಾವಳ್ಳು ನಡಪೆರ ಉಂಡು ನೆಕ್ ಮಾತ ಕೇರಿ ಮುಟ್ಟ ಉಂತುದು ಆ ದೈವಲ್ನ ಗಂಧ ಪ್ರಸಾದನ ಮಾತಿರ್ಲ ದೆತ್ತೊಂದೆ ನಮ್ಮ ಪಿದಡಗ ಮನ್ಮ ಚಿತ್ತಿನ ಪಾತಿರದ ಹೊರಟು ಕಾರ್ಯಕ್ರಮದ ಮುಂದಿನ ಭಕ್ತಿಯ ಗೀತೆಯನ್ನ ಪ್ರಸ್ತುತ ಪಡಿಸುವ ಪೂರ್ವದಲ್ಲಿ ನಮ್ಮ ಹಿನ್ನೆಲೆ ವಾದ್ಯ ವೃಂದ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟ ಹಾಗೆ ತಬ್ಲಾದಲ್ಲಿ ಶ್ರೀಯುತ ಗಿರೀಶ್ ಪೆರ್ಲಾರ್ ಅವರು, ಹಾಗೆಯೇ ರಿದಮ್ ಪ್ಯಾಡ್ ಅಲ್ಲಿ ನಮಗೆ ಸಚಿನ್ ಪುತ್ತೂರ್ ಅವರು, ಹಾಗೆಯೇ ಕೀಬೋರ್ಡ್ ಅಲ್ಲಿ ಶ್ರೀಯುತ ನಮ್ಮ ಅಶ್ವಿನ್ ಪುತ್ತೂರ್ ಅವರು, ಹಾಗೆಯೇ ಲೀಡ್ ಗಿಟಾರ್ ಅಲ್ಲಿ ಸಂಗೀತ ಪುತ್ತೂರ್ ಅವರು, ಹಾಗೆಯೇ ಕೊಳಲು ವಾದನದಲ್ಲಿ ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಶ್ರೀಯುತ ಸಂತೋಷ್ ವೈಟ್ಲ. ಇವರೆಲ್ಲರ ಈಗ ಜುಗುಲ್ ಬಂದಿಯನ್ನ ಕೇಳುವಂತಹ ಸಮಯ. ನಾವು ಆ ಸಂಗೀತದ ಸಾಧನದ ಮುಖೇನ ದೈವಗಳನ್ನ ನಾವು ಈ ಸ್ವಾಗತಿಸಬೇಕಾಗಿದೆ. ಹಾಗಾಗಿ ಮುಂದಿನ ವೇದಿಕೆ ತಮ್ಮದಾಗ್ತಾ ಇದೆ. ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನೇರ ಪ್ರಸಾರದ ಮುಖೇನ ಮನೆ ಮನೆಗಳಿಗೆ ಬಿತ್ತುವಂತಹ ಪ್ರಯತ್ನ ಧ್ವನಿ ಮೀಡಿಯಾ, ನಮ್ಮ ಗಡಿನಾಡ ಪ್ರಖ್ಯಾತ ವಾಹಿನಿ ಧ್ವನಿ ಮೀಡಿಯಾದ ಮುಖೇನ ಸಾಗ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದೀವಿ. ಇದೀಗ
ടെസ്റ്റ് ചെക്ക്. ಸಂಗೀತ ರಸಮಂಜರಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯ 2 ಗೀತೆಯ ಜೊತೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕಿದ್ದಾವೆ. ಹಾಗಾಗಿ ಇವತ್ತಿನ ಈ ಸುಂದರ ಸಂಜೆಯನ್ನ ಸಂಗೀತದ ಸಂಜೆಯನ್ನಾಗಿ ಮಾಡುವಲ್ಲಿ ನಮಗೆ ಸಹಕರಿಸಿದಂತಹ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರಿಗೆ, ಆಡಳಿತ ಮಂಡಳಿಯವರಿಗೆ ಕೂಡ ವಿಶೇಷವಾದಂತಹ ಧನ್ಯವಾದವನ್ನ ಶ್ರೀಯುತ ಜಯೇಶ್ ಇವರ ತಂಡದ ಪರವಾಗಿ ನಮ್ಮ ಶಬರಿ ಮೆಲೋಡೀಸ್ ಹಾಗೇನೆ ಶಬರಿ ಸೌಂಡ್ಸ್ ಅಂಡ್ ಲೈಟ್ಸ್ ತಂಡದ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಕೊನೆಯ 2 ಭಕ್ತಿಯ ಗೀತೆಯ ಜೊತೆ ಆರಂಭವೂ ಕೂಡ ಭಕ್ತಿಯ ಗೀತೆಯ ಜೊತೆ ಆಗಿರುವಂಥದ್ದು. ಹಾಗೇನೆ ಮುಕ್ತಾಯವನ್ನ ಕೂಡ ನಾವು ದೇವರ ಭಕ್ತಿಯ ಗೀತೆಯ ಜೊತೆ ಆ ಕಾರ್ಯಕ್ರಮವನ್ನ ಮುಗಿಸ್ಲಿಕ್ಕಿದ್ದೇವೆ. ಸೊ ಇದೀಗ ಕಾರ್ಯಕ್ರಮದ ಮುಂದಿನ ಒಂದು ಮಲಯಾಳಂ ಒಂದು ಭಕ್ತಿಯ ಗೀತೆ. ಒಂದು ಮಲಯಾಳಂ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ನಮ್ಮ ಗಾಯಕರು ಶ್ರೀಯುತ കിരൺ ಹಾಗೆಯೇ ಶ್ರೀಯುತ പ്രകാശ് മാധവൻ. യെസ്, നമ്മുടെ മെഗാസ്റ്റാർ നമ്മുടെ സ്വന്തം ലാലേട്ടൻ്റെ നരൻ എന്ന ചിത്രത്തിലെ ഒരു അടിപൊളി ഡാൻസിങ് നമ്പർ ഗാനം തന്നെയാണ്. അടിപൊളി ഡാൻസേഴ്സ് ബാക്കിലുണ്ടായിരുന്നു. കൊച്ചുമക്കൾ എല്ലാവരും മുന്നോട്ട് വരണം. അടിപൊളിയായിരുന്നു. നമ്മുടെ ഈ ചേട്ടന്മാർക്ക് നല്ലൊരു കൈഡി കൊടുക്കും. കിടു ഡാൻസേഴ്സും പാട്ടുകാരാണ്. താങ്ക് യു. വേൽമുരുകാ ഹരോ ഹര വേലായുധ ഹരോ ഹര ശൂരം പടയുടെ ചമ്പട കൊട്ടിക്കോലം തുള്ളും താളം, വീരൻ പടയുടെ മൺമുടി എന്തി കൊട്ടിക്കേറും താളം. ഇത് മുള്ളം കൊല്ലിക്കുന്നിന് മേലെ കാവടിയെന്തും വേണം. ഇന്നക്കരയുള്ളവൻ ഇക്കരയെത്തും തക്കിടി തകരടി വേണം. ഇത് മാമല മേലെ സൂര്യനുദിക്കും പുലരിക്കയറിൻ വെള്ളിത്തേ, കാടും മലയും പുഴയും കടന്നു കയറി വരുന്നൊരു വെള്ളിത്തേരാണ്. ശൂരം പടയുടെ ചമ്പട കൊട്ടിക്കോലം തുള്ളും താളം, വീരൻ പടയുടെ മൺമുടി എന്തി കൊട്ടിക്കേറും താളം. ഇത് മുള്ളം കൊല്ലിക്കുന്നിന് മേലെ കാവടി എന്തും വേണം. ഇന്നക്കരയുള്ളവൻ ഇക്കരയെത്തും തക്കിടി തകിലടി വേണം. ഇത് മാമല മേലെ സൂര്യനുദിക്കും പുലരിക്കയറിൻ വെള്ളിത്തേ, കാടും മലയും പുഴയും കടന്നു കയറി വരുന്നൊരു വെള്ളിത്തേരാണ്. ഈ ഡാൻസ് കളിക്കാൻ മുമ്പിൽ ഈ താരകസുരനെ വടിവേലൻ തോർക്കാനല്ലോ തിരുവന്നൂരിൽ വടിവേലൻ വന്നു. ഈ ശൂരഭസ്മന്റെ ശൗര്യം ഉടക്കാനല്ലോ സേനാപതിയായി തിരുമുരുകൻ വന്നു. പണിയാടിക്കേറി ചന്ദനം ഫലം പാടും പരിചയുണ്ട്, മുഖിലാരു വിളക്ക് ചിലമ്പുണ്ട്. വെട്രിവേൽ മുരുകാമുണ്ട് വേലായുധ വേൽമുരുക വേലായുധ
ശൂരൻ പടയോട് ചമ്പട കൊട്ടിക്കോലം തുള്ളുന്നാളും വീരൻ പടയോട് മൺപൊടി ഏന്തി കൊട്ടിക്കേറുന്നാളും ഇത് മുള്ളക്കൊല്ലിക്കുന്നിന് മേലെ കാവടിയേന്തും മേളം ഇന്ന് അക്കരയുള്ളവൻ ഇക്കരെ എത്തും തക്കിടി കൈലടി മേളം. Come on, 1, 2, 3. All right, dancers, come on. Hey, oh, balla. മുനിയാണ്ടി പണ്ടാരങ്ങൾ മുറ്റത്തെത്താറായോ അറവട വീട് ഇത് തിരുവവേട് ഇനി അഗ്നിക്കാമടിയാണ് ഇന്നൊരുക്കേണ്ടേ കൂട്ട ഇനി കൊണ്ടോ വീരാടിക്കോണം ചുട്ടിക്കോ മരമുണ്ട് വാടും വരികയുണ്ട് ചീലമ്പ് ചീലമുണ്ട് കഞ്ചി കൊഞ്ചാടി കൊഞ്ചാടി കുറും മുരുക ഹരോ ഹരാ വേലായുധ ഹരോ ഹരാ മുരുക ഹരോ ഹരാ വേലായുധ ഹരോ ഹരാ സൂരം പടയുടെ ചെമ്പട കൊട്ടിക്കോലം കൊള്ളുന്നാണ് വീരൻ പടയുടെ പെൺമുടി ഏന്തി കൊട്ടിക്കേറുന്നാണ് ഇതുമുള്ള കൊല്ലിക്കുന്നിൽ മേലെ കാവടിയേതും വേണം ഇന്നക്കരയുള്ളവൻ ഇക്കരയെത്തും തക്കിടി തകതിൽ വേണം ഇത് വാമനവേലെ സൂര്യനദിക്കും പുതരിക്കരയിൽ വെള്ളിന്റെ കാടും മലയും പുഴയും കടന്നു കയറി മുരുകാ ഹരോ ഹരാ വേലായുധ ഹരോ ഹരാ മുരുകാ ഹരോ ഹരാ വേലായുധ ഹരോ ഹരാ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಒಂದು ಭಕ್ತಿಯ ಗೀತೆಯ ಜೊತೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕಿದ್ದೇವೆ. ಮತ್ತೊಮ್ಮೆ ಸಹಕರಿಸಿದಂತಹ ಎಲ್ರಿಗೂ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಭಕ್ತಿಯ ಗೀತೆ ಜೈ 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 ಹನುಮಾನ್ ಜೈ 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 ಪವಮಾನ್ ಈ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ಶ್ರೀಯುತ ಯಶವಂತ್ ಸರ್, ಪ್ರಕಾಶನ್ನ ಹಾಗೂ ಎಲ್ಲ ಗಾಯಕರ ಧ್ವನಿಯಲ್ಲಿ ಕಾರ್ಯಕ್ರಮದ ಕೊನೆಯ ಭಕ್ತಿಯ ಗೀತೆ. ಸಜ್ಜನ ಭಗವದ್ಭಕ್ತರೇ, ಆತ್ಮೀಯ ಕಲಾಭಿಮಾನಿಲೆ, ಉದ್ಯಾವರ ಶ್ರೀ ದೈವಲೆನ ವರ್ಷಾವಧಿ ಉತ್ಸವ ಅಂಚನೆ ಐತಿಹಾಸಿಕವಾಯಿನ ಬಂಡಿ ಉತ್ಸವದ ರಡ್ಡನೇ ದಿನದ ಶ್ರೀ ದೈವಲೆನ ಕೊಟ್ಟೆದಾಯನ ನೇಮೋತ್ಸವದ ಪ್ರಯುಕ್ತವಾದ ಪ್ರತಿ ವರ್ಷ ನಡಪನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಇಡೆಮುಟ್ಟ ಶ್ರೀ ದೈವಲೆನ ಸನ್ನಿಧಿದ ಈ ಒಂದು ಸಾಂಸ್ಕೃತಿಕ ಕಲಾ ವೇದಿಕೆಡೆ ಬಾರಿ ಪೊರ್ಲುದ ಸಂಗೀತ ರಸಮಂಜರಿ ಕಾರ್ಯಕ್ರಮನು ನಡಪದ ಕೊರ್ನಂಚಿನ ನಮ್ಮ ಮಾತೇನಲ್ಲ ಪ್ರೀತಿದ ಜಯಶನ್ನೆ ಮಾಡ ಜಾತ್ರೆ ಪಂಪನ ಪುದರಡು ಶಬರಿ ಮೇಲೋಡಿಸ್ ಮುಕ್ಲ ನಡೆದು ಬಾರಿ ಪೊರ್ಲುದ ಆರ್ಕೆಸ್ಟ್ರಾ ರಸ ಭಕ್ತಿ ಅಂಚನೆ ಬೇತೆ ಬೇತೆ ಚಲನಚಿತ್ರ ಗೀತೆದ ಪೊರ್ಲುದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆದುದುಂಡು. ಕಾರ್ಯಕ್ರಮನು ನಡಪದ ಕೊರ್ನಂಚಿನ ಶಬರಿ ಮೇಲೋಡಿಸಿದ ಮಾತಾ ಗಾಯಕರನಕ್ಲೆಗ್ಲ ಇಮ್ಮೇಳ ಕಲಾವಿದರನಕ್ಲ ಉದ್ಯಾವರ ಶ್ರೀ ದೈವಲೆನ ಆಡಳಿತ ಮಂಡಳಿ ಅಂಚನೆ ಉತ್ಸವ ಸಮಿತಿ ಪರವಾದ ಗೌರವಪೂರ್ವಕವಾಯಿನ ಧನ್ಯವಾದನನು ಸಮರ್ಪಣೆ ಮಂತೊಂದುಲ್ಲ. ಅಂಚನೆ ಇಡಿಮುಟ್ಟ ಈ ಒಂಜಿ ಕಾರ್ಯಕ್ರಮನು ಪೊರ್ಲುಡಿ ಭಾಗವಹಿಸಿದ ಆ ಕಲಾವಿದರಿಗೆ ಪ್ರೋತ್ಸಾಹ ಕೊರ್ನಂಚಿನ ಮಾತಾ ಭಗವದ್ಭಕ್ತರೆಲ್ಲ ಕಲಾಭಿಮಾನಿಯಲ್ಲ ಈ ಸಂದರ್ಭಡು ಶ್ರೀ ದೈವಲ್ನ ಆಡಳಿತ ಮಂಡಳಿ ಅಂಜನೆ ಉತ್ಸವ ಸಮಿತಿ ಪರವಾದ ನಿಕ್ಲೆಗಳ ಗೌರವದ ಧನ್ಯವಾದವನ್ನು ಸಮರ್ಪಣೆ ಮಂತೊಂದು ಇತ್ತೆ ಕಡೆತ ಒಂಜಿ ಪದ ಆಯ್ನಿಡಿದ ಬೊಕ್ಕ ಶ್ರೀ ದೈವಲನ ಕೊಟ್ಟೆದಾನ ನೇಮೋತ್ಸವ ಕೆರೆಬಲಿ ದೀಪೋತ್ಸವ ನಡೆಪೇರುಂಡು. ಮಾತಾ ಭಗವದ್ಭಕ್ತರೆಲ್ಲ ಕಾರ್ಯಕ್ರಮ ಭಾಗವಹಿಸಿದ ಶ್ರೀ ದೈವಲನ ಅನುಗ್ರಹಗೂ ಪಾತ್ರ ಮಾಡಿದ್ದು
ವಿನಂತಿ ಮಂತೊಂದುಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಮಸ್ತ್ ಜನ ಆಯ್ಕೆ ಬೇರೆ ಸಹಾಯಕ ಕೊಡ್ತೇವೆ. ಅಕ್ಲೆಲ್ಲ ಈ ಸಂದರ್ಭಗಳು ನೆನವರಿಗೆ ಅಕ್ಲೆಗೆಲ್ಲ ನಮ್ಮ ದೈವದ ಆಡಳಿತ ಮಂಡಳಿ ಉತ್ಸವ ಸಮಿತಿ ಪರವಾದ ಧನ್ಯವಾದವನ್ನು ಸಮರ್ಪಣೆ ಮಂತೊಂದುಲ್ಲ. ಸೊಲ್ಮೆಲು ಇಡೀ ಆಡಳಿತ ಮಂಡಳಿ ಗಂಜನೆ ಮಾತಿರೆಗಳ ಕುಡೂರ ಬೊಕ್ಕೂರ ನನ್ನರ ಜಿಂಜಿನ ಉಡಲ್ದ ಸೋಲೋಯ್ತದೆ ಸೊಲ್ಮೆನ ಸಂತಾಯಿತ ಮತ್ತೊಂದು ಕಾರ್ಯಕ್ರಮದ ಅಕೇರಿದ ಉಂಜಿ ಬಕ್ಕಿದ ಪದಕ ಸ್ವರ ಅವೊಂದುಲ್ಲ ಈಗಲ ಕೂಟದ ಫಿರ್ಮದ ಗಾಯಕರು ಶ್ರೀಯುತ ಯಶವಂತ್ ಉಡುಪಿ ಅದರ ಒಟ್ಟಿಗೆ ಪ್ರಕಾಶ್ ಮಾಧವನ್ ಅಜುನೆ ಕಿರಣ್ ಬಕ ಮಾಲಿನಿ ಕೇಶವ ಪ್ರಸಾದ್. ಥ್ಯಾಂಕ್ ಯು. മനോജവം മാരുതുല്യ വേഗം ജിതേന്ദ്രിയം ബുദ്ധിമതാ വരിഷ്ഠം വാതാത്മജം വാനരയൂഥമുഖ്യം ശ്രീരാമദൂതം ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮಾರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾ ಭವೇ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ನಿರ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಪವನ ಪುತ್ರ ಹನುಮಾನ್ ಕೀ ನಿರ್ಭಯತ್ವ ಆರೋಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. ನಿರ್ಭಯತ್ವ ಆರೋಗ್ಯ ಕರುಣಿಸು. ವಕ್ಪಟುತ್ವ ಹರಿಸ್ಮರಣೆ ಕರುಣಿಸು. ಶ್ರೀರಾಮ ದರುಶನ ಭಾಗ್ಯ ಕರುಣಿಸು. ಶ್ರೀರಾಮ ದರುಶನ ಭಾಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಪವನ ಪುತ್ರ ಹನುಮಾನ್ ಕೀ ಜೈ. ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಶ್ರೀರಾಮ್ 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 ಜೈ ಜೈ ರಾಮ್.
श्रीराम जय राम जय जय राम 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 श्रीराम जय जय राम श्रीराम जय जय राम राम स्मरण कोडी श्रीराम जय राम जय जय राम राम ಸೇವೆಯ कोडी श्रीराम जय राम जय जय राम ರಾಮಾಯಣದ ಕಥೆಯೊಳು ಒಂದು ಕೂರು जय जय हनुमान जय गुरु जय जय पवन जय जय हनुमान जय गुरु जय जय पवन ದಾಸ ಕೇಶವನುತ ಮಾರುತಿ ಹನುಮ हनुमंत गुणवंत मारुतिराय हनुमंत ದಾಸ ಕೇಶವನುತ ಮಾರುತಿ ಹನುಮ ದಾಸಗ್ರೇಸರ ಜೈ ಬಾಲ ಭೀಮ ದಾಸಗ್ರೇಸರ ಜೈ ಬಾಲ ಭೀಮ बोलो जय जय हनुमान जय गुरु जय जय पवन 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 ಪವನ ಪುತ್ರ ಹನುಮಾನ ಕಿ ಅಂಜನೇಯ ಜೈ ಬಾಲ ಭೀಮ ಜೈ ಭಕ್ತವರ ತುಳಿತ ಫಲಧಾಮ ಜೈ ಹನುಮಂತ ಜೈ ಎಮ್ಮ ರಕ್ಷಿಸೋ ಜೈ ರಾಮ ಭಕ್ತರ ನೀವುದ್ಧರಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन जय 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 हनुमान जय गुरु जय 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 पवन जय 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 हनुमान जय गुरु जय 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 पवन ಪವನ ಪುತ್ರ ಹನುಮಾನ ಕಿ ಪವನ ಪುತ್ರ ಹನುಮಾನ ಕಿ बोलो श्री रामचंद्र प्रभु की बोलो भारत माता की ಥ್ಯಾಂಕ್ ಯು ಧನ್ಯವಾದಗಳು ಸಲ್ಮೇನ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಕಲಾವಿದರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಮತ್ತೊಮ್ಮೆ ಪ್ರೀತಿಯ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೂತು ವೀಕ್ಷಿಸಿದಂತ ಎಲ್ಲ ಕಲಾಭಿಮಾನಿ ಭಕ್ತಾಭಿಮಾನಿ ಬಂಧುಗಳಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಆಡಳಿತ ಮಂಡಳಿಯೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಗುಡ್ ನೈಟ್. ಥ್ಯಾಂಕ್ ಯು.